ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णपृष्ठाय भूतले भक्तिवेदान्त स्वामिन्ति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासवी गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे। हरे कृष्णा कृष्ण कृष्ण हरे हरे, हरे राम 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 हरे। ಸೊ ನಾವು ಇವಾಗ 5ನೇ ಅಧ್ಯಾಯದಲ್ಲಿದ್ದೇವೆ, ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ. ಸೊ ಯಾರು ಓದ್ತೀರಾ ಇದನ್ನ? ಯಾರು ಹ್ಯಾಂಡ್ಸ್ ರೈಸ್ ಮಾಡಿ, ಅವ್ರು ಆನ್ಸರ್ ಮಾಡಿ. ಓಕೆ, ಶ್ರೀದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಪಾಠ 2ರ ವಿಮರ್ಶೆ. ವ್ಯಾಸದೇವರ ಅತೃಪ್ತಿಯಿಂದ ಸಾಮಾನ್ಯ ತತ್ವಗಳನ್ನು ನಿರೂಪಿಸಿ ಮತ್ತು ಅವುಗಳ ಪ್ರಸ್ತುತಿಯನ್ನು ಚರ್ಚಿಸಿದರು. ತದ್ವ್ಯಾಸ ತೀರ್ಥಂ ಮೃತ ದೇಹದ ಅಲಂಕಾರ. ಇರಿ ಒಂದು ನಿಮಿಷ, ಯಾರದ್ರ ಬಗ್ಗೆ ಹೇಳ್ತೀರಾ? ಲಾಸ್ಟ್ ಕ್ಲಾಸ್ ರಿವ್ಯೂ. ಓಕೆ, ಯಾರಾದರೂ ಹೇಳ್ತೀರಾ? ಓಕೆ, ವಾಸುದೇವರ ಅತೃಪ್ತಿ. ಸೊ ಅತೃಪ್ತಿ ಅಂದ್ರೆ ನಾವು ನೋಡಿದ್ದು ಅವರ ಸಾಧನೆ, ಅವರ ಒಂದು ಗುರಿ, ಯಾವ ಕಾರಣದಿಂದ ಅವರು ಈ ವೇದ ಗ್ರಂಥಗಳನ್ನ ರಚನೆ ಮಾಡಿದ್ರು, ಎಲ್ಲ ಉಪನಿಷತ್ಗಳು ಪುರಾಣಗಳನ್ನೆಲ್ಲ ವಿಭಾಗಗಳು ಮಾಡಿ ಸಂಪೂರ್ಣ ಅವರು ವೈಯಕ್ತಿಕ ಸ್ವಾರ್ಥವಿಲ್ಲದೆ ಅವರು ನಮಗೋಸ್ಕರ ಕಲಿಯುಗದಲ್ಲಿ ನಮ್ಮ ಒಂದು ಬುದ್ಧಿಶಕ್ತಿ ತುಂಬಾ ಕಡಿಮೆ ಆಗುತ್ತೆ, ನಮ್ಮ ನೆನಪು ಶಕ್ತಿ ಇಲ್ಲ, ಇದೆಲ್ಲ ನೋಡಿ ಅವರು ಮುಂದೆ ತ್ರಿಕಾಲಗ್ನರಾಗಿದ್ದರಿಂದ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡವರು ಅವರು ವೇದಜ್ಞಾನದ ಅವಶ್ಯಕತೆ ನಮಗಿದೆ ಅನ್ನೋ ರೀತಿಯಲ್ಲಿ ಅದರಿಂದ ನಾವು ಹೇಗೆ ಕ್ರಮೇಣವಾಗಿ ನಾವು ಕ್ರಮೇಣವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಇದರ ಮೂಲಕ ನಾವು ಪರಿಪೂರ್ಣತೆ ಹಂತಕ್ಕೆ ಹೋಗ್ಬೋದು ಅಂತ ಅವರು ಮಾಡೋದು. ಅವರ ಉದ್ದೇಶ ಸರಿಯಾಗಿದ್ರು, ಆದರೆ ಅವರು ಭಗವಂತನ ಗುಣಗಳನ್ನು ಅವರು ನೇರವಾಗಿ ಘೋಷಿಸಲಿಲ್ಲ. ಯಾಕಂದ್ರೆ ಪ್ರತಿಯೊಂದು ಚಟುವಟಿಕೆ, ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ರಚನೆ ನಾವು ಯಾವುದು ಮಾಡಿದ್ರು ಕೂಡ ಅದರ ಉದ್ದೇಶ ಒಂದೇ ಇರಬೇಕು, ಅದು ಕೃಷ್ಣ ತೃಪ್ತಿಪಡಿಸೋದು. ಸೊ ಅವರು ಅದನ್ನು ನೇರವಾಗಿ ತಿಳಿಸದೆ ಅವರು ಒಂದು ಪರೋಕ್ಷವಾಗಿ
ಅವರು ನಿಧಾನವಾಗಿ ಅದು ಜನರು ಅರ್ಥ ಮಾಡ್ಕೊಳ್ಬಹುದೇನೋ. ಸೊ ಆ ರೀತಿಯಲ್ಲಿ ಅವರು ಮಾಡಿದ ಒಂದು ಪ್ರಯತ್ನ. ಸೊ ಮಾಡಿರೋ ಪ್ರಯತ್ನದಲ್ಲಿ ಆ ವೇದಗಳಲ್ಲಿ ಪ್ರವೃತ್ತಿ ಮಾರ್ಗ ಇದೆ. ಸೊ ಹೆಚ್ಚಾಗಿ ಪ್ರವೃತ್ತಿ ಮಾರ್ಗವನ್ನೇ ಅವರು ಒತ್ತಡ ಕೊಡೋ ರೀತಿಯಲ್ಲಿ ಅವರು ಆ ವೇದಗಳಲ್ಲಿ ಇದೆ. ವೇದಗಳಲ್ಲಿ ನೀವು ಮಾಂಸಾಹಾರ ಭಕ್ಷಣೆ ಮಾಡಬಹುದು ಅಂತ ಇದೆ. ಸೊ ಆ ರೀತಿಯ ಒಂದು ಪುರಾಣಗಳಿವೆ, ಆ ರೀತಿಯ ಒಂದು ಕ್ರಮಗಳಿವೆ. ಈ ದೇವಿಯ ಆರಾಧನೆ, ಕಾಳಭೈರವರ ಆರಾಧನೆ. ಸೊ ಈ ರೀತಿಯಲ್ಲಿ ಜನರು ಅದನ್ನು ಮಾತ್ರ ತಗೊಂಡು ಅದನ್ನು ಆಯ್ದುಕೊಂಡವರು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ. ಅದೇ ನಮ್ಮ ಧರ್ಮ ಅಭ್ಯಾಸ, ಇದೇ ವೇದಗಳ ಉದ್ದೇಶ. ಸೊ ಈ ರೀತಿ ಆಗ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಅವರಿಗೆ ಮಾನವ ಜನ್ಮದ ನಿಜವಾದ ಒಂದು ಲಾಭ ಕೊಡದೆ ಅವರನ್ನು ಒಂದು ಅಡ್ಡದಾರಿಯಲ್ಲೇ ಇಟ್ಟಾಗೆ, ಒಂದು ಅಂಧಕಾರದಲ್ಲೇ ಇಟ್ಟಾಗೆ. ಸೊ ಹೀಗೆ ಅವರ ಸಂತೃಪ್ತಿ ಆಗಲಿಲ್ಲ. ಅವ್ರು ನಿಜವಾಗ್ಲೂ ಅವರು ಸರಿಯಾದ ಮಾರ್ಗವನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರು ಭಗವಂತನ ಆಶ್ರಯ ಪಡಿಬೇಕು. ಸೊ ಪ್ರತಿಯೊಬ್ಬರು ನಾವು ಭಗವಂತನ ನಿತ್ಯ ಸೇವಕರು. ಸೊ ಆ ಒಂದು ಜ್ಞಾನವನ್ನು, ಆ ಒಂದು ಇದನ್ನು ಅವರು ಘೋಷಣೆ ಮಾಡಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಅತೃಪ್ತಿ ಸಹಜ. ಅದು ಯಾರಿಗೇ ಆಗ್ಬೋದು. ಅದು ಕೊನೆಗೆ ಅತೃಪ್ತಿ. ನಾವು ಕೇಳ್ತೇವೆ ಮಹಾತ್ಮ ಗಾಂಧಿ ಅವರು ಇಷ್ಟು ಶ್ರಮಿಸಿದ್ರು, ಅಷ್ಟು ಹೋರಾಡಿದ್ರು ದೇಶಕ್ಕೆ. ಕೊನೆಗೆ ಅವರೇ ಹೇಳ್ತಾರೆ, ಯಾವಾಗ ಸಾವು ಬರುತ್ತೆ ನನಗೆ, ಸಾಕಾಯ್ತು ನನಗೆ. ಯಾಕಂದ್ರೆ ಯಾರು ಯಾವ ಒಂದು ಭೌತಿಕ ಗುರಿ ಇಟ್ಕೊಂಡು ಅವ್ರು ಏನೇ ಒಂದು ಎಷ್ಟೇ ಒಂದು ತ್ಯಾಗ, ಎಷ್ಟೇ ಒಂದು ಶ್ರಮ, ಅವರೆಷ್ಟೇ ತಪಸ್ಸೆ ಮಾಡ್ಲಿ ತೃಪ್ತಿ ಸಿಗೋದಿಲ್ಲ. ಅದು ಯಾರೇ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಅದೊಂದು ವಿಜ್ಞಾನಿ ಆಗಿರ್ಬೋದು, ಅದೊಂದು ಆಧ್ಯಾತ್ಮಿಕ ತತ್ವ ದಾರ್ಶನಿಕರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಅವ್ರು ಯಾವ ಚಟುವಟಿಕೆ, ಅವರ ಉದ್ದೇಶ ಎಲ್ಲ, ಒಂದು ವೈದ್ಯರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅವರು ಎಷ್ಟೋ ರೀತಿಯಲ್ಲಿ ಜನರಿಗೆ ಅವರು ಅನ್ಕೊಂಡ ರೀತಿಯಲ್ಲಿ ನಾನು ತುಂಬಾ ಎಷ್ಟೋ ರೋಗಿಗಳನ್ನ ನಾನು ರೋಗದಿಂದ ಬಿಡುಗಡೆ ಮಾಡಿದೆ, ಅವ್ರ ಜೀವವನ್ನು ಅನುದಾನ ಕೊಟ್ಟೆ ನಾನು, ಇಲ್ಲ ಇನ್ನೊಂದು ಎಷ್ಟೆಷ್ಟು ಕಟ್ಟಡಗಳು ನಿರ್ಮಿಸಿದೆ, ಸಿಟಿ ನಗರಗಳನ್ನು ನಿರ್ಮಾಣ ಮಾಡಿದೆ, ಎಲ್ಲ ಮಾಡ್ಬೋದು ನೀವು. ಆದರೆ ನೀವು ಕೃಷ್ಣನನ್ನು ತೃಪ್ತಿ ಮಾಡೋಕ್ಕೆ ಉದ್ದೇಶ, ಅದನ್ನು ತೃಪ್ತಿ ಮಾಡ್ಲಿಲ್ಲ ಆದ್ರಿಂದ ಅಂದ್ರೆ ನಿಮಗೆ ಸಮಾಧಾನ ಅದು ಬರೋದು. ಅದು ಯಾರು ಎಷ್ಟೆಷ್ಟೋ ಚಟುವಟಿಕೆಗಳು, ಎಷ್ಟೆಷ್ಟೋ ಮಹತ್ತರ ಕಾರ್ಯಗಳು, ಸಾಧನೆಗಳು ಮಾಡೋದು, ಎಷ್ಟೆಷ್ಟು ನೊಬೆಲ್ ಪ್ರೈಸ್ಗಳು ಪಡಿಬಹುದು, ಎಷ್ಟೆಷ್ಟೋ ಜನರ ಹತ್ರ, ಸಾಮಾನ್ಯ ಜನರಿಂದ ಚಪ್ಪಾಳೆ ಗಳಿಸ್ಬೋದು. ಆದರೆ ಹೃದಯದಲ್ಲಿ ನಮಗೆ ಆ ಲೋಪ ಇರುತ್ತೆ. ಯಾಕಂದ್ರೆ ನಮಗೆ ನಿಜವಾದ ಕಾರ್ಯ ಅದಲ್ಲ. ನಿಜವಾದ ಕಾರ್ಯ ಪ್ರತಿಯೊಂದು ಜೀವಿನೂ ತನ್ನ ಹಿತಕ್ಕೆ, ಮತ್ತೆ ವಿದು ಸ್ವಾರ್ಥಗತಿಂ ಹಿ ವಿಷ್ಣು. ಸೊ ನಾವು ಕೃಷ್ಣನ ತೃಪ್ತಿ ಮಾಡಲೇಬೇಕು. ಸೊ ಹಾಗಾಗಿ ವ್ಯಾಸದೇವರು ಅವ್ರಿಗೆ ಸಹಜ, ಅದು ಅತೃಪ್ತಿ ಸ್ಥಿತಿ ಬಂದದ್ದು ಸಹಜ. ಸೊ ಯಾರು ಕೂಡ ಸೊ ವೇದವ್ಯಾಸರು ಇರೋ ಒಂದು ಸನ್ನಿವೇಶದಲ್ಲಿ ಅವರ ಗುರುಗಳು ಆಚಾರ್ಯರು ನಾರದರು ಆಗಮಿಸಿದರು. ಸೊ ಆಗಮಿಸಿದಾಗ ಅವರಿಗೆ ಕೇಳ್ತಿರೋದು ಏನು, ನೀವು ಸಾಧಾರಣ ವ್ಯಕ್ತಿ ಅಲ್ಲ, ಆಚಾರ್ಯರಾದವರು, ಅವರಿಗೆ ಆತರ ಒಂದು ಶಕ್ತಿ, ಆತರ ಒಂದು ಶಿಷ್ಯರ ಒಂದು ಇದಕ್ಕೆ ಮಾರ್ಗದರ್ಶನ ಕೊಡೋ ಒಂದು ಇದಿರುತ್ತೆ ಅವ್ರಿಗೆ. ಹಾಗಾಗಿ ನಮಗೆಲ್ಲರೂ ಶ್ರೀಲ ಪ್ರಭುಪಾದರು, ನಮ್ಮ ಸಂಪೂರ್ಣ ಈ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಅವರು ಸಂಸ್ಥಾಪಕ ಆಚಾರ್ಯರು. ಸೊ ಮತ್ತೆ ಗುರು ಶಿಷ್ಯ ಪರಂಪರೆಯಲ್ಲಿ ಅವರ ಶಿಷ್ಯರು ಕೂಡ ನಮಗೆ ಅವರು ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದ್ರಿಂದ ಆ ನಿಯಮಗಳನ್ನ ಅವರು ನಮಗೆ ಮಾರ್ಗದರ್ಶನ ಕೊಡಬಹುದು. ಅವರು ಆ ಶಕ್ತಿಯನ್ನು ಪಡೆದಿರ್ತಾರೆ. ಸೊ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಆಚಾರ್ಯರ ಬಗ್ಗೆ ಹೇಳೋದು, ಸಾಧಾರಣವಾಗಿ ಆಚಾರ್ಯರನ್ನವರು ಕೃಷ್ಣನ ಅಂತರಂಗ ಭಕ್ತಿಗೆ ಸೇರಿದವರು, ಅಂತರಂಗ ಭಕ್ತರು ಅವರು. ಐದರ್ ಅವರು ಶ್ರೀಮತಿ ರಾಧಾರಾಣಿ ಅವರ ಒಂದು ಗುಂಪಿಗೋ, ಇಲ್ಲಾಂದ್ರೆ ನಿತ್ಯಾನಂದ ಪ್ರಭು ಅವರ ಗುಂಪಿಗೆ, ಬಲರಾಮ. ಸೊ ಅವರಿಗೆ ನಿಕಟ ಆತ್ಮೀಯರು ಅವರು, ಸಾಧಾರಣವಾಗಿ ಆಚಾರ್ಯರಾದ. ಸೊ ಒಮ್ಮೊಮ್ಮೆ ಇರ್ಬೋದು ಆ ತರ ಒಂದು ಹಂತದ ಒಂದು ಮಹಾಭಾಗವತರು ಇರದೇ ಇರ್ಬೋದು. ಸೊ ಆಗ ಆಚಾರ್ಯರು ಹೇಳ್ತಾರೆ, ಅವರನ್ನು ಪ್ರತಿನಿಧಿಸುವ ಶುದ್ಧ ಭಕ್ತರು ಇರ್ತಾರೆ. ಶುದ್ಧ ಭಕ್ತರು ಅವರು ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ಹಾಗೆ ಅವರು ಕೂಡ ನಮಗೆ, ಹೇಗೆ ನಾವು ಎಲೆಕ್ಟ್ರಿಸಿಟಿ ನಾವು ಕೇಬಲ್ ಕರೆಂಟ್ ಹಾಕುವಾಗ ಅದು ಎಲ್ಲೋ ಇದರಿಂದ ಬರುತ್ತೆ, ಎಲೆಕ್ಟ್ರಿಸಿಟಿ ಪೋಲ್ ಎಲ್ಲೋ ಇದೆ, ಪವರ್ ಹೌಸ್ ಎಲ್ಲೋ ಇದೆ ಅದು. ಸೊ ಆದ್ರೆ ಅದು ಕರೆಕ್ಟ್ ಆಗಿ, ಅದು ಮೂಲಕ ಅದು ಕರೆಕ್ಟ್ ಆಗಿ ಅದು ವೈರ್ಸ್ ಮತ್ತೆ ಸ್ವಿಚ್ ಬೋರ್ಡ್ ಎಲ್ಲ ಕರೆಕ್ಟ್ ಆಗಿ ಅದು ಬರುತ್ತೆ.
ಕನೆಕ್ಷನ್ಸ್ ಕರೆಕ್ಟ್ ಆಗಿ ಆಗುತ್ತೆ. ಎಲ್ಲಾದ್ರೂ ಅದು ಕನೆಕ್ಷನ್ ಇಲ್ಲ ಅಂದ್ರೆ ಬರೋದಿಲ್ಲ ನಮಗೆ. ಸೊ ಹಾಗೆ ನಮಗೆ ಭಕ್ತರ ಸಂಘ, ಗುರುಗಳು ನಮಗೆ ಪ್ರಸ್ತುತ ದೀಕ್ಷಾ ಗುರುಗಳು ಯಾರು ನಮಗೆ ಈ ತರ ಗುರುಶಿಷ್ಯ ಪರಂಪರೆಗೆ ಇದ್ ಮಾಡ್ತಾರೆ, ಅವರು ಸಂಪೂರ್ಣ ಅವ್ರ ನಿಯಮಗಳನ್ನ ಪಾಲನೆ ಮಾಡ್ತಾ ಅವರು ಅಂತ ಮಹಾಭಾಗವತರಿಗೆ ಅವರು ಸಂಪೂರ್ಣವಾಗಿ ಅವರು ವಿನಮ್ರವಾಗಿ ಅವರ ಆಶ್ರಯ ಪಡೆದರೆ ಅವರು ನಮಗೆ ಆಶ್ರಯವನ್ನು ಕೊಡ್ಬೋದು, ಅವರು ನಮಗೆ ಕೂಡ ಕೊಡ್ತಾರೆ. ಸೊ ಹಾಗೆ ಇಸ್ಕಾನ್ ನಾವು ಡಿಸೈಪಲ್ ಕೋರ್ಸ್ ನೀವು ಓದುವಾಗ ನೀವು ಹೇಗೆ ಒಬ್ಬ ಗುರುಗಳ ಆಶ್ರಯ ಪಡಿಬೇಕು, ಗುರು ಆಶ್ರಯ, ಅವರು ಹೇಗೆ ಶ್ರೀಲ ಪ್ರಭುಪಾದರ ನಮಗೆ ಅವರು ಕನೆಕ್ಟ್, ಅವ್ರು ನಮಗೆ ಇದಕ್ಕೆ ಗುರುಶಿಷ್ಯ ಪರಂಪರೆಗೆ ಅವರು ನಮಗೆ ಕನೆಕ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ನಮಗೆ ಹೇಗೆ ಮಾಡ್ತಾ ಇದ್ದೀವಿ, ನಾವು ಗೊಂದಲದಲ್ಲೇ ಇದ್ದೇವೆ, ನಾವು ಅತೃಪ್ತಿಯಲ್ಲೇ ಇದ್ದೇವೆ, ನಾವು ನಮ್ಮ ಜೀವನ ಸರಿಯಾಗಿ ಆಗ್ತಾ ಇದೆಯಾ, ಸರಿಯಾಗಿ ಆಗ್ತಾ ಇಲ್ವಾ, ಏನ್ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದ್ದೀವಿ. ಆದರೆ ಈ ತರ ಶುದ್ಧ ಭಕ್ತರು ಅವರು ನಮಗೆ ಶ್ರೀಲ ಪ್ರಭುಪಾದರಿಗೆ ಮತ್ತೆ ಹಾಗೆ ನಮ್ಮ ಗೌಡಿಯ ಪರಂಪರೆಗೆ ನಮಗೆ ಅವರು ಕನೆಕ್ಟ್ ಮಾಡ್ತಾರೆ. ಸೊ ನಾರದ ಮುನಿಗಳು ಹಾಗೆ ಕರೆಕ್ಟ್ ಆಗಿ ಅವರು ವೇದವ್ಯಾಸರ ಪ್ರಾಮಾಣಿಕ ಅವರ ಒಂದು ಇದಿರೋದ್ರಿಂದ ಅವರಲ್ಲಿ ಬಂದು ಅವರ ಇದು ಪ್ರಾಬ್ಲಮ್ ಅವರೇನೀಗ ಹುಡುಕ್ತಾ ಇದ್ದಾರೆ ಅದಕ್ಕೆ ಅವರು ಸರಿಯಾದ ಸಲಹೆ ಕೊಡ್ತಿದ್ದಾರೆ. ಸೊ ವಾಯಸ ತೀರ್ಥ ಮೃತದೇಹದ ಅಲಂಕಾರ ಮತ್ತು ತಜ್ಞ ವೈದ್ಯರ ಸಾದೃಶ್ಯ ವಿವರಿಸಿದರು. ಓಕೆ, ಸೊ ವಾಯಸ ತೀರ್ಥ ಅಂತ ಹೇಳಿದ್ದವರು ಯಾರು, ನಾರದ ಮುನಿಗಳು ಬಂದು ಹೇಳಿದ್ದು ಈ ರೀತಿ ನಾವು ಹಂಸಗಳಾಗಿ ಇರ್ಬೇಕು, ನಾವು ಕಾಗೆಗಳಾಗಿ ಆಗ್ಬಾರ್ದು. ಸೊ ಹಂಸಗಳು ಹೇಗೆ ಪ್ರತಿಯೊಂದು ಇದರಲ್ಲೂ ಕೂಡ ತುಂಬಾ ಒಂದು ನಿರ್ಮಲವಾಗಿರೋ ಒಂದು ಇದನ್ನು ಹುಡುಕುತ್ತೆ, ಆ ತರ ನಾವು ಕೂಡ ಆ ರೀತಿಯ ಒಂದು ಇದಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಆ ರೀತಿಯ ಒಂದು ಸಂಘವನ್ನು ಬೆಳೆಸ್ಬೇಕು. ಸೊ ಆಚಾರ್ಯರು ಹೇಳ್ತಾರೆ, ನಾವು ಆ ರೀತಿಯ ಒಂದು ಸಂಘದಲ್ಲಿ ಭಕ್ತರ ಸಂಘದಲ್ಲಿ ನಾವು ಸೇರಿದಾಗ ಕೃಷ್ಣನ ಬಗ್ಗೆ ಮಾತಾಡ್ತೀವಿ, ನಾವು ಬೇರೆ ಇದನ್ನ ವಿಷಯ ಮಾತಾಡಬಾರ್ದು. ಕಾಯಿಗಳು ಸೇರಿದಾಗ ಅವರು ಕಾ 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 ಅಂತ ಅವರು ಒಂದು ಕಾನ್ಫರೆನ್ಸಸ್ ಇದೆ, ಕೂಗುಗಳಿವೆ. ಆದರೆ ಮತ್ತೆ ಅದು ಅವರೆಲ್ಲಿ ಸೇರ್ತಾರೆ ಅಂದ್ರೆ ಎಲ್ಲಿ ತುಂಬಾ ಕೊಳಕಾದ ಪ್ರದೇಶದಲ್ಲಿ ಸೇರ್ತಾರೆ, ಕಸದ ತೊಟ್ಟಿ ಎಲ್ಲಿರುತ್ತೆ, ಇನ್ನೊಂದೆಲ್ಲಿರುತ್ತೆ ಅಲ್ಲಿ ಸೇರ್ತಾರೆ. ಸೊ ಹೀಗೆ ಭೌತಿಕವಾದ ವ್ಯಕ್ತಿಗಳು ಕೂಡ ಅವರು ಸೇರ್ತಾರೆ, ಅವರು ಕೂಡ ದೊಡ್ಡ ದೊಡ್ಡ ಪ್ಲಾನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಮೀಟಿಂಗ್ಸ್ ಮಾಡ್ತಾರೆ. ಆದರೆ ಅದರಿಂದ ಯಾವ ಶಾಶ್ವತವಾದ ಲಾಭ ಇಲ್ಲ. ತಾತ್ಕಾಲಿಕವಾಗಿ ಅವರ ಏನೋ ಒಂದು ಪ್ರಯೋಜನ ಕಾಣ್ಬರ್ಬೋದು, ಆದ್ರೆ ಶಾಶ್ವತವಾಗಿ ಅವ್ರಿಗೂ ಕೂಡ ಲಾಭ ಇಲ್ಲ, ಅವ್ರು ಯಾರಿಗೆ ಮಾಡ್ತಾ ಇದ್ದಾರೆ ಅವ್ರಿಗೂ ಯಾರಿಗೂ ಲಾಭ. ಸೊ ಆ ತರ ಒಂದು ಮೀಟಿಂಗ್ಸ್ ಆಗ್ಬೋದು, ಆ ತರ ಒಂದು ಗ್ರಂಥಗಳ ರಚನೆ ಆಗ್ಬೋದು. ಸೊ ಅವ್ರು ಹೇಳ್ತಾ ಇರೋದು ವೇದವ್ಯಾಸರಿಗೆ ಒಂದು ಇನ್ನೊಂದು ರೀತಿಯಲ್ಲಿ ನಾರದ ಮುನಿಗಳು, ನೀವು ಬರೆದ ಎಲ್ಲ ಗ್ರಂಥಗಳು ಆ ರೀತಿಯ ಗ್ರಂಥಗಳು, ಅದು ವೇದ ಗ್ರಂಥಗಳೇ ಆಗಿರ್ಬೋದು. ಯಾಕಂದ್ರೆ ವೇದವ್ಯಾಸರು ರಚಿಸಿದ್ದು ಆಗಲೇ 4 ವೇದಗಳು, 108 ಉಪನಿಷತ್ತುಗಳು, ವೇದಾಂತ ಸೂತ್ರ, ಮಹಾಭಾರತ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ನಮಗೆ ಕಲಿಯುಗದಲ್ಲಿ ನಮಗೆ ಆ ಶಕ್ತಿ ಇಲ್ಲ ನಮಗೆ. ಸೊ ನಮಗೆ ಕ್ರಮೇಣವಾಗಿ ಅರ್ಥ ಮಾಡ್ಕೊಂಡು ನಾವು ಭಗವಂತನನ್ನು ಅದರಿಂದ ಹುಡುಕೋ ಒಂದು ಶಕ್ತಿ, ಕೆಪಾಸಿಟಿ ಇಲ್ಲ ನಮಗೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ, ವೇದಗಳು ಏನು ಓದಿದ್ರು ಕೊನೆಗೆ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು, ಕೃಷ್ಣನ ಆಶ್ರಯ ಪಡೆಯೋದು, ಅದೇ ನಮ್ಗೆ ತೋರಿಸೋದು ಮಾರ್ಗ. ಆದ್ರೆ ನಮಗೆ ಅಷ್ಟು ಬುದ್ಧಿ ಇದೆಯಾ, ಅಷ್ಟು ನಮ್ಗೆ ಶಕ್ತಿ ಇದೆಯಾ, ನಾವು ಅದ್ರ ಇನ್ನೊಂದು ಅರ್ಥನೇ ತಗೊಳ್ತೀವಿ. ಸೊ ಹಾಗೆ ಅವ್ರು ಹೇಳ್ತಾರೆ, ನೀನು ಕೊಟ್ಟಿರೋ ಈ ಗ್ರಂಥಗಳು, ಕೊಟ್ಟಿರೋ ಜ್ಞಾನ, ಕೊಟ್ಟಿರೋ ವಿಧಾನಗಳು ಎಲ್ಲವೂ ಕೂಡ ಇದು ವಾಯಸ ತೀರ್ಥ, ಇದೆಲ್ಲ ಒಂದು ಕಾಯಿಗಳು ಸೇರಿರೋ ರೀತಿ. ಮಹಾಭಾರತ ದೊಡ್ಡ ಇತಿಹಾಸ, ಚರಿತ್ರೆ. ಸೊ ಅದರಿಂದ ಜನರು ಇನ್ನೇನೋ ಒಂದು ಅರ್ಥನೆ ಮಾಡ್ಕೊಳ್ತಾರೆ, ಇನ್ನೇನೋ ರಾಜಕೀಯತೆನೆ ಅರ್ಥ ಮಾಡ್ಕೊಳ್ತಾರೆ, ಇನ್ನೇನೋ ಒಂದು ಭೌತಿಕವಾದ ಇದನ್ನೇ ಪರಿಕಲ್ಪನೆ ಮಾಡ್ಕೊಳ್ತಾರೆ. ಸೊ ಅವರು ಆಧ್ಯಾತ್ಮಿಕವಾದ ನಿಜವಾದ ಇದು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅವರು ಆ ರೀತಿಯಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ವೇದ ಗ್ರಂಥಗಳೇ ಆದ್ರೂ ಕೂಡ ಅದು ನೇರವಾಗಿ ನಮಗೆ ಕೃಷ್ಣನ ಆಶ್ರಯ ಪಡೆಯುವ ಒಂದು ಇದನ್ನು ನಮ್ಗೆ ಮಾಡದೇ ಇರೋದ್ರಿಂದ ಅದು ವಾಯಸ ತೀರ್ಥ, ಅದು ಕೂಡ ನಾವು ಅನ್ಕೊಳ್ಬೋದು.
ಸೊ ಇದು ಮೃತದೇಹ, ಮೃತದೇಹದ ಅಲಂಕಾರ ಯಾರು ಮಾಡ್ತಾರೆ? ಮೃತದೇಹದ ಅಲಂಕಾರ ಬುದ್ಧಿ ಇಲ್ಲದವರು ಮಾಡ್ತಾರೆ. ದೇಹ ಅದು ಸತ್ತ ಮೇಲೆ ಅದ್ರ ಬೆಲೆ ಏನಿದೆ? ಅದ್ರ ಬೆಲೆ ಇಲ್ಲ. ಆದ್ರೂ ಕೂಡ ಕೆಲವೊಮ್ಮೆ ಅದರ ಒಂದು ಪದ್ಧತಿಗಳಿವೆ. ಆ ಪದ್ಧತಿಗಳಲ್ಲಿ ಅದಕ್ಕೆ ಹೊಸ ಬಟ್ಟೆ ಹಾಕೋದು, ಕೆಲವು ಹೇಳ್ತಾರೆ. ಆಗ ಕೆಳ ವರ್ಗದ ಜನ, ಅವ್ರಿಗೆ ಅಷ್ಟು ಹಣಕಾಸು ಇಲ್ಲ, ಆದ್ರೆ ಅವರು ಸತ್ತ ನಂತರ ಅವರ ಹೆಣವನ್ನು ಹೊತ್ಕೊಂಡು ಹೋಗುವಾಗ ತುಂಬಾ ಅದಕ್ಕೆ ಒಂದು ಒಳ್ಳೆ, ಅದಕ್ಕೆ ಸುಗಂಧಗಳೆಲ್ಲ ಹಾಕಿ, ಸೆಂಟ್ ಎಲ್ಲ ಹಾಕಿ, ಹೊಸ ಬಟ್ಟೆ ಹಾಕಿ, ಹೊಸ ಹಾರ, ಹೂವಿನ ಹಾರ, ಎಷ್ಟೆಷ್ಟೋ ಇದೆಲ್ಲ ಮಾಡ್ತಾರೆ. ಸೊ ಅದರ ಪ್ರಯೋಜನ ಏನು? ಅದು ಮೃತದೇಹ, ಅದು ಮಣ್ಣಿಗೆ, ಗಾಳಿಗೆ ಇದು ಹೋಗುವಂಥದ್ದು. ಸೊ ಹಾಗಿರುವಾಗ ಆ ವ್ಯಕ್ತಿಗೆ ಏನ್ ಲಾಭ ಇದೆ ಇದರಿಂದ? ನಿಜವಾದ ವ್ಯಕ್ತಿ ಇಲ್ಲ ಅಲ್ಲಿ. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಜೀವಂತವಾಗಿದ್ರೆ ಆ ವ್ಯಕ್ತಿಗೆ ಏನಾದ್ರು ಮಾಡಿದ್ರೆ, ಏನಾದ್ರು ನಾವು ತಾತ್ಕಾಲಿಕವಾದ ಲಾಭವೋ ಇಲ್ಲ ಈ ಭೌತಿಕವಾದ ಒಂದು ಆನಂದವನ್ನು ಕೊಡೋ ರೀತಿಯಲ್ಲಿ ಹೇಳ್ಬೋದು. ಆದ್ರೆ ಈಗ ಸತ್ತ ಮೇಲೆ ಆ ವ್ಯಕ್ತಿಗೆ ಅದರಿಂದ ಏನ್ ಲಾಭ ಇದೆ? ಆ ವ್ಯಕ್ತಿಗೆ ಏನು ಲಾಭ ಇಲ್ಲ. ಆದ್ರೂ ಕೂಡ ಏನೋ ಒಂದು ಕೆಲವು ಜನ ಅಲ್ಲಿ ಸೇರಿದಾರಲ್ಲಿ, ಅವರ ಒಂದು ಚಪ್ಪಾಳೆ, ಅವರ ಒಂದು ಸಮಾಧಾನ, ಅವ್ರಿಗೇನೋ ನಾವು ಆ ರೀತಿಯಲ್ಲಿ ಮಾಡೋ ಒಂದು ಚಪ್ಪಾಳೆ, ಅದಕ್ಕೆ ಹೇಳ್ತಾರೆ ಅದು ಮೃತದೇಹದ ಅಲಂಕಾರ ಅಂತ. ಆ ರೀತಿ ಕೂಡ ಮತ್ತೆ ಈ ತಜ್ಞ ವೈದ್ಯರ ಸಾದೃಶ್ಯ ಯಾರು ಹೇಳ್ತೀರಾ? ಇದೇನು ಅಲ್ಲಿ ಏನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಸ್ವಲ್ಪ ಅಂತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತಜ್ಞ ವೈದ್ಯರು ಯಾವತ್ತೂ ಕೂಡ ತನ್ನ ರೋಗಿಗೆ ಸ್ವಲ್ಪ ಮಟ್ಟಕ್ಕೆ ಬೇಡದನ್ನ, ಅಂದ್ರೆ ಶುಗರ್ ಪೇಷಂಟ್ಗೆ ಸ್ವಲ್ಪ ಸ್ವೀಟ್ ತಿನ್ನಿ ಅಂತಾರಲ್ಲ ಯಾರು ಹೇಳೋದಿಲ್ಲ. ಹಾಗೆ ನೀವು ಕೂಡ ಎಲ್ಲೂ ಕೂಡ ಭೌತಿಕ ವಿಷಯಗಳನ್ನ ಸ್ವಲ್ಪ ಮಟ್ಟಿಗೆ ಹೇಳೋ ಪ್ರಯತ್ನ ಮಾಡಬೇಡಿ, ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಭಗವಂತನ ವಿಷಯವನ್ನೇ ಹೇಳಿ ಅಂತ ಹೇಳ್ತಾ ಇದ್ದಾರೆ ಪ್ರಭುಜಿ, ನೇರವಾಗಿ. ಹೌದು, ನೇರವಾಗಿ. ನಿಜವಾದ ವೈದ್ಯರು ಅಂದ್ರೆ ಅವರು ಆ ರೋಗಿಯ ಗುಣವನ್ನು ಅವರು ಪರಿಶೀಲಿಸಿ, ಅವರು ಆಕ್ಚುಲಿ ಆಯುರ್ವೇದದಲ್ಲೂ ಹಾಗೆ ನೋಡಿದ್ರೆ ತುಂಬಾ ಆತರ ಒಂದು ಪಥ್ಯ, ಇದು ತಿನ್ಬೇಕು, ಇದು ತಿನ್ಬಾರದು ಅಂತ ಇದೆ. ಇದು ಒಂದ್ ರೀತಿ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಅಷ್ಟಿಲ್ಲ, ಏನ್ ಬೇಕಾದ್ರೂ ತಿನ್ನಿ, ನೀವು ಹೇಗಾದ್ರು ನೀವು ನಾನು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು ನೀವು ಅಂತ ಜಾಸ್ತಿ ಹೆಚ್ಚಾಗಿ ಆ ರೀತಿ ಇದೆ. ಸೊ ಅದು ಸರಿಯಾದ ಇದಲ್ಲ, ಸಲಹೆ ಅಲ್ಲ. ಸರಿಯಾದ ಸಲಹೆ ಅಂದ್ರೆ ನಮಗೆ ಯಾವುದು ಈ ತರ ಕಾರಣ ಆಗಿದೆ ನಮ್ಮ ಈಗ ರೋಗಕ್ಕೆ, ಈ ಕಷ್ಟಕ್ಕೆ, ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಸೊ ವೈವೇದಿಕ ಜ್ಞಾನದಲ್ಲಿ ಇದೆ, ಒಮ್ಮೊಮ್ಮೆ ಕೊಟ್ಟಿದ್ದಾರೆ ಪ್ರವೃತ್ತಿ ಮಾರ್ಗವಾಗಿ. ಅಲ್ಲಿ ಹೇಳಿರೋದು, ನೀವು ಮಾಂಸಾಹಾರ ಮಾಡ್ಬೋದು, ನೀವು 1 ತಿಂಗಳಿಗೊಮ್ಮೆ ಮಾಡ್ಬೋದು, ಅಮಾವಾಸ್ಯೆ ದಿವಸ ಮಾಡ್ಬೋದು, ಹೀಗೆ ದೇವಿಯ ಮುಂದೆ ನೀವು ಆ ಬಲಿಯನ್ನು ಅರ್ಪಣೆ ಮಾಡ್ಬೋದು, ಇದೆಲ್ಲ ಇದೆ. ಆದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಆ ಒಂದು ಚಟುವಟಿಕೆಯಿಂದ ನಮ್ಗೆ ಇನ್ನ ಪಾಪ ಹೆಚ್ಚಾಗ್ತಾ ಇದೆ. ಆಗಲೇ ನಾವು ಈ ದೇಹವನ್ನು ಪಡೆದಿದ್ದೇವೆ ಅಂದ್ರೆ ನಾವು ಅಷ್ಟು ಪಾಪದ ಹೊರೆಯನ್ನು ಒತ್ತಿದ್ದೇವೆ ಅಂತ ನಮ್ಗೆ ಗೊತ್ತು. ನಮ್ಗೆ ಅದ್ರ ಜೊತೆ ಇನ್ನ ಹೆಚ್ಚು ಮಾಡೋದು ನಾವು ಧರ್ಮದ ಹೆಸರಲ್ಲೂ ಕೂಡ ಇನ್ನ ನಾವು ಪಾಪಗಳೇ ಮಾಡ್ತಾ ಇದ್ದೇವೆ. ಮಾಂಸ ಅಂತ ಹೇಳೋದ್ರಲ್ಲೇ ನಾನು ನಿನ್ನನ್ನು ಕೊಲ್ತಾ ಇದ್ದೇನೆ, ಮುಂದೆ ನೀನು ನನ್ನನ್ನು ಕೊಲ್ಲೋ ನಿಂಗೆ ಅಧಿಕಾರ ಇದೆ ಅಂತಾನೆ ಅದ ಅರ್ಥ. ಅದು ಆದರೆ ಅದನ್ನ ನಿಯಮಿತವಾಗಿ ಮಾಡೋದ್ರಿಂದ ಅವರು 1 ತಿಂಗಳಿಗೊಮ್ಮೆ ಅಂತ ಮಾಡಿದ್ದು ಆತರ ಏನೋ ದೇವಿಯ ಮುಂದೆ ಅರ್ಪಣೆ ಮಾಡೋದು. ಸೊ ಕೆಲವೊಮ್ಮೆ ಹೇಳ್ತಾರೆ, ಶಿಲ ಪ್ರಭುಪಾದ ಹೇಳೋದು, ಕಲ್ಕತ್ತಾದಲ್ಲಿ ಎಲ್ಲ ಕಡೆ ಇರ್ಬೋದು, ಇದು ನೋಡಿರ್ಬೋದು. ಸೊ ಅಲ್ಲಿ ದೊಡ್ಡ ಒಂದು ದೇವಿಯ ಫೋಟೋ ಹಾಕ್ಬಿಡ್ತಾರೆ. ಎಲ್ಲಿ ಇದರಲ್ಲಿ ಮಾಂಸ, ಇದು ಒಂದು ಮಾಂಸ ಇದರಲ್ಲಿ ಶಾಪಲ್ಲಿ, ಮಟನ್ ಶಾಪಲ್ಲಿ. ಆದ್ರೆ ಏನ್ ಅರ್ಥ ಅಂದ್ರೆ, ಇದೆಲ್ಲೋ ಇದು ದೇವಿ ಪ್ರಸಾದ, ಕೇವಲ ಒಂದು ಫೋಟೋ, ದೊಡ್ಡ ಫೋಟೋ ಹಾಕ್ಬಿಟ್ರು. ಸೊ ಜನರು ಏನ್ಕೊಳ್ತಾರೆ, ಇದು ದೇವಿಗೆ ಅರ್ಪಣೆ ಆಗಿದೆ, ಬಲಿ ಇದು ಅಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಸೊ ಅದು ಮಾಡೋದ್ರಿಂದ ಏನು ಅವ್ರಿಗೆ ಪಾಪ ಕಡಿಮೆ ಆಗುತ್ತಾ? ಇಲ್ಲಾಂದ್ರೆ ಆ ರೀತಿಯಿಂದ ಏನಾದ್ರು ಅದು ಅವ್ರಿಗೆ ಧಾರ್ಮಿಕವಾಗುತ್ತಾ? ಅದು ಆಗೋದಿಲ್ಲ. ಆದರೆ ಜನರು ಈ ರೀತಿಯಲ್ಲಿ ಅನ್ಕೊಳ್ತಾರೆ, ಈ ತರ ನಾನು ಈ ದೇವರ ಮುಂದೆ ಇದನ್ನ ಅರ್ಪಣೆ ಮಾಡ್ಬಿಟ್ರೆ, ಈ ಶ್ರೀ ಕಾಲಭೈರವರ ಮುಂದೆ ಅರ್ಪಣೆ ಮಾಡ್ಬಿಟ್ರೆ, ಮುನೀಶ್ವರ, ಈಗೇನೋ ಬೇರೆ ಬೇರೆ ಲೋಕಲ್ ಎಷ್ಟೆಷ್ಟೋ ಇದೆ, ಇಲ್ಲೂ ಕೂಡ ನಮ್ಗೆ ಭೂತ ಆರಾಧನೆಗಳಿದೆ. ಸೊ ಈ ರೀತಿಯಲ್ಲಿ ಈ ತರ ಅರ್ಪಣೆ ಮಾಡ್ಬಿಟ್ರೆ ನಾನು ಮಾಂಸವನ್ನು ತಿನ್ಬೋದು, ಅದ್ರಲ್ಲಿ ನನಗೆ ಪಾಪ ಇಲ್ಲ. ಅದು ಪಾಪವೇ. ಯಾವ ರೀತಿ ಮಾಡೋದು ಪಾಪವೇ. ಅದು ನಿಮಗೆ ನೀವು ಅನುಭವಿಸಲೇಬೇಕು. ಸೊ ಹಾಗಾಗಿ ಇದು ಸರಿಯಾದ ಸಲಹೆ ಅಲ್ಲ. ಧಾರ್ಮಿಕವಾಗಿ ಅವ್ರಿಗೆ ನಾರದ ಮುನಿಗಳು ಯಾರಿಗೆ ಮೃಗಾರಿಗೆ ಹೇಳಿದ್ರು, ನೀನು ಅದನ್ನ ಬಿಟ್ಬಿಡು ನೀನು, ಅದು ನಿಜವಾದ ಸಲಹೆ. ಇಲ್ಲ ಅವ್ರಿಗಿಲ್ಲ, ನೀನು ಕೊಲ್ಲು, ನೀನು ಇಲ್ಲ, ಅದು ನಿಜವಾದ ಸಲಹೆ ಅಲ್ಲ ಅದು. ಸೊ ಈ ರೀತಿ ಅವ್ರು ವೇದವ್ಯಾಸರು ಹೇಳ್ತಾ ಇರೋದು. ಒಂದು ತಜ್ಞ ವೈದ್ಯರು ಅಂದ್ರೆ, ನಿಜವಾದ ತಜ್ಞ ವೈದ್ಯರು ಅಂದ್ರೆ ಅವರು ನೋಡ್ಬೇಕು ರೋಗಿಗೆ ಅದರಿಂದ ಕಷ್ಟ ಬರ್ತಾ ಇದೆ, ಸೊ ಅದು ಸಂಪೂರ್ಣ ನಿಲ್ಲಿಸ್ಬೇಕು.
ಅಂತ ಆ ರೀತಿಯಲ್ಲಿ ನೋಡ್ಬೇಕು. ಸೊ ಅದೇ ಕರೆಕ್ಟ್ ಮತ್ತೆ ಥ್ಯಾಂಕ್ ಯು. ಸೊ ಅದು ತಜ್ಞ ವೈದ್ಯರ ಸಾದೃಶ್ಯ. ಸೊ ಈ ರೀತಿ ವೇದವ್ಯಾಸರು ಕೊಟ್ಟದ್ದು ಪ್ರವೃತ್ತಿ ಮಾರ್ಗದ ಒಂದು ನಿರ್ದೇಶನಗಳು, ಬೇರೆ ಇತರ ದೇವತಾ ಪೂಜೆಗಳಾಗ್ಬೋದು, ಈ ತರ ಒಂದು ಯಜ್ಞ ಕಾರ್ಯಗಳಾಗ್ಬೋದು, ಯಾವ ರೀತಿಯಲ್ಲಿ ಅವರು ಒಂದು ಸ್ವರ್ಗ ಸುಖವನ್ನು ಅನುಭವಿಸ್ಬೋದು, ಇಲ್ಲ ಈ ಜಗತ್ತಿನಲ್ಲೇ ಒಂದು ಆರ್ಥಿಕ ಬೆಳವಣಿಗೆ ಪಡಿಬಹುದು, ಧರ್ಮ ಅರ್ಥ ಕಾಮ ಮೋಕ್ಷ ಭೌತಿಕ ಇಚ್ಛೆಗಳ ಪೂರೈಕೆ ಮಕ್ಕಳು, ಅದು ನಿಜವಾದ ಅದು ಉದ್ಧಾರ, ನಿಜವಾದ ಧರ್ಮದ ಮಾರ್ಗವಲ್ಲ ಅಂತ ಹೇಳ್ತಾರೆ. ಧನ್ಯವಾದಗಳು. ವೈದಿಕ ಸಾಹಿತ್ಯದಲ್ಲಿನ ನ್ಯೂನತೆ ಮತ್ತು ವ್ಯಾಸದೇವರ ರಾಜಿ ಮನೋಭಾವವನ್ನು ಪರಿಶೀಲಿಸಲಾಗಿದೆ. Defect in the Vedic literatures and the compromising spirit of Vyasadeva. Yes, compromising spirit. ರಾಜಿ ಮನೋಭಾವ. ಅವರು ಇದು ಆಕ್ಚುಲಿ ನಮಗೆ ಕಲಿಯುಗದಲ್ಲಿ ಅಷ್ಟು ಸಮಯ ಇಲ್ಲ. ನಮಗೆ ಹಿಂದೆ ಕಾಲದಲ್ಲಿ ಹೇಳ್ಬೋದಾಗಿತ್ತೇನೋ, ಬೇಕಿದ್ರೆ ನಮಗೆ ತುಂಬಾ ಸಾವಿರಾರು ವರ್ಷಗಳ ಆಯುಷ್ಯ ಇದೆ ನಮಗೆ. ಆಗಿರೋದ್ರಿಂದ ಕ್ರಮೇಣವಾಗಿ ನಾವು ಮುಂದೆ ಹೋಗೋಣ ಅಂತ ಹೇಳ್ಬೋದಾಗಿತ್ತು. ಆದರೆ ಕಲಿಯುಗದಲ್ಲಿ ಸಾಧ್ಯ ಇಲ್ಲ, ಅಷ್ಟು ಸಮಯ ಇಲ್ಲ ನಮಗೆ. ಮೊದಲಿಗೆ ಅಷ್ಟು ಯಾವ ರೀತಿಯಲ್ಲಿ ನಾವು ನಮಗೆ ನೇರವಾದ ಮಾರ್ಗವೇ ನಮಗೆ ಸರಿ ನಮಗೆ. ಸೊ ಈ ನಿಧಾನವಾದ ವಿಧಾನ ಇದು ಆಗೋದಿಲ್ಲ. ಎಸ್, ಸೊ ಇವತ್ತಿನ ಪಾಠ ಕಂಟಿನ್ಯೂಯೇಷನ್. ಇದು 5ನೇ ಅಧ್ಯಾಯದ್ದು. ಅಥೋ ಮಹಾಭಾಗ ಭವಾನ್ ಅಮೋಘ ದೃಕ್ ಶುಚಿಶ್ರವ ಸತ್ಯರಥೋ ಧೃತವ್ರತಃ ಉರುಕ್ರಮಸ್ಯಾಖಿಲ ಬಂಧಮುಕ್ತಯೇ ಸಮಾಧಿನ ಅನುಸ್ಮರ ತದ್ವಿಚೇಷ್ಟಿತಂ. 13ನೇ ಶ್ಲೋಕ ಇದು. ಸೊ ಇದರ ಅನುವಾದ ಹೀಗಿದೆ: ಹೇ ವೇದವ್ಯಾಸರೇ, ನಿಮ್ಮ ದರ್ಶನ ಪರಿಪೂರ್ಣವಾದದ್ದು, ನಿಮ್ಮ ಯಶಸ್ಸು ನಿಷ್ಕಳಂಕವಾದದ್ದು, ನೀವು ಸತ್ಯನಿರತರು ಮತ್ತು ದೃಢ ವ್ರತರು. ಆದ್ದರಿಂದ ಜನಸಾಮಾನ್ಯರನ್ನು ಎಲ್ಲ ಲೋಕಬಂಧನಗಳಿಂದ ಪಾರು ಮಾಡಲು ನೀವು ಧ್ಯಾನಸ್ಥಿತರಾಗಿ ಭಗವಂತನ ಲೀಲೆಗಳನ್ನು ಕುರಿತು ಚಿಂತಿಸಲು ಸಾಧ್ಯ. ಸೊ ವೇದವ್ಯಾಸರು ಇದು ಹೇಳ್ತಾರೆ, ಇದು ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡೋದಕ್ಕೆ ಈ ಒಂದು ಗುಣಗಳನ್ನು ನಾವು ಪಡೆದಿರ್ಬೇಕು ಅಂತ ಹೇಳ್ತಾರೆ. ಸೊ ವೇದವ್ಯಾಸರು ಸಾಮಾನ್ಯ ವ್ಯಕ್ತಿ ಅಲ್ಲ, ಭಗವಂತನ ಒಂದು ಶಕ್ತಿಯಾವೇಶ ಅವತಾರ. ಒಮ್ಮೊಮ್ಮೆ ಹೇಳ್ತಾರೆ ಅದು ಭಗವಂತನ ವಿಸ್ತರಣೆ ಅಂತಾನೆ ಹೇಳ್ತಾರೆ, ಶಕ್ತಿಯಾವೇಶ ಅವತಾರ. ಒಮ್ಮೊಮ್ಮೆ ಒಂದೊಂದ್ಸಲ ವೇದವ್ಯಾಸರ ಅವತಾರ ಆಗ್ತಾ ಇರುತ್ತೆ, ಒಂದೊಂದ್ಸಲ ನೇರವಾಗಿ ಭಗವಂತನ ವಿಸ್ತರಣೆ ಆಗಿ ಕೂಡ ಹೇಳೋದು. ಸೊ ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಅವರ ಉದ್ದೇಶ, ಅವರು ನಮಗೆ ಈ ವೈದಿಕ ಜ್ಞಾನವನ್ನು ಕೊಡ್ಲಿಕ್ಕೆ, ವೈದಿಕ ಜ್ಞಾನದ ಮೂಲಕ ನಮಗೆ ಭಗವಂತನ ನಮ್ಮ ನಿತ್ಯ ಸಂಬಂಧವನ್ನು ಸ್ಥಾಪಿಸೋದಕ್ಕೆ, ಅವರು ನಮಗೆ ಅಂಧಕಾರದಿಂದ ಬೆಳಕಕ್ಕೆ ತರೋದು ಅವರ ಅವತಾರದ ಉದ್ದೇಶ. ಸೊ ಅವರ ರೀತಿಯಲ್ಲಿ ಅವ್ರು ಯಾವ ಹೇಳ್ತಾ ಇರೋದು, ಅವರ ದೃಷ್ಟಿ. ಸೊ ಮೊದಲಿಗೆ ಆ ದೃಷ್ಟಿ ನಮಗೆ ಕಾಣ್ತಾ ಇದೆ. ಸೊ ಭೌತಿಕ ಜಗತ್ತು ನಮಗೆ ಭೌತಿಕವಾಗಿ ಕಾಣುತ್ತೆ ಅಂದ್ರೆ ನಮಗೆ ಹೇಗೆ ನನ್ನ ಆನಂದಕ್ಕೆ, ನನ್ನ ಆನಂದ ಅಂದ್ರೆ ಈ ದೇಹದ ಮೂಲಕ ನಾನು ಅನ್ಕೊಂಡಿರುವ ದೇಹ ಮನಸ್ಸು ಇಂದ್ರಿಯ ಸುಖದ ಹೇಗೆ ನಾನು ಅನುಭವಿಸ್ಬೋದು, ಹೇಗೆ ನಾನು ಕಂಟ್ರೋಲ್ ಡಾಮಿನೇಟ್ ಎಂಜಾಯ್, ಇದು ಭೋಗ ಪ್ರವೃತ್ತಿ, ಇದು ನಾನು ನೋಡ್ತೇನೆ. ನಂಗೆಲ್ಲ ಆ ಥರ ಕಾಣುತ್ತೆ. ಏನ್ ನೋಡಿದ್ರು ಕೂಡ, ಏನ್ ವಸ್ತು ನೋಡಿದ್ರು, ಏನ ಕಾಣಿದ್ರು ಹೇಗೆ ನಾನು ಆನಂದಿಸೋದು, ನನ್ನ ಭೌತಿಕವಾಗಿ ನನಗೆ ಕಾಣುತ್ತೆ. ಸೊ ಆದ್ರೆ ಆಧ್ಯಾತ್ಮಿಕವಾದ ವ್ಯಕ್ತಿ ಅಂದ್ರೆ ಆ ಥರ ಕಾಣೋದಿಲ್ಲ. ಅವ್ರಿಗೆ ಕೃಷ್ಣ ಸಂಬಂಧದಲ್ಲಿ ಕಾಣ್ ಅದು ಕೃಷ್ಣನ ತೃಪ್ತಿಗೆ ಅಂತ ಕಾಣುತ್ತೆ. ಆಕ್ಚುಲಿ ಇರೋ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಅಸ್ತಿತ್ವ, ನಾವು ಕೂಡ ನಮ್ಮ ಸೃಷ್ಟಿ ಕೃಷ್ಣನ ವಿಭಿನ್ನಾಂಶರಾಗಿ ನಾವು ಸೃಷ್ಟಿಯಾದದ್ದೇ ಕೃಷ್ಣನ ಆನಂದಕ್ಕೋಸ್ಕರ. ಹೀಗೆ ಒಂದು ಫ್ಯಾಮಿಲಿ, ಸೊ ಒಬ್ಬರೇ ಇದ್ದಾಗ ಆನಂದ ಇರೋದಿಲ್ಲ. ಸೊ ಅದಕ್ಕೆ ಮೊದಲಿಗೆ ಒಂದು ಹೆಂಡತಿ ಬೇಕು, ಆಮೇಲೆ ಕೂಡ ಅಷ್ಟು ಆನಂದ ಬರೋದಿಲ್ಲ. ಮತ್ತೆ ಮಕ್ಕಳು ಬೇಕು, ಮಕ್ಕಳು ಹೆಚ್ಚಾದಷ್ಟು ಸಂಸಾರ ಜೀವನ ದೊಡ್ಡದಾದಷ್ಟು ನಾವು ಆನಂದಿಸ್ತೇವೆ. ಸೊ ಇದು ಈ ರೀತಿ ಕೃಷ್ಣನಲ್ಲೂ ಮೂಲತಃ ನಾವು ಕೃಷ್ಣನ ಫ್ಯಾಮಿಲಿಗೆ ಸೇರೋರು ನಾವು. ಸೊ ಕೃಷ್ಣನ ಜೊತೆಗೆ ನಮಗೆ ಆನಂದ, ಕೃಷ್ಣನಿಗೂ ಆನಂದ, ನಮಗೂ ಕೂಡ ಆನಂದ. ಸೊ ನಾವು ಆಧ್ಯಾತ್ಮಿಕ ದರ್ಶನ ಅಂದ್ರೆ ನಮಗೆ
ಅದು ಕೃಷ್ಣನ ಸಂಬಂಧ ಕಾಣುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ವೇದವ್ಯಾಸರಿಗೆ ಅವ್ರ ಗುರುಗಳು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಯಾರು ನಾರದರು. ಅವರು ನಿಮಗೆ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಕಾಣುತ್ತೆ, ಸ್ಪಿರಿಚುವಲ್. ಸೊ ನೆನ್ನೆ ಲೆಕ್ಚರ್ ಕೂಡ ಪ್ರಭುಜಿಗಳು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾವು ದೇವರ ಮುಂದೆ ನಿಂತಾಗ ದೇವರ ಮುಂದೆ ಯಾರು ಪೂಜಾರಿಗಳು ಪೂಜೆ ಮಾಡ್ತಾ ಇರ್ತಾರೆ, ಭಗವಂತ ಅರ್ಚಾ ವಿಗ್ರಹ ದೇವಸ್ಥಾನದಲ್ಲಿ ನಮ್ಮ ರಾಧಾ ಗೋವಿಂದರಿದ್ದಾರೆ ಇಲ್ಲಿ. ಸೊ ಅವ್ರು ಪೂಜೆ ಮಾಡುವಾಗ ನಾವು ಒಮ್ಮೆ ಯಾರೋ ನಾನು ಇನ್ನೊಬ್ಬರು ಪೂಜೆ ಮಾಡ್ತಾ ಇರ್ತೀವಿ ಪೂಜಾರಿಗಳು. ಸೊ ಮಾಡುವಾಗ ನಮಗೆ ಅನ್ಸುತ್ತೆ, ನಮ್ಮ ಅನುಭವ, ನಮ್ಮ ದೃಷ್ಟಿ ಏನಂದ್ರೆ ಈ ಪೂಜಾರಿ ಜೀವಂತವಾಗಿದ್ದಾರೆ, ಆಮೇಲೆ ಅಲ್ಲಿರುವ ಅರ್ಚಾ ಮೂರ್ತಿ ಅವರು ಜೀವಂತವಾಗಿಲ್ಲ, ಅವರು ಒಂದು ಬೊಂಬೆ. ಅವರು ನಮ್ಮ ಭಗವಂತನು ಮಾರ್ಬಲ್, ಬಿಳಿ ಮಾರ್ಬಲ್ ಅದ್ರಲ್ಲಿ ಮಾಡಿದ್ದೋ, ಇಲ್ಲಾಂದ್ರೆ ಇನ್ನೊಬ್ರು ಯಾರೋ ಕಪ್ಪು ಕಲ್ಲಲ್ಲಿ ಮಾಡಿದ್ದೋ, ಇಲ್ಲಾಂದ್ರೆ ಇನ್ಯಾರಾದ್ರೂ ಒಂದು ಕಟ್ಟಿಗೆಯಲ್ಲಿ ಮಾಡಿದ್ದೋ, ಇಲ್ಲಾಂದ್ರೆ ಒಂದು ಪಂಚಲೋಹದಲ್ಲಿ ಮಾಡಿದ್ದೋ, ಆ ರೀತಿಯಾಗಿ ನಮ್ಗೆ ಅನ್ಸುತ್ತೆ. ನಾವು ಆಕ್ಚುಲಿ ಇದು ರಿವರ್ಸ್, ಇದು ಭೌತಿಕವಾದ. ಇದು ಅದು ಭೌತಿಕವಾಗಿ ನಾಸ್ತಿಕರಾಗಿದ್ರೆ ಅದು ಇನ್ನ ಫುಲ್ ನಾಸ್ತಿಕರಿಗಂದ್ರೆ ಆ ಭಗವಂತನ ಅರ್ಚಾವತಾರ ಅಂತೂ ಅವ್ರಿಗೆ ಸಂಪೂರ್ಣ ಭೌತಿಕವಾಗೇ ಕಾಣುತ್ತೆ. ನಮಗೂ ಕೂಡ ಹಾಗೆ ಕಾಣ್ತಾ ಇದೆ, ನಮಗೂ ಹಾಗೆ ಕಾಣುತ್ತೆ. ನಮಗೂ ಇದು ಭಗವಂತ. ಆದರೆ ಶಾಸ್ತ್ರದ ಒಂದು ನೆರವಿನಿಂದ, ಒಂದು ಆಚಾರ್ಯರ ಒಂದು ಕೃಪೆಯಿಂದ ನಾವು ಸ್ವಲ್ಪ ಸ್ವಲ್ಪ ಆದ್ರೂ ಇಲ್ಲ ಇಲ್ಲ ಇದು ತಪ್ಪು ದರ್ಶನ, ಇದು ನಿಜವಾದ ದರ್ಶನ ಅಲ್ಲ, ಇದು ನಿಜವಾದ ಅನುಭವವಲ್ಲ ಇದು ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ, ಒಂದು ಇದು ನಡೀತಾ ಇದೆ. ಆದ್ರೆ ನಾವು ಇಲ್ಲ ಇಲ್ಲ ಇದು ಸಾಕ್ಷಾತ್ ಕೃಷ್ಣನೇ, ಇದು ನಾವು ಶಾಸ್ತ್ರದಿಂದ ಕೇಳಿರೋದ್ರಿಂದ, ಆ ಜ್ಞಾನ ಪಡೆದಿರೋದ್ರಿಂದ ನಾವು ಇಲ್ಲ 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 ಇದು ಕೃಷ್ಣನೇ, ಇದು ಕೃಷ್ಣ ಪರಮಪುರುಷ. ಕೃಷ್ಣ ಅಂದ್ರೆ ಸಚ್ಚಿದಾನಂದ ವಿಗ್ರಹ ಇಲ್ಲಿ ಇರೋದು ಭಗವಂತನು, ಇಲ್ಲಿ ವ್ಯಕ್ತಿ ಅಂತ ನಾವು ನೋಡಕ್ಕೆ ಒಂದು ಜ್ಞಾನದಿಂದನೋ, ಒಂದು ಶಾಸ್ತ್ರದ ದೃಷ್ಟಿಯಿಂದನೋ, ಒಂದು ಆಚಾರ್ಯ ಭಕ್ತರ ಒಂದು ಇದರಿಂದನೋ ನೋಡಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಸೊ ನಮ್ಮ ದರ್ಶನ ಸರಿಯಾಗಿಲ್ಲ, ಈಗ ದರ್ಶನ ಸರಿಯಾಗಿಲ್ಲ. ಶುದ್ಧ ಭಕ್ತರು ಅಂದ್ರೆ ಅವ್ರಿಗೆ ಆತರ ಕಾಣೋದಿಲ್ಲ. ಅವ್ರಿಗೆ ಶ್ರೀಲ ಪ್ರಭುಪಾದರು ಅವ್ರಿಗೆ ಎಕ್ಸಾಂಪಲ್ ಹೇಳ್ತಾರೆ. ಪ್ರಭುಪಾದರಿಗೆ ಹೇಳ್ತಾರೆ, ಅವ್ರಿಗೆ ದರ್ಶನ ಕರೆಕ್ಟ್ ಆಗಿ ಆಜ್ಞೆ ಕೊಟ್ಟಿದ್ದಂತೆ. ಯಾರು? ಪ್ರಭುಪಾದರು ಅವ್ರ ಗುರುಗಳು ಆಜ್ಞೆ ಕೊಟ್ಟರು, ನೀನ್ ಪಾಶ್ಚಾತ್ಯ ದೇಶದ ಪ್ರಚಾರ ಮಾಡು ಅಂತ. ಸೊ ಅವರು ಅದನ್ನೇ ಜೀವನ ಧ್ಯೇಯದಲ್ಲಿ ಇಟ್ಕೊಂಡು ಜೀವನಾದ್ಯಂತ ಪ್ರಯತ್ನಿಸಿದ್ರು. 70 ವರ್ಷ ಆಯ್ತು, ಏನೋ ಒಂದು ಅವ್ರಿಗೆ ಸಕ್ಸಸ್ ಇಲ್ಲ ಅವ್ರಿಗೆ, ಆದ್ರೂ ಮುಂದುವರ್ಸಿದ್ರು ಅವರು. ನಮಗೆ 2 ವರ್ಷ 3 ವರ್ಷ ಏನಾದ್ರು ಒಂದು ಕೆಲಸ ಒಂದು ಮಿಸ್, ಒಂದು 2 ಸೆಕೆಂಡ್ 2 ಗಂಟೆ ಇದು ಪ್ರಾಬ್ಲಮ್ ಆದ್ರೆ ಬಿಟ್ಬಿಡ್ತೀವಿ ಕೆಲಸ, ಯಾವ್ದಾದ್ರು ಆಗ್ಬೋದು. ಇಲ್ಲಾಂದ್ರೆ 1 ತಿಂಗಳು 2 ತಿಂಗಳು, ಇಲ್ಲ 1 ವರ್ಷ 2 ವರ್ಷ, ಆಮೇಲೆ ಅದನ್ನ ಬಿಟ್ಬಿಡ್ತೀವಿ ನಾವು. ಆಗೋದಿಲ್ಲ ನಮ್ಗೆ, ಇದು ಈ ರೀತಿಯಲ್ಲಿ ಸಾಧ್ಯ ಇಲ್ಲ, ಇದು ಏನೋ ತಪ್ಪಿದೆ ಇದರಲ್ಲಿ ಬಿಟ್ಬಿಡ್ತೀವಿ. ಆದ್ರೆ ಅವ್ರ ಗುರುಗಳು ಹೇಳಿದ್ದು ನೀನು ಮಾಡ್ಬೇಕು ಅಂತ. ಸೊ ಅವರು ಅದನ್ನ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡು ಅದನ್ನ ಪೂರೈಕೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ರೀತಿಯಲ್ಲೂ ಅವ್ರದ್ದು ಎಲ್ಲಲ್ಲ ಇಲ್ಲ ರಿವರ್ಸೇ ಆಗ್ತಾ ಇದೆ. ಆದ್ರೆ ಪ್ರಭುಪಾದ ಬೆಳಿಲ್ಲ, ಅವರು ಅದನ್ನ ಅಷ್ಟು ಉತ್ಸಾಹ, ನಿಶ್ಚಯ, ಧೈರ್ಯ ಅವ್ರು ಕಂಟಿನ್ಯೂ ಮಾಡಿದ್ರು. ಅದು 70ನೇ ವಯಸ್ಸಾದ್ಮೇಲೂ ಅವರು ಹೋಗಿ ಅವರು ಪ್ರಯತ್ನದಿಂದ ಅದು ಯಾಕೆ ಬಂತು ಅಂದ್ರೆ ಸೊ ಅದು ಅವ್ರ ಗುರುವಿನ ಆಜ್ಞೆಯಿಂದ ಅವರು ಸ್ಟಾರ್ಟ್ ಮಾಡಿದ್ರು, ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರು ನನಗೆ ವಿಶೇಷವಾಗಿ ಗುರುವಿನ ಆಜ್ಞೆ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಿದ್ರು. ಪಾಶ್ಚಾತ್ಯ ದೇಶ ತಾರಣೆ, ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಣೆ. ಶ್ರೀಲ ಪ್ರಭುಪಾದರಿಗೆ ವಿಶೇಷವಾಗಿ ಪಾಶ್ಚಾತ್ಯ ಜನರಲ್ಲ, ಅವರೇ ಅವರ ಭಕ್ತರಿಗೆ ಹೇಳಿದ್ದು ಕೂಡ ಈ ರೀತಿ ನನಗೆ ನೀವು ಶಿಷ್ಯರಾದ ಗುರುಗೆ ಪ್ರಾರ್ಥನೆ ಅರ್ಪಣೆ ಮಾಡಿ. ಅದು ಕೂಡ ಪ್ರಭುಪಾದರ ರಚನೆ ಮಾಡ್ಕೊಡಿ. ಸಾಧಾರಣವಾಗಿ ಶಿಷ್ಯರ ರಚನೆ ಮಾಡ್ಬೇಕು, ಆದ್ರೆ ಪ್ರಭುಪಾದ ಪ್ರತಿಯೊಂದು ನಮ್ಮ ಪ್ರಭುಪಾದರೇ ಹೇಳ್ಕೊಡ್ರಿ. ABCD ಇಂದಾನು ಕಲಿಸಿದ್ದು ಪ್ರಭುಪಾದ ನಮ್ಮ ಭಕ್ತಿಗೆ ಇಲ್ಲ. ಸೊ ಹಾಗೆ ಶ್ರೀಲ ಪ್ರಭುಪಾದರ ಶಿಷ್ಯರಿಗೆ ಈ ರೀತಿ ಪ್ರಾರ್ಥನೆ ಕೂಡ ಕೊಟ್ಟರು, ಪಾಶ್ಚಾತ್ಯ ದೇಶ. ಆದರೆ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ನನಗೆ ರುಕ್ಮಿಣಿ ದ್ವಾರಕಾಧೀಶ್, ಶ್ರೀಲ ಪ್ರಭುಪಾದರು ಸ್ಥಾಪನೆ ಮಾಡಿದ ಅರ್ಚಾ ವಿಗ್ರಹ ಭಗವಂತನು ಲಾಸ್ ಏಂಜಲೀಸ್, ನೀವು ಕೃಷ್ಣ ಬುಕ್ ನೋಡಿದ್ರೆ ಪ್ರಭುಪಾದ ಬರೀತಾರೆ ಅಲ್ಲಿ ಇಂಟ್ರಡಕ್ಷನ್ ಬಂದ್ಮೇಲೆ, ಕಂಪ್ಲೀಟೆಡ್ ಆನ್ ದಿಸ್ ಡೇ ಇನ್ ದ ಲಾಸ್ ಏಂಜಲೀಸ್ ರುಕ್ಮಿಣಿ ದ್ವಾರಕಾಧೀಶ್ ದೇವಸ್ಥಾನ, ಇಸ್ಕಾನ್ ಲಾಸ್ ಏಂಜಲೀಸ್, ಹೆಡ್ ಕ್ವಾರ್ಟರ್ಸ್ ಆಫ್ ದ ಕೃಷ್ಣ ಪ್ರಜ್ಞಾ ಆಂದೋಲನ, ನಮ್ಮ ಮುಖ್ಯ ಕೇಂದ್ರ. ಇವಾಗ ಮಾಯಾಪುರ ಮುಖ್ಯ ಕೇಂದ್ರ ಆಕ್ಚುಲಿ ಈಗ, ಆದ್ರೆ ಆಗ ಶ್ರೀಲ ಪ್ರಭುಪಾದ ಸ್ಥಾಪನೆ ಮಾಡಿದ್ದು ಲಾಸ್ ಏಂಜಲೀಸ್ ಮೊದಲಿಗೆ, ನಮ್ಮ ಮುಖ್ಯ ಕೇಂದ್ರ. ಸೊ ಇಲ್ಲಿ ಹೇಗೆ ನಡೀತಾ ಇದೆ ಎಲ್ಲ ನಮ್ಮ ಕೇಂದ್ರಗಳು, ಎಲ್ಲ ಬ್ರಾಂಚಸ್ ಅದೇ ರೀತಿಯ ಒಂದು ಪಾಲನೆ ಮಾಡಬೇಕು, ಅದೇ ರೀತಿಯ ಒಂದು ಮಂಗಳಾರತಿ, ಒಂದು ಸಾಧನೆ, ಒಂದು ಪೂಜೆ ವಿಧಾನ ಎಲ್ಲವೂ ಕೂಡ ಪ್ರಭುಪಾದ ಲಾಸ್ ಏಂಜಲೀಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದು ಫಸ್ಟ್ ಆಗಿ. ಪ್ರಭುಪಾದ ಹೇಳ್ತಾರೆ, ನಾನು ಆ ರೀತಿಯಲ್ಲಿ ನನ್ನ ಇದಿತ್ತು. ಆದರೆ ಆ ರುಕ್ಮಿಣಿ ದ್ವಾರಕಾಧೀಶರು ನನಗೆ ಆದೇಶ ಕೊಟ್ಟರು. ಇದು ಹೇಗೆ ನಮಗೆ ಯಾವತ್ತು ಆದೇಶ, ರಾಧಾ ಗೋವಿಂದರಿಗೆ ಯಾವ ಆದೇಶ ಅವ್ರು ಹೇಳಿದ ಒಂದು ಮಾತು ಕೂಡ ಕೇಳಲಿಲ್ಲ ಇಷ್ಟವರೆಗೂ ನಾವು. ಆದ್ರೆ ಶುದ್ಧ ಭಕ್ತರು ಅಂದ್ರೆ ಆಚಾರ್ಯರು ಅಂದ್ರೆ ಅವ್ರದ್ದು ಮಾತಾಡ್ತಾರೆ, ಅವ್ರಿಗೆ ನೇರವಾದ, ಅವ್ರಿಗೆ ಅದು ಸಂಪೂರ್ಣ ಆಧ್ಯಾತ್ಮಿಕ ಭಗವಂತನು ಕೃಷ್ಣನೇ ಅಲ್ಲಿ ನಿಂತಿರೋದು ಅಂತ ಅವ್ರಿಗೆ ಅನುಭವ ಇದೆ.
ಸೊ ಹೇಳ್ತಾರೆ ಅವರು ಆದೇಶಿಸಿದ್ರು ನನಗೆ, ಹೋಗು ನೀನು ಭಾರತಕ್ಕೆ ಹೋಗಿ ಪ್ರಚಾರ ಮಾಡು, ನೀನು ಭಾರತದೇ ಯಾಕೆ ಬಿಟ್ಟೆ ನೀನು, ಆ ಭಾರತೀಯರನ್ನ ಯಾಕೆ ಬಿಟ್ಟೆ ನೀನು, ಅವರು ಕೂಡ ಮನುಷ್ಯರೇ, ಅವರು ಕೃಷ್ಣ ಮರ್ತು ಬಿಟ್ಟಿದ್ದಾರೆ. ಅವ್ರು ಸಂಪೂರ್ಣ ಕೇವಲ ಅವರು ಪಾಶ್ಚಾತ್ಯ ದೇಶದ ಈ ವೆಸ್ಟರ್ನ್ ಸಿವಿಲೈಸೇಷನ್ ಹಿಂದೆ ಅವ್ರು ಹುಚ್ಚರಾಗಿದ್ದಾರೆ. ಅವ್ರನ್ನೂ ಹೋಗಿ ಉದ್ಧರಿಸು ನೀನು, ಕೇವಲ ನೀನು ಪಾಶ್ಚಾತ್ಯ ಜನ ಉದ್ಧರಿಸೋದಲ್ಲ, ನೀನು ಭಾರತೀಯರನ್ನು ಕೂಡ ಉದ್ಧರಿಸಿದ್ರು ಶ್ರೀಲ ಪ್ರಭುಪಾದನ ಕಳಿಸಿದ್ರು. ಯಾರು ರಾಧಾ ಇದು ದ್ವಾರಕಾಧೀಶ್, ರುಕ್ಮಿಣಿ ದ್ವಾರಕಾಧೀಶ್ ಅವರು ಕೃಷ್ಣ ಚೈತನ್ಯ ಪ್ರಭುಪಾದಿಗೆ ಆರ್ಡರ್ ಮಾಡ್ತಾರೆ. ಇನ್ನೊಂದ್ಸಲ ಪ್ರಭುಪಾದಿಗೆ ಯಾರೋ ಯಾವ ದೇವಸ್ಥಾನಕ್ಕೆ ಬಂದಾಗ ಕೇಳ್ತಾರೆ ಪೂಜಾರಿಗೆ, ಅವರ್ ದ ಡಿಟೀಸ್, ಹೇಗಿದ್ದಾರೆ ಭಗವಂತ, ಹೇಗಿದ್ದಾನೆ ಕೃಷ್ಣ. ಸೊ ಪೂಜಾರಿ ನಮಗೇನು ಯಾರಕ್ಕೆ ಬಂದು ಕೇಳಿದ್ರೆ ಹೇಗಿದ್ದಾರೆ ನಿಮ್ ರಾಮದ ಗೋವಿಂದ ಅಂದ್ರೆ ಏನ್ ಹೇಳೋದು ನಾವು, ನಮಗೇನು ಗೊತ್ತು, ನಮಗೆ ಅವ್ರು ಖುಷಿಯಾಗಿದ್ಯಾ, ಅವ್ರಿಗೆ ಖುಷಿಯಾಗಿಲ್ವಾ, ಅವರು ಯಾವ ಇದ್ದಾರೆ ಗೊತ್ತಿಲ್ಲ. ನಮ್ಮ ಸೇವೆಯಲ್ಲಿ ನಮ್ಮ ಅಪರಾಧಗಳಿಂದ ನಡೀತಾ ಇದೆ, ಎಷ್ಟೆಷ್ಟು ಅಪರಾಧಗಳು. ನಾವು ಪೂಜೆ ಮಾಡೋರು ಕೂಡ ನಮ್ಮ ಮನಸ್ಸಲ್ಲಿ ಒಂದ್ಸಲ ಏನೇನೋ ಬೇರೆ ಯೋಚನೆ ಬರ್ತಾ ಇರುತ್ತೆ. ಬೇರೆ ಯೋಚನೆ ಮಾಡಿ ಒಂದು ಸ್ಟೆಪ್ ವೈಸ್ ಮಾಡೋದ್ಲು, ಒಂದು ಅಗರಬತ್ತಿ ಆದ್ಮೇಲೆ ಒಂದು ಆರತಿ ಮಾಡೋದು ಇನ್ನೇನೋ ಮಾಡ್ಬಿಡ್ತೀವಿ ನಾವು. ಸೊ ಈಗ ನಮ್ಮ ಮನಸ್ಸು ಭಗವಂತ ಎದುರು ನಿಂತಿದ್ರು ಕೂಡ ನಮ್ದು ಮನಸ್ಸು ಎಲ್ಲ ಕಡೆ. ಬೆಳಿಗ್ಗೆ ಹೇಳ್ತಾರೆ ಬಹಳ ಚೆನ್ನಾಗಿ ಅವರು, ದೇಹ ಒಳಗಿರ್ಬೋದು ನಂದು, ಆದ್ರೆ ಮನಸ್ಸು ಹೊರಗಿರುತ್ತಂತೆ. ದೇವಸ್ಥಾನದಲ್ಲಿ ಅಫಿಷಿಯಲ್ ಆಗಿ ಎಸ್ ನಾನು ದೇವಸ್ಥಾನದಲ್ಲಿ ಕಾವಿ ಬಟ್ಟೆಗಳನ್ನ ಇಲ್ಲಿದ್ದೇನೆ ನಾನು, ಆದ್ರೆ ನನ್ನ ಮನಸ್ಸು ಹೊರಗಿರ್ಬೋದು. ಇನ್ನೊಂದು ವ್ಯಕ್ತಿ ಮನಸ್ಸು ದೇಹ ಹೊರಗಿರ್ಬೋದು, ದೇಹ ಫ್ಯಾಮಿಲಿ ಇರ್ಬೋದು, ಇನ್ನೊಂದು ಕೆಲಸ ಇರ್ಬೋದು, ಆದ್ರೆ ಮನಸ್ಸು ಕಂಪ್ಲೀಟು ಹೇಗೆ ರಾಧಾ ಗೋವಿಂದ ಅವ್ರ ಸೇವೆ ಚೆನ್ನಾಗತ್ತೆ, ಹೇಗೆ ಶ್ರೀಲ ಪ್ರಭುಪಾದ ಪುಸ್ತಕಗಳು ವಿತರಣೆ ಚೆನ್ನಾಗತ್ತೆ, ಹೇಗೆ ಅದು ಅದರ ಒಂದು ಆರ್ಗನೈಸ್ ಮಾಡ್ಬೇಕು, ಪುಸ್ತಕಗಳು ಬುಕ್ಸ್ ಆರ್ಡರ್ ಮಾಡಿದ್ದಾರೆ ಭಕ್ತರು, ಅವ್ರಿಗೆ ಸೇರ್ತಾ ಇಲ್ಲ, ಅವ್ರಿಗೆ ಹೋಗೋದು ಇದು ಅಂತ ಅವರ ಚಿಂತನೆ ಫುಲ್ಲು ಕೃಷ್ಣ ಸೇವೆಯಲ್ಲಿ ಇರ್ಬೋದು. ಮನಸ್ಸು ಒಳಗಿದೆ, ಅವ್ರ ದೇಹ ಹೊರಗಿದೆ, ಅಂದ್ರೆ ಮನಸ್ಸು ಒಳಗಿದೆ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಇಲ್ಲಿ ಹೇಳ್ತಾ ಇರೋದು ಅಮೋಘ ದೃಷ್ಟಿ, ಸಂಪೂರ್ಣ ಆಧ್ಯಾತ್ಮಿಕ ದೃಷ್ಟಿ ಶುದ್ಧ ಭಕ್ತರಿಗೆ ಇರುತ್ತದೆ. ವೇದವ್ಯಾಸರು ಆ ರೀತಿಯಲ್ಲಿ ದರ್ಶನ ಪರಿಪೂರ್ಣ ಸಂಪೂರ್ಣ ಆಕ್ಚುಲಿ ಯಾವುದು ಭೌತಿಕ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲವೂ ಕೂಡ ಕೃಷ್ಣನಿಂದ ಬರ್ತಾ ಇರೋದ್ರಿಂದ ಎಲ್ಲವೂ ಆಧ್ಯಾತ್ಮಿಕವೇ ಮೂಲವಾಗಿ. ಆದ್ರೆ ಈಗ ನಾ ಏನ್ ಮಾಡೋದು, ನನಗೆ ಇಂದ್ರಿಯ ಸುಖ ಪಡೆಯೋ ಒಂದು ನನಗೆ ಇದ್ರಲ್ಲಿ ಆ ರೋಗದಲ್ಲಿ ನಾನು ಬಿದ್ದಿರೋದ್ರಿಂದ ನನಗೆ ಈಗ ಭೌತಿಕವಾಗಿ ಕಾಣ್ತಾರೆ. ಸೊ ಇದು ನನ್ನ ಒಂದು ದೌರ್ಭಾಗ್ಯ. ಈಗ ಇಲ್ಲಾಂದ್ರೆ ಪ್ರತಿಯೊಂದು ಕೂಡ ಆಧ್ಯಾತ್ಮಿಕವೇ. ಕೃಷ್ಣನ ಎಲ್ಲ ಶಕ್ತಿಗಳು ಅದು ಆಧ್ಯಾತ್ಮಿಕವಾಗಿಯೇ ಇರುತ್ತೆ. ಶುದ್ಧ ಭಕ್ತರು ಆಧ್ಯಾತ್ಮಿಕವಾಗಿ ಕಾಣ್ತಾರೆ. ನಿಮ್ಮ ಯಶಸ್ಸು ನಿಷ್ಕಂಕಣವಾದು, ನೀವು ಸತ್ಯನಿರತರು ಮತ್ತು ದೃಢವ್ರತರು. ಆದ್ದರಿಂದ ಜನಸಾಮಾನ್ಯರು ಎಲ್ಲ ಲೋಕಬಂಧನಗಳಿಂದ ಪಾರು ಮಾಡಲು ನೀವು ಧ್ಯಾನ ಸ್ಥಿತರಾಗಿ ಭಗವಂತ ಲೀಲೆಗಳ ಕುರಿತು ಚಿಂತಿಸಲು ಸಾಧ್ಯ. ಸೊ ಆಕ್ಚುಲಿ ಈಗ ಅವರು ನೀವು ಮತ್ತೆ ಧ್ಯಾನಿಸಿ ಅಂತ ಒಂದು ಆದೇಶ ಕೊಟ್ಟು ಮತ್ತೆ ಒಂದು ಕೃತಿಯನ್ನು ರಚಿಸಿ, ಶುದ್ಧ ಗ್ರಂಥ ಅದು ಅಮಲ ಪುರಾಣ, ಅದನ್ನ ಅವರು ಆದೇಶಿಸೋದು, ಆ ಗ್ರಂಥವನ್ನು ಬರಿಬೇಕು ನೀವು. ಸೊ ಅದು ಈ ಭಾಗವತ ಗ್ರಂಥ. ಇದು ಭಾಗವತ ಗ್ರಂಥದ ಹೇಗೆ ಇದು ರಚನೆ ಆಯಿತು, ಯಾವ ಹಿನ್ನೆಲೆ, ಯಾವ ಕಾರಣ, ಯಾವ ಅಂತ ಚರಿತ್ರೆ ನಾವು ಇದು ಇಲ್ಲಿ ಕೇಳ್ತಾ ಇದ್ದೇವೆ. ವ್ಯಾಸದೇವರ ಒಂದು ದುಃಖ ಮತ್ತೆ ಅದರ ಒಂದು ಪರಿಹಾರವಾಗಿ ಅವರ ಗುರುಗಳು ಬಂದು ಆದೇಶ ಕೊಟ್ಟು ಮತ್ತೆ ಅವರು ನಮಗೆ ಕೊಟ್ಟ ಇದು ಇಷ್ಟು ದೊಡ್ಡ ಗ್ರಂಥ ಇದು ಭಾಗವತ. ಚಾರಿತ್ರಿಕವಾಗಿ ಆಕ್ಚುಲಿ ಭಾಗವತ ಮೂಲವಾಗಿದೆ. ಚತುಶ್ಲೋಕಿ ಭಾಗವತ ಇದೆ. ಬ್ರಹ್ಮನಿಗೆ ಕೃಷ್ಣನೇ ಹೇಳಿದ್ದು 4 ಶ್ಲೋಕಗಳಲ್ಲಿ, ಅದು 2ನೇ ಸ್ಕಂದದಲ್ಲಿದೆ. ಮತ್ತೆ ಬ್ರಹ್ಮದೇವರು ನಾರದ ಮುನಿಗೆ ಕೊಟ್ಟದ್ದು ಭಾಗವತ. ಮತ್ತೆ ಇಲ್ಲಿ ಕೇಳ್ತಾ ಇರೋದು, ಇಲ್ಲಿ ನಾವು ನೋಡ್ತಾ ಇರೋದು ಅದೇ ಇದನ್ನು ನಾರದ ಮುನಿಗಳು ಅವರು ಈ ಒಂದು 2 ಅಧ್ಯಾಯಗಳಲ್ಲಿ ಆ ವಿಷಯವನ್ನು, ಭಾಗವತದ ವಿಷಯವನ್ನು ವೇದವ್ಯಾಸರಿಗೆ ಹೇಳ್ತಾರೆ. ಇದೇ ವಿಷಯವನ್ನು, ಇದೇ ಭಾಗವತ ವಿಷಯ ಗುರು ಪರಂಪರೆಯಲ್ಲಿ ಬರ್ತಾ ಇದೆ. ವೇದವ್ಯಾಸರು ನಮಗೆ ಈ 18,000 ಶ್ಲೋಕಗಳಾಗಿ ವಿಸ್ತರಿಸಿದೆ. ಮೂಲವಾಗಿ 4 ಶ್ಲೋಕಗಳಷ್ಟೇ, 4 ಚತುಶ್ಲೋಕಿ ಭಾಗವತ. ಕೃಷ್ಣ ಬ್ರಹ್ಮನಿಗೆ ಹೇಳೋದು, ನಂತರ ಬ್ರಹ್ಮ 2ನೇ ಸ್ಕಂದದಲ್ಲಿ ಬ್ರಹ್ಮ ನಾರದರ ನೀವು ಇದು ಕೇಳ್ತೀರ. ಆಗ ಬ್ರಹ್ಮ ಕೇಳೋದು, ನಾರದ ಕೇಳೋದು ಬ್ರಹ್ಮನಿಗೆ, ನಿಮಗಿಂತ ಮೇಲೆ ಇನ್ನೊಬ್ಬ ಜೀವಿ ಇರಬೇಕು ಅನ್ಸುತ್ತೆ ನನಗೆ, ನೀವು ಇಷ್ಟು ಶಕ್ತಿಯುತರು, ನೀವು ಇಷ್ಟು ಚಮತ್ಕಾರವಾಗಿ ಸೃಷ್ಟಿ ಮಾಡಿದ್ದೀರಾ, ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದ್ದೀರಾ, ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದ್ದೀರಾ. ಯಾಕಂದ್ರೆ ಎಲ್ಲವೂ ಬ್ರಹ್ಮನ ಇಂಜಿನಿಯರಿಂಗ್, ಅವರ ಇದರಿಂದ ಚೀಫ್ ಇಂಜಿನಿಯರ್, ಅವರ ಬುದ್ಧಿವಂತಿಕೆಯಿಂದ ಸೃಷ್ಟಿ ಆಗುತ್ತಲ್ಲ. ಸೊ ನಾರದರಿಗೆ ಗೊತ್ತು ಇದು. ಸೊ ನಾರದರು ಆದ್ರೂ ಕೂಡ ಬ್ರಹ್ಮ ದೇವರು ಯಾರ ಮೇಲೂ ಅವರು ಧ್ಯಾನಿಸ್ತಾ ಇದ್ದಾರೆ, ಅವ್ರಿಗಿಂತ ಇನ್ನ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅವ್ರ ಹತ್ರ ಹೋಗಿ ಕೇಳಿದಾಗ, ಹೌದು ಕೃಷ್ಣ ಅಂತ ಅವ್ರು ಹೇಳಿ ಅವರು ಇದೇ ಭಾಗವತ ಚತುಶ್ಲೋಕ ಭಾಗವತನು ಇನ್ನು ವಿಸ್ತಾರವಾಗಿ ಹೇಳಿದ್ರು ನಾರದರು. ಸೊ ಈಗ ನಾರದರು ನಂತರ ಅವರ ವೇದವ್ಯಾಸರ ಅವರ ಶಿಷ್ಯರು ಒಂದು ಗೊಂದಲದಿಂದಾಗ ಅದೇ ತತ್ವವನ್ನು ಮತ್ತೆ ಅವರ ಭಾಗವತ ತತ್ವವನ್ನು ಆ 4 ಶ್ಲೋಕದಿಂದ ಮತ್ತೆ ಬ್ರಹ್ಮದೇವರು ಹೇಳಿದ್ದ ವಿಷಯದಿಂದ ಈಗ ಅವರು ಇವರಿಗೆ ತಿಳಿಸ್ತಾ ಇದ್ದಾರೆ.
ವೇದವ್ಯಾಸ. ಇದೇ ವೇದವ್ಯಾಸರು ಈಗ ನಾರದ ಮುನಿಗಳಿಂದ ಕೇಳಿದ ಇದು ಉಪದೇಶಗಳು, ಇದನ್ನು ನಮಗೆ 18,000 ಶ್ಲೋಕಗಳಲ್ಲಿ ಅವ್ರು ವಿಸ್ತರಿಸಿ ನಮ್ಗೆ ಕೊಟ್ಟಿದ್ದಾರೆ. ಗುರುಶಿಷ್ಯ ಪರಂಪರೆಯಲ್ಲಿ ಹೀಗೆ. ಶಿಲ ಪ್ರಭುಪಾದರು ನಮ್ಗೆ ಆ ಗುರುಶಿಷ್ಯ ಪರಂಪರೆಯಲ್ಲಿ ಹಾಗೆ ಕೇಳಬೇಕು ಅಂದ್ರೆ ಅವರ ಭಾವಾರ್ಥಗಳಿಂದ ನಮಗೆ ಇನ್ನ ಹೆಚ್ಚು ಅಷ್ಟು ಅವರ ಆಚಾರ್ಯರು ಹೇಳ್ತಾ ಇದ್ದಾರೆ 60 ವಾಲ್ಯೂಮ್ಸ್ ನಾನು ರಚನೆ ಮಾಡಬೇಕು ಅಂತ ನನ್ನ ಇಚ್ಛೆ ಅಂತ ಪ್ರಭುಪಾದರು ಹೇಳ್ತಾರೆ. ನಾಟ್ ಲೆಸ್ ದನ್ 400 ಪೇಜಸ್ ಈಚ್ ವಾಲ್ಯೂಮ್. ಸೊ ಪ್ರಭುಪಾದರು ಮೊದಲಿಗೆ ಈ ಪ್ರಥಮ ಸ್ಕಂದ 3 ಸಂಪುಟಗಳಲ್ಲಿ ಅವರು ರಚಿಸಿದರು. ಶಿಲ ಪ್ರಭುಪಾದರು ಹೇಳ್ತಾರೆ ಅದು ರಚನೆ ಮಾಡಿದ್ದೆ ನಾನು 1965. ನನಗೆ ಅನ್ನಿಸ್ತು, ಆಯ್ತು ಇನ್ನ ನಾನು ನನ್ನ ಕಾರ್ಯ ಏನಿದೆ, ನನ್ನ ಗುರುವಿನ ಆದೇಶ ಏನಿದೆ, ನಾನು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನಾನು ಪ್ರಚಾರ ಮಾಡ್ಬೇಕು. ಭಾಗವತ ಪ್ರಥಮ ಸ್ಕಂದ ನಾವೇನು ಓದ್ತಾ ಇದ್ದೇವೆ, ಶ್ರೀಲ ಪ್ರಭುಪಾದರು ಅವರ ಆ ಬೃಂದಾವನದಲ್ಲಿ ಇದ್ದಾರೆ. ಅಷ್ಟೊಂದು ನೋಡಿದ್ರೆ ಭೌತಿಕವಾಗಿ ಹೊರಗಿಂದ ತುಂಬಾ ಬಡತನದಲ್ಲಿ ಇದ್ದಾರೆ ಶ್ರೀಲ ಪ್ರಭುಪಾದರು ಅನ್ಸುತ್ತೆ. ಆ ರಾಧಾ ದಾಮೋದರ, ನೀವು ಬೃಂದಾವನಕ್ಕೆ ಹೋದಾಗ ನೋಡಿರ್ತೀರ, ರಾಧಾ ದಾಮೋದರ ದೇವಸ್ಥಾನ, ಅದರಲ್ಲಿ ಒಂದು ಕೊಠಡಿ, 2 ಅಲ್ಲಿ ಚಿಕ್ಕ ಕೊಠಡಿಗಳು. ಶ್ರೀಲ ಪ್ರಭುಪಾದರಲ್ಲಿ ಅಲ್ಲಿ ಇದ್ದು ಅವ್ರು ಏಕಾಂತವಾಗಿದ್ದು ಅಲ್ಲಿ ಶ್ರೀ ರೂಪ ಗೋಸ್ವಾಮಿ ಅವರೆಲ್ಲ ಸಮಾಧಿ ಎಲ್ಲ ಇದೆ. ಅವರ ಆಶೀರ್ವಾದ, ಅವರಿಗೆ ಪ್ರಾರ್ಥನೆ ಮಾಡ್ತಾ ಅವರು ಇದೆಲ್ಲ ಇದು ಗ್ರಂಥವನ್ನು ರಚಿಸಿದ್ರು. ಮತ್ತೆ ಈ ಚಳುವಳಿ ನಮ್ಮ ಹೇಗೆ ಶುರು ಮಾಡೋದು, ಆ ರೀತಿಯ ಒಂದು ಅಭ್ಯಾಸ, ಆ ರೀತಿಯ ಒಂದು ತಯಾರಿ, ಮತ್ತೆ ಅವರ ಆಶೀರ್ವಾದ ಪಡೆದದ್ದು. ಶ್ರೀಲ ಪ್ರಭುಪಾದ ಇದು ಬರ್ದಿದ ತಕ್ಷಣವೇ ಇನ್ನು ಹೋಗೋಣ, ಆಯ್ತು ಇನ್ನ ನಾನು ನನ್ನ ಜೀವನ ಏನಿದೆಯೋ ಇನ್ನು ಹೋಗೋಣ. ನಾನು ಪ್ರಭುಪಾದ ಹೇಳ್ತಾರೆ, ನಾನು ಹೇಗೋ ನಾನು ಭಾರತದ ಇದು ಗಡಿಯಿಂದ ಹೊರಗೋದೆ. ನಾನು ಐ ಸಮೌ ವೆಂಟ್ ಫ್ರಮ್ ಸಮೌ ಅಂದ್ರೆ ಯಾರು ಪ್ರಭುಪಾದರಿಗೆ ಇನ್ವಿಟೇಷನ್ ಕೊಡ್ಲಿಲ್ಲ, ಬನ್ನಿ ನಮ್ಮ ದೇಶಕ್ಕೆ ಬನ್ನಿ, ಇಲ್ಲ ಇಲ್ಲಿಂದ ಯಾರಾದ್ರೂ ಎಲ್ಲ ಪ್ರಭುಪಾದಗಳ ರೆಡಿ ಮಾಡ್ಕೊಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಟ್ಟು ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಟ್ಟು ಹಣ ಕೊಟ್ಟು ಹೋಗಿ ನೀವು ಅಮೆರಿಕನ್ ಕಳಿಸ್ತಿಲ್ಲ. ಈಗ ನಾವು ಹೋಗ್ಬೇಕು, ಯಾರಾದ್ರೂ ಎಜುಕೇಶನ್ ಹೋಗ್ಬೇಕು ಅಂದ್ರೆ ಮಕ್ಕಳು ತಂದೆ ತಾಯಿ ಫುಲ್ಲು ಎಷ್ಟು ಶ್ರಮ ಪಟ್ಟು ಇನ್ನೊಂದು ಪಟ್ಟು ಮಕ್ಕಳಿಗೆ ಅಷ್ಟು ಬೆಂಬಲ ಕೊಟ್ಟು ಎಲ್ಲ ತಯಾರಿ ಮಾಡಿ ಕಳಿಸ್ತಾರೆ. ಶಿಲ ಪ್ರಭುಪಾದರಿಗೆ ಯಾರು ಕೂಡ ಕಳಿಸ್ತಿಲ್ಲ, ಇಲ್ಲ ಅವರ ಗುರು ಭ್ರಾತೃಗಳು ಕೂಡ ಅವರು ಕೂಡ ಸಹಾಯ ಮಾಡಲಿಲ್ಲ. ಸೊ ಆದ್ರೆ ಪ್ರಭುಪಾದರು ಇಲ್ಲ, ನನ್ನ ಗುರುವಿನ ಆದೇಶ ನಾನು ಮಾಡ್ಬೇಕು, ಇಲ್ಲ ಗುರು ಆಚಾರ್ಯರ ಇಚ್ಛೆ, ಶ್ರೀ ಚೈತನ್ಯ ಮಹಾಪ್ರಭುವ ಇಚ್ಛೆ, ಭಾರತ ಭೂಮಿತೆ ಮನುಷ್ಯ ಜನ್ಮ ಸಾರ್ಥಕರಿ ಪರೋಪರ ಉಪಕಾರ. ಸೊ ಸಾಕ್ಷಾತ್ ಕೃಷ್ಣನೇ ಚೈತನ್ಯ ಮಹಾಪ್ರಭು ಅವರು ನಮಗೆ ಆದೇಶಿಸಿರೋರು ನಮಗೆ. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ಹೇಗೋ ನಾನು ಸಮವಾಯಿ ಕ್ರಾಸ್ಟ್, ಆಮೇಲೆ ಎಲ್ಲ ಆದದ್ದು ಕೃಷ್ಣ ಕೃಪೆ, ನಂತರ ಎಲ್ಲವೂ ಕೂಡ ಒಂದು ಇತಿಹಾಸವೇ ಒಂದು ಆದದ್ದು ನಂತರ. ಸೊ ಈ ದರ್ಶನ ಇದೆ, ಶುದ್ಧ ಭಕ್ತರಿಗೆ ದರ್ಶನ ಇದೆ. ಮತ್ತೆ ಅವರು ಸತ್ಯನಿರತರು, ದೃಢವ್ರತರು, ಅವರು ಜನರಿಗೆ ನಿಜವಾದ ಇದನ್ನು ಅವರು ಮಾಡೋ ಒಂದು ಇದೆ ಅವರಿಗೆ. ಹಾಗೆ ಆ ನಿಜವಾದ ದರ್ಶನ ಇರೋದ್ರಿಂದ ಅದು ಅವರು ನಿಜವಾಗ್ಲಿ ಅವ್ರ ಜನರಿಗೆ ಒಳ್ಳೇದು ಮಾಡ್ಬೋದು. ಇನ್ಯಾರು ಮಾಡಕ್ಕಾಗತ್ತೆ, ಇನ್ಯಾರು ಒಳ್ಳೇದು ಮಾಡಕ್ಕಾಗಲ್ಲ. ಶುದ್ಧ ಭಕ್ತರು, ಆಚಾರ್ಯರು, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಇದರಿಂದಾನೇ ಅದು ಸಾಧ್ಯ. ಸುಶೀಲ ಪ್ರಭುಪಾದರು ನಾವು ಹೇಳ್ತಾ ಇರೋದು ಅವ್ರ ಭಾವಾರ್ಥ 18,000 ಶ್ಲೋಕಗಳ ಜೊತೆಗೆ ಅವರು ನಮ್ಗೆ ಭಾವಾರ್ಥ ಕೊಟ್ಟಿದ್ದಾರೆ. ಸೊ ನಾವು ಭಾಗವತವನ್ನು ಓದೋದು ಅಂದ್ರೆ ಅವರ ಭಾವಾರ್ಥವನ್ನು ಓದೋದು. ಈ ಶ್ಲೋಕಗಳು ನಾವು ಎಷ್ಟು ಕಲಿತೀವೋ ಓಕೆ, ಸಂಸ್ಕೃತದಲ್ಲಿದೆ, ಅದು ಯಾರು ಸಂಸ್ಕೃತ ಭಾಷೆ ಸ್ವಲ್ಪ ತಿಳಿದಿದ್ರೆ ಅವರು ಬೇಗ ಕಲಿಬಹುದು. ಇಲ್ಲಾಂದ್ರೆ ಆಕ್ಚುಲಿ ಒಂದೊಂದು ಶ್ಲೋಕಗಳು ಒಂದೊಂದು ನಾವು ನೆನ್ಪಿಟ್ಕೊಂಡ್ರೆ ಎಷ್ಟು ಅದರ ಆಳವಾದ ಅರ್ಥಗಳಿದೆ ಅದರಲ್ಲಿದೆ. ಆದ್ರೆ ನಮಗೆ ಆ ಕೆಪಾಸಿಟಿ ಇದೆಯೋ ಇಲ್ವೋ, ಎಲ್ಲರಿಗೂ ಕೂಡ ಸಂಸ್ಕೃತ ಭಾಷೆ ಬರುತ್ತೋ ಇಲ್ವೋ, ಇಲ್ಲ ಅದನ್ನ ಕಂಠಪಾಠ ಮಾಡೋ ಇದು ಇಲ್ವೋ. ನಮ್ಮ ಶಿಲ ಪ್ರಭುಪಾದ ಭಾವಾರ್ಥಗಳೇ ನಾವು ಕಲ್ತ್ಕೊಂಡ್ರೆ ಸಾಕು. ಶಿಲ ಪ್ರಭುಪಾದ ಹೇಳ್ತಾರೆ, ನೀವು ಒಳ್ಳೆ ಪ್ರಚಾರಕರಾಗ್ಬೇಕಂದ್ರೆ ಏನ್ ಮಾಡ್ಬೇಕು, ಶಿಷ್ಯರು ಕೇಳಿದಾಗ ನನ್ನ ಭಾವಾರ್ಥಗಳಿದೆ ಅಲ್ಲ, ರಿಪ್ರೊಡ್ಯೂಸ್ ದಮ್, ಅದನ್ನ ಮತ್ತೆ ಹೇಳಿ, ಅದನ್ನ ನಿಮ್ಮ ಭಾಷೆಯಲ್ಲಿ ಅದನ್ನ ಹೇಳಿ, ಅದನ್ನ ಅಷ್ಟೇ. ಏನ್ ಶಿಲ ಪ್ರಭುಪಾದ ಬರ್ದಿದ್ದಾರೆ ನಮಗೆ ಆ ಭಾವಾರ್ಥ, ನಮಗೆ ಅದನ್ನೇ ನಾವು ನಮಗೆ ಅರ್ಥ ಆದಷ್ಟು, ನಮಗೆ ಸಂಪೂರ್ಣ ಅರ್ಥ ಮಾಡ್ಕೋ ಶಕ್ತಿ ಇಲ್ಲ, ಎಷ್ಟು ಅರ್ಥ ಆಗುತ್ತೋ ಸ್ವಲ್ಪ ನಾವು ಅದನ್ನೇ ನಾವು ಹೇಳಿದ್ರೆ ಅಷ್ಟೇ. ಸೊ ಅದನ್ನೇ ನೀವು ಕಂಠಪಾಠ ಮಾಡಿ ಅದನ್ನೇ ಹೇಳಿದ್ರೆ ಆಯ್ತು ಭಾವಾರ್ಥ. ಸೊ ಈ ಶಿಲ ಪ್ರಭುಪಾದ ಭಾವಾರ್ಥಗಳು ಅದು ಅವ್ರು ಹೇಳಿದಾಗೆ ದಿಸ್ ಆರ್ ಮೈ ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿಸ್. ಅವರ ಆಧ್ಯಾತ್ಮಿಕ ಹೇಳ್ತಾರೆ, ಅವರು ರಾತ್ರಿ ಪುಸ್ತಕಗಳು ಬರೆಯುವಾಗ ಶಿಲ ಪ್ರಭುಪಾದರು ಭಾಗವತ ಶ್ಲೋಕ ಇರ್ತಾ ಇತ್ತು, ಅವರ ಗುರುಗಳು ಬರೆದದರ ಒಂದು ಟೀಕೆ ಅದನ್ನ ಓದ್ತಾ ಇದ್ರು. ನಂತರ ಪೂರ್ವಾಚಾರ್ಯರು ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಹೇಳಿದ್ದಾರೆ, ನರೋತ್ತಮ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅದರ ಬಗ್ಗೆ ಹೇಳಿದ್ದಾರೆ, ಜೀವ ಗೋಸ್ವಾಮಿ ಅವರು ಹೇಳಿದ್ದಾರೆ, ಶ್ರೀಧರ ಸ್ವಾಮಿ ದೊಡ್ಡ ಆಚಾರ್ಯರು ಹೇಳಿದ್ದಾರೆ, ವೀರರಾಘವಾಚಾರ್ಯ, ಬೇರೆ ನಮ್ಮ ರಾಮಾನುಚಾರ್ಯ ಪರಂಪರೆ, ಮಧ್ವಾಚಾರ್ಯ ಪರಂಪರೆ, ದೊಡ್ಡ ಭಾಗವತ ವಿಮರ್ಶಕರು. ಸುಶೀಲ ಪ್ರಭುಪಾದ ಎಲ್ಲವನ್ನು ನೋಡಿ ಮತ್ತೆ ಈಗ ಸಂಸ್ಥಾಪಕರ ಆಚಾರ್ಯರಾಗಿ, ಈ ನವಯುಗದ ಆಚಾರ್ಯರಾಗಿ 10,000 ವರ್ಷಗಳಿಗೆ ಅವರು ನಮಗೆ ಮಾರ್ಗದರ್ಶನ ಕೊಡುವ ರೀತಿಯಲ್ಲಿ ಅವರ ಭಾವಾರ್ಥಗಳು
ಸೊ ಕೇಳ್ತಾ ಇದ್ರು. ಒಮ್ಮೊಮ್ಮೆ ಕೆಲವೊಮ್ಮೆ ಶಿಷ್ಯರು ನೆಕ್ಸ್ಟ್ ಡೇ ಅವರ ರೆಕಾರ್ಡಿಂಗ್ ಡಿಕ್ಟಾಫೋನ್ ತೆಗೆಯುವಾಗ ಜಾಸ್ತಿ ಬರ್ತಾ ಇರ್ಲಿಲ್ಲ, ಕೆಲವೇ ಶ್ಲೋಕಗಳು ಸಾಚಿ ಅಂದ್ರೆ ಅವರಷ್ಟು ಅದನ್ನ ಯೋಚನೆ ಮಾಡಿ ಮತ್ತೆ ಅವರು ನಮಗೆ ಅದನ್ನ ಅಳವಡಿಸುವುದನ್ನು ಹೊರತುಕೊಳ್ಳೋ ವಿಷಯ. ಶ್ರೀಲ ಪ್ರಭುಪಾದ ಹೇಳ್ತಾರೆ ನಮಗೆ ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿಸ್. ಹಿಂದೆ ಈ ಭಾಗವತನ ಕೇಳೋದು, ಅವರ ಗುರು, ಅವರ ಇಲ್ಲ ಆಚಾರ್ಯರು ಅದನ್ನೆಲ್ಲ ಅವ್ರು ಇದು ಮಾಡಿ ಅವ್ರು ನಮಗೆ ಮತ್ತೆ ನಮಗೆ ಆ ಜೀರ್ಣ ಮಾಡ್ಕೊಳ್ಳೋ ರೀತಿಯಲ್ಲಿ, ನಮಗೆ ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಸೊ ಯಾರು ಪ್ರಭುಪಾದ ಶಿಷ್ಯರು ಹೇಳ್ತಾರೆ, ಅವರು ಶ್ರೀಲ ಪ್ರಭುಪಾದರು ಹೇಳಿದ್ದು ಒಮ್ಮೆ, ಈ ತನ್ನ ಪುಸ್ತಕಗಳು 10,000 ವರ್ಷಗಳ ಕಾಲ ಇದು ಕಾನೂನು ಪುಸ್ತಕಗಳಾಗಿರ್ತವೆ. ಮೈ ಬುಕ್ಸ್ ವಿಲ್ ಲಾ ಬುಕ್ಸ್ ಫಾರ್ 10,000 years. ಹೇಗೆ ವೇದವ್ಯಾಸ ರಚಿಸಿದ ವೇದ ಜ್ಞಾನ, ಅದು ವೇದ ಮೂಲ, ಅದು ನಮಗೆ ಅರ್ಥ ಆಗುತ್ತೆ. ನಮ್ಗೆ ನೇರವಾಗಿ ಶ್ಲೋಕಗಳು ಹೋದ್ರೆ ನಾವ್ ಇನ್ನೇನೋ ಇಂಪರ್ಸನಿಸ್ಟ್ ಆಧ್ಯಾತ್ಮಿಕ ಇವರು ಮಾಯಾವಾದಿಗಳು ಅರ್ಥ ಮಾಡ್ಕೊಳ್ಳೋ ರೀತಿ ಅರ್ಥ ಮಾಡ್ತಾರೆ. ಅವರೆಲ್ಲ ದೊಡ್ಡ ದೊಡ್ಡ ಸ್ಕಾಲರ್ಸ್, ದೊಡ್ಡ ದೊಡ್ಡ ಪಂಡಿತರು, ಅದೇ ವೇದಗಳು ಓದ್ತಾ ಇದ್ದಾರೆ, ಅದೇ ಉಪನಿಷತ್ತುಗಳು ಓದ್ತಾ ಇದ್ದಾರೆ, ಅದೇ ಇದು. ಆದರೆ ಅವರು ಅರ್ಥ ಮಾಡ್ಕೊಳ್ತಾರೆ ಕೊನೆಗೆ ನಾನೇ ಕೃಷ್ಣ, ನಾನು ಕೃಷ್ಣನಲ್ಲಿ ಭಗವಂತನ ಐಕ್ಯವಾಗುವುದು, ಈ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಪಾರ್ಥದಲ್ಲಿಲ್ಲ. ಸೊ ಈ ರೀತಿಯ ಅರ್ಥ ಮಾಡ್ಕೊಳ್ಳೋದು ಏನು ಪ್ರಯೋಜನ? ಸೊ ಅದು ಅಲ್ಲ. ಸೊ ನಾವು ಏನು ಅದರ ನಿಜವಾದ ಉದ್ದೇಶ, ನಿಜವಾದ ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋಕೆ ಸೊ ಶ್ರೀಲ ಪ್ರಭುಪಾದರು ನಮಗೆ ಭಾವಾರ್ಥ ಅವ್ರು ಹೇಳ್ತಾರೆ. ಶ್ರೀಲ ಪ್ರಭುಪಾದ ಈ ಪುಸ್ತಕಗಳು, ನಾನು ರಚಿಸಿದ ಗ್ರಂಥಗಳು, ಇದು ನಮಗೆ ಟೆಕ್ಸ್ಟ್ ಬುಕ್ಸ್, ಇದು ನಮಗೆ ನಮ್ಮ ಫೌಂಡೇಶನ್, ಇದೇ ನಮಗೆ ಹಿನ್ನೆಲೆ. ಎಲ್ಲರೂ ದಯವಿಟ್ಟು ಸೊ ಇದೆ ಶ್ಲೋಕಗಳಿದೆ, ಅದನ್ನ ಕಲ್ತ್ಕೊಳ್ಳೋದಿದೆ, ಎಲ್ಲ ಇದೆ. ಅದು ಮುಖ್ಯವಾಗಿ ಆ ಭಾವಾರ್ಥ ಏನಿದೆ ಅದನ್ನ ಓದೋಣ. ಅದನ್ನ ನಾವು ಅದೆಲ್ಲ ಇನ್ಫ್ಯಾಕ್ಟ್ ನಮಗೆ ಅದರಲ್ಲಿ ಅದು ಕೇಳಿದಷ್ಟು ನಮಗೆ ಹೇಗೆ ಇವಾಗ ವೇದವ್ಯಾಸರಿಗೆ ಅವರ ಗುರುಗಳು ನಾರದ ಮುನಿಗಳಿಂದ ಕೇಳಿ ಅವರ ಹೃದಯ ಮತ್ತೆ ಅವ್ರಿಗೆ ಆ ದೋಷ, ಏನು ಒಂದು ಅಸಹಾಯ ಸ್ಥಿತಿ ಇರುತ್ತೆ, ಅದು ನಿವಾರಣೆ ಆಗಿದೆ. ಅವ್ರ ಗುರುವಿಂದ ಕೇಳಿ ನಿವಾರಣೆ ಆಗಿದೆ. ನಾವು ಕೂಡ ಶ್ರೀಲ ಪ್ರಭುಪಾದರಿಗೆ ಭಾವಾರ್ಥವನ್ನು ಪ್ರತಿದಿನ ಇದನ್ನ ಕೇಳಿದ್ರೆ, ಇದನ್ನ ಇದು ಮಾಡಿದ್ರೆ, ಅದನ್ನ ನಮಗೆ ಹೃದಯಕ್ಕೆ ಎಷ್ಟೊಂದು ಸಂತೃಪ್ತಿ, ಮತ್ತೆ ನಮಗೂ ಕೂಡ ನಿಜವಾದ ಒಂದು ಬೆಳಕು ಸಿಗುತ್ತೆ. ಭಾವಾರ್ಥಗಳು ನಮಗೆ ಮುಖ್ಯ. ಭಾವಾರ್ಥಗಳಿವೆ, ಪ್ರಭುಪಾದರ ಮೇಲೆ ಕೊಟ್ಟ ಪ್ರವಚನಗಳು ಇರುತ್ತವೆ, ರೆಕಾರ್ಡಿಂಗ್ಸ್. ಇದು ನಮಗೆ ತುಂಬಾ ಮುಖ್ಯ. ಆಮೇಲೆ ಅದನ್ನ ಇನ್ನೇನು ಅರ್ಥ ಮಾಡ್ಕೊಳ್ಳಿಕ್ಕೆ ಶ್ರೀಲ ಪ್ರಭುಪಾದ ಶಿಷ್ಯರು ಇರ್ತಾರೆ, ಸನ್ಯಾಸಿಗಳು, ಮಹಾರಾಜರು, ನಮ್ಮ ಗುರುಗಳು ಇರ್ತಾರೆ, ದೀಕ್ಷೆ ಗುರುಗಳು. ಸೊ ಇವ್ರದೆಲ್ಲ ನಾವು ಕೇಳೋದು ಇನ್ನ ಚೆನ್ನಾಗಿ ಅರ್ಥ ಹೇಳ್ತಾರೆ. ಹೇಗೆ ಅಂದ್ರೆ ಇವಾಗ ಟೆಕ್ಸ್ಟ್ ಬುಕ್ಸ್ ಇವೆ, ಟೆಕ್ಸ್ಟ್ ಬುಕ್ಸ್ ಬರೆದವರು ನಮಗೆ ವಿಶ್ವವಿದ್ಯಾಲಯಕ್ಕೆ ಹೋದಾಗ, ಸ್ಕೂಲು ಕಾಲೇಜ್ಗೆಲ್ಲ ಹೋದಾಗ ಇದ್ದಾರೆ ಟೆಕ್ಸ್ಟ್ ಬುಕ್ಸ್ ಬರೆದವರು. ಆದ್ರೂ ನಾವು ಟೀಚರ್ ಹತ್ರ ಹೋಗ್ತೇವೆ. ಯಾಕೆ ಹೋಗ್ತೇವೆ ಅಂದ್ರೆ ಆ ಟೀಚರ್ ಆ ಟೆಕ್ಸ್ಟ್ ಬುಕ್ಸ್ ನ ಅವರು ಸ್ಟಡಿ ಮಾಡಿದ್ದಾರೆ, ನಮ್ಗಿಂತ ಮುಂಚೆ ಸ್ಟಡಿ ಮಾಡಿದ್ದಾರೆ. ಆಮೇಲೆ ಅವರು ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದ ನಮ್ಗೆ ಹೇಳ್ತಾ ಇದ್ದಾರೆ, ಎಷ್ಟೋ ಅವ್ರ ನಿರ್ದೇಶನಗಳಿದೆ, ಹೇಗೆ ನಾವು ಭಕ್ತರ ಸಂಘದಲ್ಲಿ ಭಕ್ತಿ ಮಾಡಬೇಕು, ಹೇಗೆ ಅಪರಾಧಗಳನ್ನು ಬಿಟ್ಟು ನಾವು ಭಕ್ತಿ ಮಾಡಬೇಕು, ಹೇಗೆ ಭಗವಂತ ನಾವು ಜಪಿಸಬೇಕು ನಾವು. ಸೊ ಈ ರೀತಿ ಅವರ ನಿರ್ದೇಶನಗಳಿವೆ. ಹೇಗೆ ನಾವು ಕೃಷ್ಣನನ್ನು ಪೂಜಿಸಬೇಕು, ಇನ್ನು ಹಿರಿಯ ಆಚಾರ್ಯನ ಹೇಗೆ ನಾವು ಆಶ್ರಯಿಸಬೇಕು, ವೈಷ್ಣವರನ್ನ ಹೇಗೆ ಆಶ್ರಯಿಸಬೇಕು ಅಂತ ನಮಗೆ ನಿರ್ದೇಶನಗಳಿದೆ. ಸೊ ಟೆಕ್ಸ್ಟ್ ಬುಕ್ಸ್ ಇದೆ. ಆದ್ರೆ ಇಲ್ಲಿ ಟೀಚರ್ಸ್ ಅಂದ್ರೆ ಅವ್ರದನ್ನು ಪಾಲನೆ ಮಾಡ್ತಾರೆ. ಸೊ ಅವರ ಜೀವನ ಅವ್ರು ತೆರೆದ ಪುಸ್ತಕ ಇದ್ದ ಹಾಗೆ ಅವ್ರು ನಮಗೆ ಪಾಲನೆ ಮಾಡೋದ್ರಿಂದ ಹಾಗೆ ನಮ್ಗೆ ಅವ್ರಿಗೆ ಆ ಪುಸ್ತಕಗಳು ಚೆನ್ನಾಗಿ ಅರ್ಥ ಆಗಿದೆ. ನಾವು ನೇರವಾಗಿಲ್ಲ, ನನಗೆ ಬೇಡ ಡೈರೆಕ್ಟ್ ಪುಸ್ತಕ ಓದ್ಬೋದು, ನಿಮ್ಗೆ ಜೀನಿಯಸ್ ಸ್ವಲ್ಪ ಜನ ಡೈರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಬೋದೇನೋ, ಒಬ್ಬರೋ ಇಬ್ಬರೋ ಅಷ್ಟೇ. ಆ ರೀತಿ ಅದು ಎಲ್ಲರಿಗೂ ಅದು ಇನ್ನೇನೋ ಮೀನಿಂಗ್ ತಗೊಳ್ತೀವಿ. ಎಂತೆಂತ ದೊಡ್ಡ ಇವರು ಕೂಡ ಅದು ಆ ರೀತಿ ಅದರ ಒಂದು ಅಪಾರ್ಥ ಮಾಡ್ಕೊಳ್ಳೋ ಇದು ಸಿಚುವೇಶನ್. ಸೊ ಭಕ್ತರ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೆ ಈಸಿ, ಸುಲಭ. ಇವಾಗ ಯಾರಾದ್ರೂ ನಿಮ್ಗೆ ಎಕ್ಸ್ಪರ್ಟ್, ಇವಾಗ ಮ್ಯಾಥಮೆಟಿಕ್ಸ್ ನೀವು ಕಲಿಯಕ್ಕೆ ನೀವು ಯಾರಾದ್ರೂ ಮ್ಯಾಥಮೆಟಿಕ್ಸ್ ಸ್ಪೆಷಲಿಸ್ಟ್ ಇದ್ರೆ ಅವ್ರ ಜೊತೆ ಕಲಿಯೋದು ಈಸಿ ಅಲ್ಲ. ನೀವು ಅವ್ರು ನಿಮ್ಗೆ ಹೇಳ್ಕೊಡಕ್ಕೆ ರೆಡಿ ಇದ್ದಾರೆ, ನೀವು ಯಾಕೆ ಬೇಡ ನಾನೇ ಓದ್ತೇನೆ, ನಾನೇ ಕಲಿತೀನಿ, ಯಾಕಂದ್ರೆ ಡೈರೆಕ್ಟ್ ನಾನು ಕಲೀರಿ, ತೊಂದರೆ ಇಲ್ಲ. ಆದ್ರೆ ಸ್ವಲ್ಪ ತುಂಬಾ ಈಗ ಪೆಟ್ಟು ಬಿದ್ದು ಅದು ಬಿದ್ದು ಇದು ಬಿದ್ದು ಆಮೇಲೆ ಕಲಿತೀವಿ ನಾವು. ಈ ಅನುಭವಗಳು ಒಮ್ಮೆ ಇವಾಗ ಪ್ರಯೋಗ, ಒಂದು ಮಾತ್ರೆ ಮದ್ದು ಕೊಡೋದು, ಯಾರಾದ್ರೂ ಈ ಹಿರಿಯ ಅನುಭವಿಗಳು ಹೇಳಿದ್ ಇದು ಕೊಡಬೇಡಿ, ಇದು ಕೊಡಿ ಅಂತ ಹೇಳೋದು ಒಳ್ಳೇದಲ್ಲ. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ರೋಗಿಗಳಿಗೆ ತಪ್ಪು ವೈದ್ಯ ಮಾತ್ರೆ ಕೊಟ್ಟು ಮತ್ತೆ ಯಾಕೆ ನೀವು ಇದು ಮಾಡ್ಬೇಕು. ಸೊ ಈ ರೀತಿ ಆ ಟೆಕ್ಸ್ಟ್ ಬುಕ್ ಇದೆ, ಮತ್ತೆ ಟೆಕ್ಸ್ಟ್ ಬುಕ್ ನ ಎಷ್ಟೋ ಜನ ಪಾಲನೆ ಮಾಡ್ತಾ ಇರೋ ಹಿರಿಯ ಭಕ್ತರು ಇರ್ಬೋದು. ಸೊ ಅವ್ರ ನಿರ್ದೇಶನದಲ್ಲಿ ನಾವು ಪಾಲನೆ ಮಾಡೋಣ. ಸೊ ನಮ್ಮ ರೋಲ್ ಆ ರೀತಿಯಲ್ಲಿ ಇದು
ಹಿರಿಯ ಭಕ್ತರು ಕೂಡ ಅವರ ಒಂದು ಇದನ್ನು ಕೂಡ ಕೇಳಬೇಕು. ಇದೆ ಇದರ ಲೆಕ್ಚರ್ಸ್ ಇದೆಲ್ಲ ಎಷ್ಟೋ ಜನ ಶಿಲಪ್ರಭಾತ್ ಶಿಷ್ಯರು ನಮ್ಮ ಗುರು ಮಹಾರಾಜ್ ಲೆಕ್ಚರ್ಸ್ ಇರುತ್ತೆ, ಕೇಳ್ಬೋದು ನಾವು, ಇಲ್ಲ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಅವರ ಇದ್ರ ಬಗ್ಗೆ ತುಂಬಾ ಈ ಡಿಟೇಲ್ ಆಗಿ ನಾವು ಕೊಟ್ಟಿರೋದೆಲ್ಲ ಇರುತ್ತೆ. ಮತ್ತು ಈ ಕೊಡುಗೆಯನ್ನು ಯಾರು ನೀಡಬಹುದು? ಅಥೋ ಮಹಾಭಾಗ ಭವಾನ್ ಅಮೋಘ ದೃಕ್, ನೀವು ಅತ್ಯಂತ ಭಾಗ್ಯಶಾಲಿ ಮತ್ತು ಪರಿಪೂರ್ಣ ದೃಷ್ಟಿಯುಳ್ಳವರು ಎಂದು ಸಹ ಹೇಳಲಾಗಿದೆ. ಒಬ್ಬನ ದೃಷ್ಟಿ ಸ್ಪಷ್ಟ ಇಲ್ಲದಿದ್ದರೆ ಅವನು ಕಲ್ಯಾಣ ಚಟುವಟಿಕೆಗಳನ್ನು ಹೇಗೆ ಮಾಡಬಲ್ಲನು? ಕಲ್ಯಾಣವೆಂದರೇನು ಎಂಬುದು ಅವನಿಗೆ ತಿಳಿಯದು, ಏಕೆಂದರೆ ಅವನ ದೃಷ್ಟಿ ಮಬ್ಬಾಗಿದೆ. ಅಂದಾಯತಾಂದೇರ್ ಉಪನೀಯಮಾನ ತೇಪೀಶತಂತ್ರ ಉರುಧಾಮ್ನಿ ಬದ್ಧ. ಸೊ ಅಲ್ಲಿ ಇನ್ನೊಂದ್ ಕಡೆ ನಾವು ಕೇಳೋದು ಭಾಗವತದಲ್ಲಿ, ಇದು ಕಲಿಯುಗದಲ್ಲಿ ಏನಂದ್ರೆ ನಾವು ಒಂದು ಕುರುಡರನ್ನು ನಾವು ಪಾಲನೆ ಮಾಡ್ತೀವಿ. ಒಂದು ಸಾಮಾಜಿಕ ಇದರಲ್ಲಿರ್ಬೋದು, ಇಲ್ಲ ಯಾವುದೇ ಒಂದು ಹಿನ್ನೆಲೆಯಲ್ಲಿ ಒಬ್ರು ನಮ್ಗೆ ಲೀಡರ್ ಅಂತ ಇರ್ತಾರೆ, ನಮ್ಮ ಮಾರ್ಗದರ್ಶಕ ಅಂತ ಇರ್ತಾರೆ. ಅವರು ಅಂಧರು, ಅವ್ರಿಗೆ ಈ ದೃಷ್ಟಿ ಇಲ್ಲ ಅವ್ರಿಗೆ. ಸೊ ನಾವು ಅವರಿಂದ ಕೇಳಿದ್ರೆ, ಅವರಿಂದ ನಾವು ಇದು ಸರಿ ಇದು ತಪ್ಪು ಅಂತ ಹೇಳಿ ನಾವು ಕೇಳಿದ್ರೆ, ನಾವು ಅವರ ಮಾರ್ಗದರ್ಶನ ಅಲ್ಲಿ ಹೋದರೆ ಎಲ್ಲಿ ಅವರು ಅಂಧರು, ಅವರು ಕುರುಡರು, ನಮಗೂ ಕೂಡ ಒಂದು ಹಳ್ಳದಲ್ಲಿ ಅವರು ಬೆಳೆಸ್ತಾರೆ. ಒಬ್ಬರ ದೃಷ್ಟಿ ಮೋಡವಾಗಿದ್ದರೆ ನಿಮ್ಮ ಪ್ರಯಾಣದ ಗಮ್ಯಸ್ಥಾನ ಯಾವುದು ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ನೀವು ಹೇಗೆ ಪ್ರಗತಿ ಸಾಧಿಸಬಹುದು? ಆದ್ದರಿಂದ ಅರ್ಹತೆ, ಮಾನವ ಸಮಾಜಕ್ಕೆ ಒಳಿತನ್ನು ಮಾಡಲು ಸಿದ್ಧರಿರುವವರು ಸ್ಪಷ್ಟ ದೃಷ್ಟಿ ಹೊಂದಿರಬೇಕು. ಹಾಗಾದರೆ ಸ್ಪಷ್ಟ ದೃಷ್ಟಿ ಎಲ್ಲಿದೆ? ಪ್ರಭುಪಾದರ ಒಂದು ಪ್ರವಚನ ಈ ಶ್ಲೋಕದ ಬಗ್ಗೆನೆ. ಸೊ ಈ ಲೆಕ್ಚರ್ ನೀವು ಕೇಳ್ಬೋದು, ನೀವು ಇದು ಪ್ರಭುಪಾದ ಲೆಕ್ಚರ್ಸ್ ಇದು ಇರುತ್ತೆ, ಸಿಗುತ್ತೆ ನಿಮಗೆ. ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ವಾಣಿಪೀಡಿಯಾ ಅಂತ ಸಿಗ್ಬೋದು, ಇಸ್ಕಾನ್ ಡಿಸೈರ್ ಸಿಗ್ಬೋದು. ಒಂದ್ ಕಡೆ ನೀವು ಅದರ ಟ್ರಾನ್ಸ್ಕ್ರಿಪ್ಟ್ ಕೂಡ ಸಿಗುತ್ತೆ ಸಾಧಾರಣವಾಗಿ, ನೀವು ಓದ್ಬೋದು. ನೀವು ವೃಂದಾವನ್ June 30, 1969. ಲೋಕಸುಖದ ಚಟುವಟಿಕೆಗಳಿಂದ ನಿವೃತ್ತನಾದ ತುಂಬಾ ನಿಪುಣನಾದ ವ್ಯಕ್ತಿಯು ಮಾತ್ರವೇ ಈ ಆಧ್ಯಾತ್ಮಿಕ ಮೌಲ್ಯಗಳ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಅರ್ಹನಾಗಿರುತ್ತಾನೆ. ಆದರೆ ಲೋಕ ಮೋಹದಿಂದ ಅದನ್ನು ಅರಿಯುವ ಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳು ಇರುತ್ತಾರೆ. ಅಂತವರಿಗೆ ನೀವು ಪರಮಪುರುಷನ ಅಲೌಕಿಕ ಕಾರ್ಯಗಳನ್ನು ವಿವರಿಸಬೇಕು. ಆ ಮೂಲಕ ಅವರನ್ನು ದಿವ್ಯ ಸಾಕ್ಷಾತ್ಕಾರದ ದಾರಿಗೆ ಹಚ್ಚಬೇಕು. ಎಸ್. ಸೊ ನಾವು ಈ ಆಧ್ಯಾತ್ಮಿಕ ಇದರಲ್ಲಿ ಈ ಭೌತಿಕ ಇದರಿಂದ ನಾವು ವೈರಾಗ್ಯವನ್ನು ಪಡೆಯಬೇಕು. ಅದಕ್ಕೆ ನಮಗೆ ಆಚಾರ್ಯ 4 ಮಾರ್ಗದರ್ಶಕ ತತ್ವಗಳು, ಅದನ್ನ ಪಾಲನೆ ಮಾಡಬೇಕು. ಸೊ ನಾವು ಎಷ್ಟು ಮಟ್ಟಿಗೆ ಅದರಿಂದ ದೂರವಾಗ್ತೇವೆ ಅಷ್ಟರ ಮಟ್ಟಿಗೆ ನಮಗೆ ಆಧ್ಯಾತ್ಮಿಕ ಒಂದು ದರ್ಶನ ಕೂಡ ಸಿಗುತ್ತೆ, ಆಧ್ಯಾತ್ಮಿಕ ಒಂದು ಭಗವಂತನ ಮೇಲೆ ಆಕರ್ಷಣೆ ಕೂಡ ಬೆಳೆಯುತ್ತೆ ನಮಗೆ. ಸೊ ಭೌತಿಕ ಇದು ನಾವು ಇದನ್ನು ಕೂಡ ನಾವು ಭೌತಿಕ ಇದನ್ನ ಬಿಡ್ಬೇಕು ನಾವು. ಇಂಗ್ಲಿಷ್ನಲ್ಲಿ ಇದು Only a very expert personality, retired from the activities of material happiness, deserves to understand this knowledge of spiritual values. Therefore, those who are not so well situated due to material attachment should be shown the ways of transcendental realization by your goodness through descriptions of the transcendental activities of the Supreme Lord. Actually, ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಬೌನಾಂ ಜನ್ಮನಾಂ ಅಂತೆ ಜ್ಞಾನಮಾನ್ ಮಾಂ ಪ್ರಪದ್ಯತೆ. ಸೊ ಇದು ಸಾಧಾರಣವಾಗಿ ನೋಡ್ಬೇಕಂದ್ರೆ ಇದು ತುಂಬಾ ವರ್ಷಗಳು, ತುಂಬಾ ಜನ್ಮಗಳು ನಂತರ ಇದು ಸಿಗುವಂಥದ್ದು. ಸೊ ನಾವು ಯಾರು ಇದಕ್ಕೋಸ್ಕರ ನಾವು ಬರ್ಲಿಲ್ಲ ಹೇಳ್ಬೇಕು ಅಂದ್ರೆ. ಸೊ ನಾವು ಏನೋ ನಮ್ಮ ಕೊರತೆ, ಭೌತಿಕವಾದ ಕೊರತೆ, ಅಯ್ಯೋ ನಾನು ಸ್ಟಡಿ ಮಾಡುವಾಗ, ಎಜುಕೇಶನ್ ಮಾಡುವಾಗ ಅಯ್ಯೋ ನನ್ನ ಮಾರ್ಕ್ಸ್ ಸರಿಯಾಗಿ ಬರ್ತಾ ಇಲ್ಲ, ನನಗೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇಲ್ಲ ನಾನು ಎಜುಕೇಶನ್ ಅಲ್ಲಿ, ನನ್ನ ಮನಸ್ಸು ನಂದು ತುಂಬಾ ತಳಮಳ, ತುಂಬಾ ಇಂದ್ರಿಯ ವಸ್ತುಗಳ ಹಿಂದೆ ಇದೆ. ಸೊ ಇದನ್ನು ಹೇಗೆ ನಿಗ್ರಹಿಸೋದು ಇದನ್ನ? ಸೊ ಆ ರೀತಿಯಲ್ಲಿ ನಾನು ಆಧ್ಯಾತ್ಮಿಕತೆಯನ್ನು ಪ್ರಾರಂಭಿಸಿದೆ. ಸೊ ಈ ರೀತಿಯೇ ಬೇರೆ ಬೇರೆ ಎಲ್ಲರೂ ಪ್ರತಿಯೊಬ್ಬರು ಬೇರೆ ಬೇರೆ ದೃಷ್ಟಿಯಿಂದ ಬಂದಿರ್ಬೋದು. ಅಯ್ಯೋ ಇನ್ನೇನೋ ಒಂದು ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಇನ್ನೇನೋ ಒಂದು ಜಾಬ್ ಅಲ್ಲಿ ಒಂದು ಪ್ರಾಬ್ಲಮ್. ಸೊ ಈ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಕೃಷ್ಣ ಪ್ರಜ್ಞೆ ಸ್ಟಾರ್ಟ್ ಮಾಡುವಾಗ
ಬೇರೆ ಬೇರೆ ಕಾರಣಗಳಿಂದ ಬಂದಿರ್ಬೋದು. ಆದ್ರೆ ನಮಗೆ ಇವಾಗ ಸಿಕ್ಕಿದ್ದು ನಾವು ಕೇಳಲೇ ಇಲ್ಲ ಈ ತರ ಇದು ಕೃಷ್ಣನ ಸೇವೆ ಸಿಗ್ಬೇಕು, ಕೃಷ್ಣನ ಇದು ನಮಗೆ ಕೇಳ್ದೇನೆ ಇದು ಇದು ಆಚಾರ್ಯರು ಶ್ರೀಲ ಪ್ರಭುಪಾದರು, ಶ್ರೀ ಚೈತನ್ಯ ಮಹಾಪ್ರಭು ಅವರ ಒಂದು ವರ ನಮಗೆ ಕೊಡ್ತಾ ಇರೋದು. ಕೃಷ್ಣ ಪ್ರಜ್ಞೆ, ಕೃಷ್ಣ ಪ್ರೇಮವನ್ನು ಪಡೆಯೋ ಒಂದು ವಿಧಾನ ಇದು ನಮಗೆ ಕೊಡ್ತಾ ಇರೋದು. ಇಲ್ಲಾಂದ್ರೆ ಆಕ್ಚುಲಿ ನಮಗೆ ಇದು ಅರ್ಹರಲ್ಲ ನಾವು ಇದಕ್ಕೆ ಇದು ನಿಜವಾದ ಅರ್ಹತೆ ಅಂದ್ರೆ ಅದು ವೈರಾಗ್ಯದಲ್ಲಿ, ಸಂಪೂರ್ಣ ವೈರಾಗ್ಯದಲ್ಲಿದ್ದು ಅವರು ಆ ವ್ಯಕ್ತಿ ಜ್ಞಾನವಂತನಾಗಿ ಕೃಷ್ಣನೇ ಪರಿಪೂರ್ಣ ಅಂತ ಅರ್ಥ ಮಾಡಿಕೊಂಡು ಯಾವುದು ಸಂಶಯ ಇಲ್ಲದೆ ಯಶಾಂತು ಅಂತ ಗತಾಂ ಪಾಪಂ ಜನಾನಾಂ ಪುಣ್ಯ ಕರ್ಮಣ ತೇದ್ವಂದ ಮೋಹ ನಿರ್ಮುಕ್ತ ಭಜತೆ ಮಾಂ ದೃಢವ್ರತ. ಸೊ ಕೃಷ್ಣ ಗೀತೆಯಲ್ಲಿ ಹೇಳೋದು, ಯಾರು ನನ್ನನ್ನು ಭಜಿಸಕ್ಕೆ ನನ್ನ ಭಕ್ತಿಯಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ ಅಂದ್ರೆ ಅವರು ಸಂಪೂರ್ಣ ಪಾಪಕಾರ್ಯಗಳಿಂದ ದೂರವಿದ್ದು ಅಂತಗತಾಂ ಪಾಪಂ, ಎಷ್ಟೋ ಜನ್ಮಗಳು ಅವರು ಪುಣ್ಯ ಕಾರ್ಯಗಳು ತೊಡಗಿರೋರು, ಪುಣ್ಯ ಇದೆ ಭಕ್ತಿಯ ಪುಣ್ಯ ಇನ್ನ ಸ್ಥಿರವಾಗ್ತಾರೋರು, ಆ ರೀತಿ ಹೇಳೋದು. ಅದು ಆಕ್ಚುಲಿ ಅರ್ಹತೆ. ನಾವು ಯಾರು ಅದರಲ್ಲಿ ಇಲ್ಲ, ಆದ್ರೂ ಕೂಡ ನಮಗೆ ಒಂದು ಸೌಲಭ್ಯವನ್ನು ನಮಗೆ ಅನುಗ್ರಹಿಸ್ತಾರೆ. ಕೃಷ್ಣ ಕೃಪೆ, ಚೈತನ್ಯ ಮಹಾಪ್ರಭು ಕೃಪೆ, ಶ್ರೀಲ ಪ್ರಭುಪಾದ ಕೃಪೆ, ಭಕ್ತರ ಕೃಪೆ. ಸೊ ವೇದವ್ಯಾಸರಿಗೆ ನಾರದ ಮುನಿಗಳು ನೀವು ಮಾಡಬೇಕು, ಆತರ ಪ್ರತಿಯೊಬ್ಬರೂ ಕೂಡ ಇದು ಒಂದು ಮಾರ್ಗದರ್ಶನ ಕೊಡುವಂಥದ್ದು. ಈ ಬೇರೆ ಬೇರೆ ನೈನಿಂದ ಬರ್ತಾ ಇದ್ದೇವೆ ನಾವು ಭಾಗವತವನ್ನು ಓದ್ತಾ ಇದ್ದೀವಿ, ಭಕ್ತಿಯ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ಅಕಾಮ ಸರ್ವಕಾಮ ಮೋಕ್ಷ ಕಾಮ ಉದಾರತಿ. ಸೊ ಎಲ್ಲೆಲ್ಲಿಂದನೋ ಹಿನ್ನೆಲೆಯಿಂದ ನಮ್ಗೆ ಬರ್ತಾ ಇದೆ. ಆದ್ರೆ ಎಲ್ಲರೂ ಕೂಡ ಈ ಭಗವಂತನ ಆಶ್ರಯ ಪಡಿಬೇಕು. ನೀವು ಆ ರೀತಿಯಲ್ಲಿ ನೀನೊಂದು ಗ್ರಂಥ ಒಂದು ರಚನೆ ಮಾಡಬೇಕು ಅಂತ ಆದರ್ಶಿಸ್ತಾರೆ. ತಜ್ಞರಾದ ಭಕ್ತರು ಕೂಡ ಅಂತಹವರನ್ನು ಪರಿವರ್ತಿಸಲು ಕಾಲದೇಶಗಳಿಗೆ ಅನುಗುಣವಾದ ಹೊಸ ರೀತಿ ವಿಧಾನಗಳನ್ನು ಕಂಡುಕೊಳ್ಳಬಹುದು. ಭಕ್ತಿ ಸೇವೆ ಎನ್ನುವುದು ಚೈತನ್ಯ ಪೂರ್ಣವಾದ ಚಟುವಟಿಕೆ. ಮಂದಬುದ್ಧಿಯ ಲೌಕಿಕ ಜನತೆಯಲ್ಲಿ ಅದನ್ನು ಬಿತ್ತಲು ಯೋಗ್ಯವಾದ ವಿಧಾನಗಳು ತಜ್ಞರಾದ ಭಕ್ತರು ಕಂಡುಕೊಳ್ಳಬಹುದು. ಎಸ್. ಸೊ ಇದು ಆಚಾರ್ಯರನ್ನವರಿಗೆ ಇದೊಂದು ಸಾಧ್ಯ ಇರುತ್ತೆ. ಈ ರೀತಿ ಅವ್ರು ನಮಗೆ ಭಕ್ತಿ ಕಾರ್ಯಗಳು ಹೇಗ್ ಮಾಡೋದು ಅಂತ ಅವ್ರು ತೋರಿಸ್ತಾರೆ. ಆಕ್ಚುಲಿ ಹೇಳ್ತಾರೆ, ಇದು ಚೈತನ್ಯ ಮಹಾಪ್ರಭು ಬಂದದ್ದು 500 ವರ್ಷಗಳ ಹಿಂದೆ ಅವ್ರು ಕೊಟ್ರು, ಆ ವಿಧಾನವನ್ನು ಕೊಟ್ರು. ಆದ್ರೆ ಮತ್ತೆ ಅದನ್ನು ನಮ್ಮ ಶ್ರೀಲ ಪ್ರಭುಪಾದರು ಅವರ ಹಿಂದೆ ಅವ್ರ ಗುರುಗಳು ಭಕ್ತಿ ಸಿದ್ಧಾಂತ ಸೊಸೈಟಿ ಆಗ್ತದೆ, ಅವರು ರೀಪ್ಯಾಕೇಜ್ ಮಾಡಿದ್ರು ಅಂತ. ಸೇಮ್ ಪ್ರಾಡಕ್ಟೇ. ಇವಾಗ ಒಂದು ಸಮಯ ಯಾವ್ದೋ ಪ್ರಾಡಕ್ಟ್ ಲಾಂಚ್ ಆಗೋದು ಕಂಪನಿಯಿಂದ ಅದು ಸಕ್ಸಸ್ ಆಗೋದಿಲ್ಲ. ಯಾವ್ದೋ ಹೇಳ್ತಾರೆ ಮಾರುತಿದು ಯಾವ್ದೋ ಒಂದು ಬಲೇನೋ ಅದು ಬಂದದಂತೆ. ಫಸ್ಟ್ ಬಂದಾಗ ಯಾರು ಅದನ್ನ ತಗೊಳ್ಳಿಲ್ಲ, ಅದು ಫೇಲ್ಯೂರ್ ಮಾರ್ಕೆಟ್. ಅದು ಯಾರು ಪ್ರೊಡಕ್ಷನ್ ಆಗಿದೆ, ಎಲ್ಲ ಆಗಿದೆ, ಲಾಸ್ ಕಂಪನಿಗೆ. ಆದ್ರೆ ಮತ್ತೆ ಏನೋ ಅವ್ರು ಸ್ವಲ್ಪ ಅದನ್ನ ಬದಲಾವಣೆ ಮಾಡಿ ಇನ್ನೊಂದು ಡಿಸೈನ್ ಏನೋ ಮಾಡಿ ಮತ್ತೆ ಲಾಂಚ್ ಮಾಡಿದಂತೆ ಹಿಟ್ ಮಾರ್ಕೆಟ್ ಅಲ್ಲಿ ಎಲ್ಲ ಕೂಡ ಎಲ್ಲರೂ ತಗೊಂಡು ಬಂದಿದ್ದ ಅವ್ರಿಗೆ ಕಂಪನಿಗೆ ದೊಡ್ಡ ಲಾಭ. ಸೊ ಈ ರೀತಿಯಲ್ಲಿ ಒಮ್ಮೊಮ್ಮೆ ಈ ಗುರುಷ್ಯ ಪರಂಪರೆಯಲ್ಲಿ ಭಕ್ತಿ ಜ್ಞಾನ ಬರ್ತಾ ಇದೆ, ಆದ್ರೆ ಒಂದ್ಸಲ ಮುಚ್ಚುಮರೆ ಆಗುತ್ತೆ. ಚೈತನ್ಯ ಮಹಾಪ್ರಭು ಇದು ಕೂಡ ಸಂದೇಶ 500 ವರ್ಷಗಳ ಹಿಂದೆ ನಾವು ಚೈತನ್ಯ ಚರಿತಾಮೃತ ಕೇಳೋದು, ಸಂಪೂರ್ಣ ದಕ್ಷಿಣ ಭಾರತ ಎಲ್ಲರೂ ಭಕ್ತರಾಗ್ಬೇಕು. ಚೈತನ್ಯ ಮಹಾಪ್ರಭು ಅದಕ್ಕೆ ನಮ್ಮ ಗುರು ಮಹಾರಾಜ್ ಕೂಡ ಇಲ್ಲಿ ಬಂದಾಗ ಚೈತನ್ಯ ಮಹಾಪ್ರಭು ಪಾದಗಳನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಅವ್ರು ಆದೇಶಿಸಿದ್ರು. ಈಗ ಅಲ್ಲಿ ಬಂದಿದ್ರು ಚೈತನ್ಯ ಮಹಾಪ್ರಭು. ಸೊ ಇದು ಚೈತನ್ಯ ಮಹಾಪ್ರಭು ಬಂದಾಗ ನಾವು ಕೇಳೋದು ಇತಿಹಾಸ ಚರಿತ್ರೆ ಚೈತನ್ಯ ಚರಿತಾಮೃತದಲ್ಲಿ ಸಂಪೂರ್ಣ ದಕ್ಷಿಣ ಭಾರತ. ಆಮೇಲೆ ವೃಂದಾವನಕ್ಕೆ ಹೋಗೋ ಮಾರ್ಗದಲ್ಲಿ ಆ ಜಾರ್ಖಂಡ ಹುಲಿಗಳು, ಜಿಂಕೆಗಳು, ಆನೆಗಳು ಅವರು ಕೂಡ ಭಕ್ತರಾಗ್ತಾರೆ. ಜಾರ್ಖಂಡ ಅಂದ್ರೆ ಟ್ರೈಬಲ್ಸ್ ಇರೋದು ಎಲ್ಲ ಅಲ್ಲಿ ಒಂದು ಅರಣ್ಯ ಪ್ರದೇಶ, ಅಲ್ಲೆಲ್ಲ ಆಯ್ತು. ಆದ್ರೆ ಮತ್ತೆ ಎಲ್ಲೋ ಹೋಯ್ತು ಅದು ಭಕ್ತಿಯ ಇದು ಚಳವಳಿ ಎಲ್ಲೋ ಹೋಯ್ತು ಚೈತನ್ಯ ಆಂದೋಲನ. ಸೊ ಮಾಯಾಪುರವೇ, ವೃಂದಾವನ ಇದರ ನವದ್ವೀಪವೇ ಅದು ಅಷ್ಟು ಜನಸಂಖ್ಯೆ. ನಾವು ಕೇಳೋದು ಕಾಜಿಗೆ ಪ್ರತಿಭಟನೆ ಹೋದಾಗ ಲಕ್ಷ ಜನ ಹೋದ್ರು ಅಂತ ಕೇಳ್ತೇವೆ ನಾವು. ಎಲ್ಲಪ್ಪ ಲಕ್ಷ ಜನ. ಈಗ ಹೋದ್ರೆ ನವದ್ವೀಪ ನೋಡಿದ್ರೆ ಎಲ್ಲೋ ಒಂದು ಹಳ್ಳಿ ತರ ಏನೋ ಒಂಥರ ಕಾಣುತ್ತೆ. ಇವಾಗ ಇಸ್ಕಾನ್ ಭಕ್ತರಿದ್ದಾರೆ, 8,000 ಭಕ್ತರು. ಅದು ಬಿಟ್ರೆ ಇನ್ನ ನಾವು ಹಿಂದೆ ಹೋಗಿದ್ರೆ ಇನ್ನ ಏನು ಕಾಣ್ತಾ ಇರಲಿಲ್ಲ ನಮಗೆ. ಸೊ ಹೀಗೆ ಹೀಗಿತ್ತಾಯ್ತು. ಯಾಕಂದ್ರೆ ಪ್ರವಾಹದಿಂದ ಗಂಗಾ ನದಿ ಎಲ್ಲ ಮುಚ್ಚಿಬಿಟ್ಟಿತ್ತು ನವದ್ವೀಪ ಧಾಮ. ಹಾಗೆಯೇ ಚೈತನ್ಯ ಮಹಾಪ್ರಭು ಇದು ಕೂಡ ಉದ್ದೇಶ ಮುಚ್ಚಿದಾಗಿತ್ತು. ಸೊ ಭಕ್ತಿವಿನೋದ್ ಠಾಕೂರರು ಬಂದು ಮತ್ತೆ ಅದನ್ನ ಅವ್ರು ಭಕ್ತಿವಿನೋದ್ ಠಾಕೂರರಿಗೆ ಚೈತನ್ಯ ಚರಿತಾಮೃತ ಗ್ರಂಥ ಅವರು ಆಥರೈಸ್ಡ್ ವರ್ಷನ್ ಚೈತನ್ಯ ಮಹಾಪ್ರಭು ಬಗ್ಗೆ ಸಿಗ್ಬೇಕು ಅಂದ್ರೆ ಅದಕ್ಕೆ ಅವ್ರ ಪ್ರಯತ್ನ 3 ವರ್ಷ ಆಯ್ತಂತೆ. ಈ ತರ ಒಂದು ಗ್ರಂಥ ಇದೆ ಅಂತ ತಿಳಿತು ಅವ್ರಿಗೆ ಚೈತನ್ಯ ಚರಿತಾಮೃತ. ಆದ್ರೆ ಅದರೊಂದು ಸರಿಯಾದ ಒಂದು ಪ್ರತಿ, ಒಂದು ಆಥರೈಸ್ಡ್ ವರ್ಷನ್ ಏನಿದೆ ಹಿಂದೆ ಬರೋದು ಅದು ಸಿಗೋದು ಕೂಡ, ಅದು ಅವ್ರು ಸಾಧಾರಣ ವ್ಯಕ್ತಿ ಅಲ್ಲ. ಅವರು ಬ್ರಿಟಿಷ್ ಕಾಲದಲ್ಲಿ
ಒಂದು ಅವರು ಮೆಜಿಸ್ಟ್ರೇಟ್ ಆಗಿದ್ರು ಅಂಥವ್ರಿಗೆ ಕೂಡ ಅವ್ರ ಪ್ರಯತ್ನದಲ್ಲಿ 3 ವರ್ಷ ಕಾಲ ಅವ್ರಿಗೆ ಪ್ರತಿ ಸಿಗೋದು ಚೈತನ್ಯ ಚರಿತಾಮೃತ ಪ್ರತಿ ಸರಿಯಾಗಿ. ಸೊ ಈ ರೀತಿ ಸಮಯ ಕಾಲದ ಪ್ರಭಾವ ಕಾಲ ಆದ್ರೆ ಅವರು ಸ್ಥಾಪನೆ ಮಾಡಿದ್ರು. ನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅದನ್ನೇ ರೀಪ್ಯಾಕೇಜ್ ಹೇಗೆ ನಮಗೆ ಅದನ್ನ ಅವರು ಅಭ್ಯಾಸ ಮಾಡ್ಬೋದು, ಎಲ್ಲ ಯಂತ್ರಗಳನ್ನು ಉಪಯೋಗಿಸ್ಬೋದು. ಆಧ್ಯಾತ್ಮಿಕ ಅಂದ್ರೆ ಕೇವಲ ನಾವು ಎಲ್ಲೋ ಒಂದು ಹಿಮಾಲಯದಲ್ಲಿ ಹೋಗಿ ಕೂತ್ಕೊಂಡು ಅರಣ್ಯದಲ್ಲಿ ಕೂತ್ಕೊಂಡು ನಾವು ತಪಸ್ಸೆ ಮಾಡ್ಬೇಕು, ಒಂದು ಗುಹೆಯಲ್ಲಿ ಕೂತ್ಕೊಂಡು ನಾವು ಮಾಡ್ಬೇಕು ಅಂತ ಅನ್ಕೊಳ್ಳಿಲ್ಲ. ಅವ್ರು ನಾವು ನಗರದಲ್ಲಿ ಇದರಲ್ಲಿ, ಯಾಕಂದ್ರೆ ನಮ್ಗೆ ಇವಾಗ ನಗರ ಜೀವನವೇ ನಮಗೆ ಎಲ್ಲ ಹಳ್ಳಿ ಜೀವನ ಎಲ್ಲ ಬಿಟ್ಟು ಬರ್ತಾ ಇದೀವಲ್ಲ, ಹೊರಗೆ ಇದೆ, ನಮ್ಗೆ ಅಭ್ಯಾಸ ಇಲ್ಲ, ನಮ್ಗೆ ಯಾವ್ದು ಆ ರೀತಿಯ ಒಂದು ಏಕಾಂತ ಜೀವನದ ಅನುಭವ ಇಲ್ಲ, ಯಾವುದು ಗೊತ್ತಿಲ್ಲ ನಮ್ಗೆ. ಸೊ ಅದೇ ಎಲ್ಲಿದ್ರು ನಾವು ಈ ತರ ಇದರಲ್ಲಿ ಅಭ್ಯಾಸ ಮಾಡ್ಬೋದು. ಎಲ್ಲ ಈ ಭೌತಿಕ ವಸ್ತುಗಳ ಮಧ್ಯೆ, ಭೌತಿಕ ಸಮಾಜದ ಮಧ್ಯೆ ನಾವು ಅಭ್ಯಾಸ ಮಾಡ್ಬೋದು. ಸೊ ಆ ಒಂದು ವಿಧಾನವನ್ನು ಅವರು ಪ್ಯಾಕೇಜ್ ಮಾಡಿ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭು ಇದು ಏನೇನು ಇಲ್ಲ, ಶ್ರೀಲ ಪ್ರಭುಪಾದ ಹೇಳ್ತಾರೆ, ಕೀರ್ತನೆ, ನರ್ತನೆ ಮತ್ತೆ ಪ್ರಸಾದ ತೆಗೊಳ್ಳೋದು. ಸೊ ಇದು ಯಾರಿಗೂ ಇದು ಇಷ್ಟ ಆಗೋದಿಲ್ಲ, ಚಾಂಟಿಂಗ್, ಡ್ಯಾನ್ಸಿಂಗ್ ಅಂಡ್ ಫೀಸ್ಟಿಂಗ್. ಸೊ ಇದು ಚೈತನ್ಯ ಮಹಾಪ್ರಭುದು ಪ್ರಭುಪಾದ ಹೇಳೋ ರೀತಿಯಲ್ಲಿ ಮಾಡಿ, ಕೀರ್ತನೆ ಮಾಡಿ ಆಯಾಸ ಆಯ್ತು, ನರ್ತನೆ ಮಾಡಿ ಆಯಾಸ ಆಯ್ತು, ಪ್ರಸಾದ ತಗೊಳ್ಳಿ. ಯಾರಿಗೆ ಆಗೋದಿಲ್ಲ, ಯಾರಿಗೆ ಸಾಧ್ಯ. ಆದ್ರೆ ಇದರ ಮೂಲಕ ನಮ್ಗೆ ಏನಾಗುತ್ತೆ, ಕೃಷ್ಣ ಸಾಕ್ಷಾತ್ಕಾರ, ನಮಗೆ ಪರಮ ಸತ್ಯದ ಅರಿವಾಗುತ್ತೆ, ನಮಗೆ ಭಗವಂತನಿರುವ ನಿತ್ಯ ಸಂಬಂಧ ಅರಿವಾಗುತ್ತೆ. ಸೊ ಇದೆಲ್ಲವೂ ಕೂಡ ದರ್ಶನ, ಇದೆಲ್ಲ ಒಂದು ಸಾಕ್ಷಾತ್ಕಾರ, ಪ್ರಾಕ್ಟಿಕಲ್ ಅನುಭವ ಆಗುತ್ತೆ. ಏನೋ ಒಂದು ಥಿಯರಿ, ಏನೋ ವೇದ ಗ್ರಂಥಗಳು ಓದ್ಕೊಂಡು ಇಲ್ಲಾಂದ್ರೆ ಊಹಾಪೋಹಗಳು ಮಾಡ್ಕೊಂಡು ವರ್ಷ ಇದು ಗಂಟೆ ಕಾಲ ಲೆಕ್ಚರ್ ಇಲ್ಲ ಕೇಳ್ಕೊಂಡು ಅಲ್ಲ, ಎಷ್ಟು ಬೇಗ ನಮಗೆ ಇದರ ಒಂದು ಅನುಭವ. ಹೌದು, ನಾನು ಇಲ್ಲಿ ಈ ಭೌತಿಕ ದೇಹದಲ್ಲಿ ಈ ಸೆರೆಮನೆಯಲ್ಲಿ ಸಿಕ್ಕ ಆತ್ಮ, ನಾನು ಕೃಷ್ಣನ ಸೇವಕ, ದಾಸ, ನಾನು ಇಲ್ಲಿ ನನ್ನ ಭೌತಿಕ ಮನಸ್ಸು ದೇಹದಲ್ಲಿ ಸೆರೆಮನೆಯಲ್ಲಿ ಇದ್ದೇನೆ ಅಂತ ನಮಗೆ ಎಷ್ಟು ಬೇಗ ನಮ್ಗೆ ಇದರಲ್ಲಿ ಇದಾಗುತ್ತೆ. ಸೊ ವಿಧಾನ, ಇದನ್ನ ಆಚಾರ್ಯರು ನಮ್ಗೆ ಇದನ್ನ ಸಾಕ್ಷಾತ್ಕರಿಸುವ ವಿಧಾನ ಅಷ್ಟು ಸುಲಭವಾಗಿ ನಮ್ಗೆ ಅವರು ಕೊಡ್ತಾರೆ. ಎಲ್ಲವೂ ಕೂಡ ಭೌತಿಕವಾದನ್ನು ಉಪಯೋಗಿಸ್ಬೋದು ನಾವು, ಆದ್ರೆ ಅದನ್ನು ಕೃಷ್ಣ ತೃಪ್ತಿಗೋಸ್ಕರ ಉಪಯೋಗಿಸ್ಬೇಕು. ಪ್ರತಿಯೊಂದು ನಾವು ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಕುಟುಂಬ, ಮಾನಸ ದೇಹ ಗೇಹ ಯೋಕಿಚು ಮೋರ ಅರ್ಪಿತು ತುವಾಪದೇ ನಂದ ಕಿಶೋರ. ಏನಾದ್ರು ಕೃಷ್ಣ, ನನ್ನ ಏನಿದೆ, ನನಗೆ ನನ್ನ ದೇಹ ಇದೆ, ನನ್ನ ಹತ್ರ ನನ್ನ ಮನಸ್ಸಿದೆ, ನನ್ನ ಕುಟುಂಬ, ಹೆಂಡತಿ, ಮಕ್ಕಳು, ಸೊ ಎಲ್ಲ ಇದ್ದಾರೆ. ಸೊ ಎಲ್ಲವೂ ಕೂಡ ಕೃಷ್ಣ ನಿನಗೆ ಅರ್ಪಿಸ್ತೇನೆ. ಸೊ ಇದನ್ನು ಮಾಡ್ಬೋದು. ಸೊ ಈ ವಿಧಾನವನ್ನು ನಮಗೆ ಆಚಾರ್ಯರು ನಮಗೆ ತೋರಿಸ್ತಾರೆ, ಹೇಗೆ ಇದನ್ನು ನಾವು ಮಾಡ್ಬೋದು. ಇನ್ನ ಶ್ರೀಲ ಪ್ರಭುಪಾದರು ನೋಡ್ಬೇಕು ಅಂದ್ರೆ ನಮಗೆ ಇನ್ನ ಈ ಪುಸ್ತಕಗಳ ಒಂದು ವಿತರಣೆ ಮಾಡೋದು, ಇದೆಲ್ಲ ನಮ್ಗೆ ತುಂಬಾ ಅಲೌಕಿಕ ಸೇವೆಗಳು ಆಚಾರ್ಯರು ಶ್ರೀಲ ಪ್ರಭುಪಾದ. ಈ ರೀತಿಯಲ್ಲಿ ನಾವು ಆಚಾರ್ಯರವರ ನೇರ ಇದಕ್ಕೆ ಅವರ ಒಂದು ಆಶ್ರಯಕ್ಕೆ ಬರೋಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಕೃಷ್ಣ ಕೃಪೆ ತುಂಬಾ ಬೇಗ ನಮ್ಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನೊಂದು 17ನೇ ಶ್ಲೋಕ ತುಂಬಾ ಮುಖ್ಯವಾದ ಶ್ಲೋಕ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋ ಅತಪತೆ ತಥೋ ಯದಿ ಯತ್ರ ಕ್ವಾವಾ ಭದ್ರಮಂಬೂದಮುಷ್ಯ ಕಿಂ ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧರ್ಮತಃ. ಸೊ ಇದೆಲ್ಲರೂ ಕಂಠಪಾಠ ಮಾಡಿ, ಇದು ತುಂಬಾ ಮುಖ್ಯ ಬಂದು ಆಗಲೇ ಕಂಠಪಾಠ ಮಾಡಿರ್ಬೋದು. ತುಂಬಾ ಸೊಗಸಾದ ಶ್ಲೋಕ. ನಮಗೆ ಭಕ್ತಿಯಲ್ಲಿ ನಮಗೆ ಯಾವಾಗಲೂ ಒಂದು ಉತ್ಸಾಹವನ್ನು ಕೊಡುವಂತಹ ಶ್ಲೋಕ. ನಾರದರು ಅವರು ನಮಗೆ ನಮ್ಮ ಭಕ್ತಿ ಎಷ್ಟು ನಾವು ಚಿಕ್ಕ ಭಕ್ತರಿದ್ದರು, ಎಷ್ಟೇ ನಾವಿದ್ದರೂ ನಮಗೆ ಒಂದು ಪ್ರೋತ್ಸಾಹಿಸುವ ಒಂದು ಇದು ಅವರ ಒಂದು ವಾಕ್ಯ. ಅರ್ಥ ಹೀಗಿದೆ ಇದರದು. ಭಗವಂತನ ಭಕ್ತಿ ಸೇವೆ ಮಾಡಲು ಸಲುವಾಗಿ ತನ್ನ ಲೌಕಿಕ ವೃತ್ತಿಯನ್ನು ಬಿಟ್ಟುಕೊಟ್ಟ ವ್ಯಕ್ತಿಯು, ಓಕೆ ಇದು ಪ್ರಭುಪಾದರ ಓಕೆ ಇದು ಅನುವಾದನೆ. ಆ ವ್ಯಕ್ತಿ ಕೆಲವೊಮ್ಮೆ ಇನ್ನೂ ಅಪಕ್ವ ಸ್ಥಿತಿಯಲ್ಲಿ ಇರುವಾಗ ಪತಿತನಾಗಬಹುದು, ಆದರೂ ಅವನು ವಿಫಲನಾಗುವ ಅಪಾಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಭಕ್ತನಲ್ಲದ ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯಲ್ಲಿ ಪೂರ್ಣವಾಗಿ ನಿರತನಾಗಿದ್ದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದು ಹೇಳೋದು, ಇದು ನೀವೊಂದು ಬ್ಯಾಲೆನ್ಸ್ ತಕ್ಕಡಿ ಇಟ್ಕೊಳ್ಳಿ. ಇವಾಗ ಯಾವ ತರದಿಲ್ಲ. ಈಗ ನೀವು ಎಲೆಕ್ಟ್ರಾನಿಕ್ ಮೆಷಿನ್ ಬಂದ್ಬಿಡುತ್ತೆ, ಡೈರೆಕ್ಟ್ ವೇಯಿಂಗ್ ಮೆಷಿನ್. ಹಿಂದೆ ಎಲ್ಲ
ಇನ್ನು ಟ್ರೆಡಿಷನಲ್ ಇದೊಂದು ವೇಯಿಂಗ್ ಅಂದ್ರೆ ಒಂದು ಕಡೆ ತೂಕ ಹಾಕ್ತೀವಿ, ಇನ್ನೊಂದ್ ಕಡೆ ಐಟಮ್ ಇಡ್ತೀವಿ. ಈಗ ಒಂದು ಬೆಲ್ಲ ಖರೀದಿ ಮಾಡ್ಬೇಕಂದ್ರೆ ಬೆಲ್ಲಗಳು ಒಂದ್ ಕಡೆ ಹಾಕ್ತಾರೆ, ಇನ್ನೊಂದ್ ಕಡೆ ಆ ವೆಯ್ಟ್ ಅದು ಕಬ್ಬಿಣದ್ದು ಇದಾಗ್ತಾರೆ, ಅರ್ಧ ಕಿಲೋ, 1 ಕಿಲೋ, 2 ಕಿಲೋ. ಸೊ ಹೇಳ್ತಾರೆ ಈ ಎರಡು ಆ ತರ ರೀತಿಯಲ್ಲಿ ತೂಕ ಮಾಡಿದ್ರೆ ಇಲ್ಲಿ ಹೇಳೋದು ಇಲ್ಲಿ ಮಾಡಕ್ಕಾಗಲ್ಲ, ಹೋಲಿಕೆ ಮಾಡಕ್ಕಾಗಲ್ಲ. ಒಂದು ಕಡೆ ಕೃಷ್ಣ ಪ್ರಜ್ಞೆ ಚಟುವಟಿಕೆಗಳು, ಇನ್ನೊಂದು ಕಡೆ ನಮ್ಮ ಲೌಕಿಕ ಚಟುವಟಿಕೆಗಳು ತುಂಬಾ ಒಳ್ಳೆ ಚಟುವಟಿಕೆಗಳಿದೆ. ಭೌತಿಕ ಜಗತ್ತಿನಲ್ಲಿ ನಮಗೆ ಕರ್ತವ್ಯಗಳು ಅನ್ನೋದಿದೆ. ನಾವು ಮಕ್ಕಳಾಗಿ ತಂದೆ ತಾಯಿಯರಿಗೆ ನಾವು ಸೇವೆ ಮಾಡ್ಬೇಕು, ಅದು ನಮ್ಮ ಕರ್ತವ್ಯ. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ, ದೇವತೆಗಳಿಗೆ ನಾವು ಅವ್ರಿಗೆ ಇದ್ ಮಾಡ್ಬೇಕು, ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು, ಆ ಯಜ್ಞಗಳು ಕಾರ್ಯ ಮಾಡ್ಬೇಕು, ಆ ಪೂಜೆಗಳು ಮಾಡ್ಬೇಕು. ಅವರಿಂದಲೇ ನಮ್ಗೆ ಬೆಳಕು ಬರ್ತಾ ಇದೆ, ಅವರಿಂದಲೇ ನಮ್ಗೆ ಮಳೆ ಬರ್ತಾ ಇದೆ, ಎಲ್ಲ ಇದೆ. ಸೊ ನಮ್ಮ ತಂದೆ ತಾಯಿಯರ ದೇಹ ಸಿಕ್ಕಿದೆ ನಮ್ಗೆ, ಮತ್ತೆ ಇಲ್ಲಾಂದ್ರೆ ನಮ್ಮ ಕರ್ತವ್ಯಗಳು, ನಮ್ಮ ಮಕ್ಕಳು, ಅವ್ರನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬೆಳೆಸ್ಬೇಕು, ಅದು ಕರ್ತವ್ಯ. ಅದು ಮಾಡ್ಲಿಲ್ಲ ಅಂದ್ರೆ ಅದು ದೊಡ್ಡ ಹೊಣೆಗಾರಿಕೆ. ಹಿಂದೆ ಜವಾಬ್ದಾರಿ ಇರ್ತಾ ಇತ್ತು, ಇದು ಮಕ್ಕಳಿಗೆ ನೆಕ್ಸ್ಟ್ ಅವ್ರಿಗೆ ಸರಿಯಾದ ವಿದ್ಯಾಭ್ಯಾಸ ಆಗ್ಬೋದು, ಸರಿಯಾದ ನೆಕ್ಸ್ಟ್ ಅವ್ರಿಗೆ ರಕ್ಷಣೆ ಕೊಡುವಂತಹ ಇದು ಒಂದು ಗಂಡು ಹುಡ್ಕೋದಾಗ್ಬೋದು, ಈ ರೀತಿ ಒಂದು ಇರ್ತಾ ಇತ್ತು ಒಂದು ಕರ್ತವ್ಯಗಳು. ಇದೆಲ್ಲ ಒಳ್ಳೆ ಕಾರ್ಯಗಳು, ಇಲ್ಲ ಅಂತಲ್ಲ. ಅದೇ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಅದೆಲ್ಲವೂ ತುಂಬಾ ಕಟ್ಟುನಿಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಕೂಡ ಅದನ್ನ ಒಂದು ಕಡೆ ನೀವು ಲೆಕ್ಕ ಮಾಡಿದ್ರೆ ಇದರಿಂದ ನಿಮಗೆ ಅವರ ಜೀವನ ಸಾರ್ಥಕ ಆಯ್ತು ಅಂತ ಇಲ್ಲ. ಇನ್ನೊಂದ್ ಕಡೆ ಯಾರಾದ್ರೂ ಇದೆಲ್ಲ ಬಿಟ್ಬಿಟ್ಟು ಕೆಲವು ಸಮಯ ಅವರು ಕೃಷ್ಣ ನನಗೆ ಆಶ್ರಯ ಕೊಡು, ನಾನು ನಿನ್ನ ನಿತ್ಯ ಸೇವಕ, ಇವಾಗ ನನಗೆ ತಿಳಿದೆ, ಸೊ ನಾನು ನಿನ್ನ ಸೇವೆಯಲ್ಲಿ ತೊಡಗ್ತೇನೆ ಅಂತ ಕೆಲವು ಸಮಯವೇ ಅವರು ಪ್ರಯತ್ನ ಪಟ್ಟು, ಆದರೆ ಮತ್ತೆ ಏನಪ್ಪ ಇದು ಬೋರು, ಅದೇ ಪ್ರತಿ ದಿವಸ ಕೃಷ್ಣ ಜಪನೇ ನಾಮ ಜಪ ಮಾಡೋದೆ, ಪ್ರತಿ ದಿವಸ ಈ ಭಾಗವತ ಕೇಳೋದೆ ಇದೆ, ಪ್ರತಿ ದಿವಸ ಈ ನಿಯಮಗಳು 4 ನಿಯಮಗಳು ತುಂಬಾ ಕಷ್ಟ, ಇದು ಇಲ್ಲ ಇನ್ನೊಂದು ಈ ಬೆಳಿಗ್ಗೆ ಹೇಳೋದು ಕಷ್ಟ. ಸೊ ಈ ರೀತಿ ಏನೋ ನಮ್ಮ ಕಾರಣಗಳಿರ್ಬೋದು, ನಾವು ಅದನ್ನ ಬಿಟ್ಬಿಡ್ಬೋದು, ಭಕ್ತಿ ಸೇವೆ ಮತ್ತೆ ಲೌಕಿಕವಾಗಿ ನಾವು ಹೋಗ್ಬಿಟ್ವಿ. ಸೊ ಆಗ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಕೂಡ ಸಮಯ ವ್ಯರ್ಥ ಆಯ್ತು. ಅಲ್ಲಾದ್ರೂ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಒಂದ್ ಸ್ವಲ್ಪ ಸಮಯ ನಂತರ ಒಳ್ಳೆ ಜಾಬ್ ಸಿಗ್ತಾ ಇತ್ತೇನೋ, ಒಳ್ಳೆ ಹಣ ಸಿಗ್ತಾ ಇತ್ತೇನೋ, ಇನ್ನೇನೋ ಆಗ್ತಾ ಇತ್ತೇನೋ, ಒಳ್ಳೆ ಎಜುಕೇಶನ್ ಬರ್ತಾ ಇತ್ತೇನೋ, ಸೊ ಈ ತರ ಅನ್ಕೊಳ್ಬೋದು ನಾವು. ಆದ್ರೆ ಈ ಶ್ಲೋಕದಲ್ಲಿ ಯಾರು ನಮ್ಮ ನಾರದ ಮುನಿಗಳು ಹೇಳ್ತಾ ಇರೋದು ಇದನ್ನ ನೀವು ಹೋಲಿಕೆ ಮಾಡಿ. ಇದು ತತ್ವ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ನಾವು ಅಭ್ಯಾಸ ನಾವು ಎಷ್ಟು ಮಾಡಕ್ಕಾಗುತ್ತೆ ನಮಗೆ, ಎಷ್ಟು ಅದು ನಮಗೆ ಬಿಟ್ಟದ್ದು, ಅದು ವೈಯಕ್ತಿಕವಾಗಿ ಬಿಟ್ಟದ್ದು. ಮತ್ತೆ ನಮಗೆ ಇದು ನಮ್ಮ ಸನ್ನಿವೇಶಗಳು, ನಮ್ಮ ಗುರುಗಳ ಮಾರ್ಗದರ್ಶನ ಈಗ ನಾವು ಮಾಡುವಂಥದ್ದು ಇದಾಗ್ಬೋದು. ಇಲ್ಲಾಂದ್ರೆ ತತ್ವವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಕೃಷ್ಣನ ಭಕ್ತಿಯ ಕಾರ್ಯಗಳನ್ನು, ಅದು ಸಂಪೂರ್ಣ ಆಧ್ಯಾತ್ಮಿಕ ಕಾರ್ಯ, ಸ್ಪಿರಿಚುವಲ್ ಆಕ್ಟಿವಿಟಿ. ಆಮೇಲೆ ಯಾವುದು ಕೂಡ ಅದು ಮೆಟೀರಿಯಲ್ ಆಕ್ಟಿವಿಟಿ, ಭೌತಿಕ ಕಾರ್ಯ. ಅದಕ್ಕೆ ಲೆಕ್ಕ ಮಾಡಕ್, ಅದು ಒಂದು ತೂಕದಲ್ಲಿ ಇಟ್ಟು ಅದನ್ನ ಮೆಷರೇ ಮಾಡಕ್ಕಾಗಲ್ಲ. ಅದು ಸ್ಪಿರಿಚುವಲ್ದು ಒಂದೇ ಒಂದು ಅಣು ಕೂಡ ಅದು ಈ ಕಡೆಗೆ, ಅದು ಆ ಬ್ಯಾಲೆನ್ಸ್ ತಕ್ಕಡಿ ಈ ಕಡೆಗೆ ಆ ಭೌತಿಕ ಅದು ಎಷ್ಟೇ ತುಂಬಿದ್ರು ಕೂಡ ಅದ್ರ ಮೇಲೆ ಅದ್ ಮೇಲೆ ಇದಾಗುತ್ತೆ, ಅದು ಹೋಲಿಕೆ ಮಾಡ್ತಾರೆ. ಯಾಕಂದ್ರೆ ಒಂದು ಆಧ್ಯಾತ್ಮ. ಶಿವಪ್ರಭಾ ಗುರುಗಳು ಹೇಳ್ತಾರೆ, ಒಂದ್ ಕಡೆ ಹೇಳ್ತಾರೆ ಅವರು, ಭಕ್ತಿಸಿದ್ಧಾಂತ ಸಿಸ್ಟರು, ಯಾರಾದ್ರೂ ಬಂದು ದೇವಸ್ಥಾನದಲ್ಲಿ ಅವರು ಗಂಟೆ ಬಾರಿಸ್ತಾರೆ, ದೇವಸ್ಥಾನದಲ್ಲಿ ಗಂಟೆ ಇರುತ್ತೆ. ಸೊ ಭಕ್ತರು ಬಂದು ಗಂಟೆ ಬಾರಿಸೋದೇನ್ ಸೂಚನೆ ಅಂದ್ರೆ, ಕೃಷ್ಣ ನಾನು ನಿನ್ನ ನಿತ್ಯ ಸೇವಕ, ನಾನು ಬಂದಿದ್ದೇನೆ, ನನ್ನನ್ನು ಅನುಗ್ರಹಿಸು, ನನ್ನ ಕಡೆ ನಿನ್ನ ಇದನ್ನು ಕೃಪೆಯನ್ನು ತೋರು ಅಂತ ಒಂದು ಕರೆ, ಭಕ್ತರ ಕರೆ. ಸೊ ಆ ರೀತಿಯಲ್ಲಿ ಬಂದು ಆ ಗಂಟೆಯನ್ನು ಬಾರಿಸೋದು ಒಬ್ಬ ವ್ಯಕ್ತಿ, ಅದು ಬೆಟರ್ ದ್ಯಾನ್ ಓಪನಿಂಗ್ ಥೌಸಂಡ್ಸ್ ಆಫ್ ಹಾಸ್ಪಿಟಲ್ಸ್. ಶಿವಪ್ರಭಾದ ಗುರುಗಳು ಹೇಳೋದು, ನಾವು ಹಾಸ್ಪಿಟಲ್ ನಾವು ಅನ್ಕೊಳ್ತೇವೆ, ಹಾಸ್ಪಿಟಲ್ ಈಗ ನಾನು ತುಂಬಾ ಅಷ್ಟು ರೋಗಿಗಳಿಗೆ ಅವ್ರಿಗೆ ಮದ್ದು ಕೊಡೋದು, ಅಷ್ಟು ಜೀವಗಳನ್ನ ನಾನು ರಕ್ಷಣೆ ಕೊಟ್ಟದ್ ನಾನು, ಅದೆಲ್ಲ ದೊಡ್ಡ ದೊಡ್ಡ ಕಾರ್ಯ, ದೊಡ್ಡ ದೊಡ್ಡ ಪುಣ್ಯ ಕಾರ್ಯ, ಅದು ನನ್ನ ಜೀವನದ ದೊಡ್ಡ ಇದು ಅಂತ ಅನ್ಕೊಳ್ಬೋದು. ಅವ್ರು ಹೇಳ್ತಾರೆ, ಈ ಒಂದು ನೀವು ದೇವಸ್ಥಾನಕ್ಕೆ ಬಂದು ಯಾರಾದ್ರೂ ಬಂದು ಅವರು ಭಗವಂತನ ಎದುರು ಒಂದು ವಿನಮ್ರವಾಗಿ ಅವರು ಇದು ಮಾಡಿ, ಅವರು ಕೈ ಮುಗಿದು ಅವರು ಗಂಟೆ ಆ ನಾದ ಕೃಷ್ಣನಿಗೆ ಅದು ಆ ರೀತಿಯಲ್ಲಿ ಇದು ಮಾಡೋದು, ಅದು ಅದಕ್ಕಿಂತ ದೊಡ್ಡ ಕಾರ್ಯ. ಅದು ಎಷ್ಟು ದೊಡ್ಡ ಕಾರ್ಯ ಅಂದ್ರೆ, ಅಷ್ಟು ನೀವು ಫ್ರೀ ಹಾಸ್ಪಿಟಲ್ಸ್ ಮಾಡಿ ಫ್ರೀ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಇದು, ಯಾಕಂದ್ರೆ ಅದು ಭೌತಿಕ ಕೆಲಸ, ಅದು ನಿಮ್ಮ ದೇಹಕ್ಕೆ ಇದಾಗುತ್ತೆ. ದೇಹ ಇವತ್ತಲ್ಲ, ಇನ್ನೊಂದು 100 ವರ್ಷ ಅಲ್ಲ, ಇಲ್ಲ 1000 ವರ್ಷ ಅಲ್ಲ, ಅದು ಸಾಯ್ಲೇಬೇಕು. ಅದು ಮತ್ತೆ ಅದು ಮಣ್ಣಿಗೆ
ಮತ್ತೆ ನಮ್ಮ ಕರ್ಮಾನುಸಾರ ಮತ್ತೆ ನಾವು ಯಾವುದು ಕ್ರಿಮಿನೋ ಕೀಟನೋ ನಾವು ನಾಯಿನೋ ಬೆಕ್ಕುನೋ ನಾವು ಗಿಡನೋ ಮರನೋ ಗೊತ್ತಿಲ್ಲ. ಯಾರು ರೋಗಿಗಳು ನೆಕ್ಸ್ಟ್ ಏನಾಗ್ತಾರೆ ಗೊತ್ತಿಲ್ಲ ಅವರು. ಸೊ ಅದರೆಲ್ಲ ನಿಜವಾದ ಲಾಭ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ನಾವು ಕರ್ಕೊಂಡು ಬಂದು ಅವ್ರಿಗೆ ಭಕ್ತಿಯ ಒಂದು ಇದನ್ನು ಅವ್ರಿಗೆ ಬೋಧನೆ ಮಾಡಿ ಭಕ್ತಿ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ನಾವು ಅವರಿಗೆ ಕೊಟ್ಟ ಒಂದು ದೊಡ್ಡ ಸಹಾಯ. ಸೊ ಶ್ರೀ ಪ್ರಭುಪಾದರು ಹೇಳ್ತಾರೆ, ನಮ್ಮ ಗುರು ಮಹಾರಾಜರು ಶ್ರೀ ಪ್ರಭುಪಾದರ ಗುರುಗಳು ಅವರು ಈ ಗ್ರಂಥಗಳನ್ನ ರಚಿಸಿ ಅವರು ಮುದ್ರಣ ಮಾಡ್ತಾ ಇದ್ರು. ಯಾರೋ ಒಬ್ಬರು ಭಕ್ತರು, ಇಷ್ಟೋ ಜನ ದೇವಸ್ಥಾನ ನಾವು ಇರ್ತೇವೆ, ಚಿಕ್ಕ ಪುಟ್ಟ ಸೇವೆ ಮಾಡ್ತಾ ಇರ್ತೇವೆ, ಯಾರಾದ್ರೂ ಹೋಗಿ ಅದನ್ನು ವಿತರಣೆ ಮಾಡಿದ್ರೆ, ಒಂದು ಕೆಲವು ಪ್ರತಿಗಳೇ ಒಂದು ಪ್ರಯತ್ನ ಮಾಡಿದ್ರೆ, ಆ ಪ್ರತಿಗಳು ಕೊಟ್ಟು ಆಧ್ಯಾತ್ಮಿಕ ಜ್ಞಾನವನ್ನು ಜನರು ಕೊಡೋದು ಮಾಡಿದ್ರೆ ಅವ್ರಿಗೆ ತುಂಬಾ ಸಂತೋಷ ಆಗ್ತಾರೆ. ಯಾರೇ ಆಗಿರ್ಬೋದು, ಅಷ್ಟು ದೊಡ್ಡ ಭಕ್ತನಲ್ಲ, ಅಷ್ಟು ದೊಡ್ಡ ಬುದ್ಧಿವಂತನಲ್ಲ, ಇನ್ನೊಂದಲ್ಲ, ಅದರ ಪ್ರಯತ್ನ ಮಾಡಿದ್ರು ಗುರುಗಳ ಇದನ್ನು ಪ್ರಚಾರ ಮಾಡೋದಕ್ಕೆ, ಆ ವಿಷಯ ಬೇರೆಯವ್ರಿಗೆ ಕೊಡ್ಲಿಕ್ಕೆ, ಅದು ಹೋಗಿ ಜನರಿಗೆ ಮುಟ್ಟಿಸಿದ್ದು ಅವ್ರು ಇಮಿಡಿಯೇಟ್ಲಿ ಗುರುತಿಸ್ತಾರೆ. ಆ ರೀತಿ ಯಾಕಂದ್ರೆ ಅದು ಆಧ್ಯಾತ್ಮಿಕ. ಸೊ ನಿಜ ಅದು ಆಧ್ಯಾತ್ಮಿಕ ವ್ಯಕ್ತಿಗಳು ಅವರದನ್ನ ಗುರುತಿಸ್ತಾರೆ. ಭೌತಿಕ ವ್ಯಕ್ತಿಗಳು ಅವ್ರ ಚಪ್ಪಾಳೆ ಬೇಡ ನಮಗೆ. ಅವರು ತುಂಬಾ ಅವ್ರು ನಮ್ಗೆ ಅವಾರ್ಡ್ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಅವ್ರು ನಮಗೆ ಅದು ಬೇಡ. ನಮಗೆ ಶಾಸ್ತ್ರ ಏನ್ ಹೇಳುತ್ತೆ, ಆಚಾರ್ಯರು ಹೇಳ್ತಾರೆ, ಅದು ನಾವು ತುಂಬಾ ರೆವಲ್ಯೂಷನರಿ, ಕ್ರಾಂತಿಕರವಾದ ಇದು ಶ್ಲೋಕ ಇದರ ಒಂದು ಡಿಸ್ಕಷನ್ ಆಕ್ಚುಲಿ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಎಷ್ಟು ಸ್ಲೈಡ್ಸ್ ಮುಗಿಸ್ತೀನಿ ಬೇಗ. ಸೊ ಎಲ್ಲರೂ ಕೂಡ ನೀವು ಅದು ಗ್ರೂಪ್ ಡಿಸ್ಕಷನ್ ಮಾಡಿ, ಇದು ಒಳ್ಳೆ ಇದು. ಆಮೇಲೆ ಇದನ್ನ ಸೊ ನಾರದನ ಅವಲೋಕನ ಸೂಚನೆಗಳು. ನಿಮ್ದು ಅವಲೋಕನ ಸೂಚನೆಗಳು ಅಂದ್ರೆ ಇಂಟ್ರಾಸ್ಪೆಕ್ಟಿವ್ ಓವರ್ವ್ಯೂ ಆಫ್ ನಾರದಾಸ್ ಇನ್ಸ್ಟ್ರಕ್ಷನ್ಸ್. ಓಕೆ, ಇದು ನೀವು ಆಗ್ಲೇ ಮಾಡಿದ್ದೀರಾ. ಇದು ಲಾಸ್ಟ್ ಟೈಮ್ ಈ ಕ್ಲಾಸ್ ಆಯ್ತು ಅನ್ಸುತ್ತೆ, ದ್ವಾಯಸತಿ ಅಂತ. ಮತ್ತೆ 13ನೇ ಶ್ಲೋಕದ್ದು ಅವರು ನಾರದರು ಹೇಳ್ತಾ ಇರೋದು, ವೇದವ್ಯಾಸರಿಗೆ ಹೇಗೆ ಅರ್ಹತೆ ಇದೆ, ಅರ್ಹತೆ ಇರೋದ್ರಿಂದ ಅವ್ರು ಆ ಥರ ಗ್ರಂಥವನ್ನು ರಚನೆ ಮಾಡಬಹುದು. ಇದು ಸಾಧಾರಣವಾಗಿ ರಚನೆ ಮಾಡಕ್ ಆಗೋದಿಲ್ಲ. ಏನೋ ಒಂದು ವಿದ್ವತ್ತೋ ಭೌತಿಕವಾದ ಒಂದು ಶಕ್ತಿಯಿಂದನೋ ರಚನೆ ಮಾಡುವಂಥದ್ದಲ್ಲ, ಆಧ್ಯಾತ್ಮಿಕವಾಗಿ ಆ ದಿವ್ಯ ಗುಣಗಳನ್ನು ಪಡೆದಾಗ ಮಾತ್ರ ಅದು ಸಾಧ್ಯ. ಹಾಗೆ ಶಿಲ ಪ್ರಭುಪಾದರು ಕೂಡ ಅವ್ರ ಗುರುಗಳ ಒಂದು ಆಶೀರ್ವಾದ ಮತ್ತೆ ಕೃಷ್ಣ ಆಶೀರ್ವಾದ ಅವ್ರಿಗೆ ಗ್ರಂಥಗಳನ್ನ ರಚನೆ ಮಾಡಿದ್ದವರು. ಇದರಿಂದ ತರ ಆಧ್ಯಾತ್ಮಿಕ ಇದನ್ನು ರಚನೆ ಮಾಡಕ್ ಆಗೋದಿಲ್ಲ. 14ನೇದು ವೇದವ್ಯಾಸರಿಂದ ಸಂಕಲನಗೊಂಡ ವೈದಿಕ ಸಾಹಿತ್ಯದಲ್ಲಿ ದೋಷ. ಎಸ್, ವೈದಿಕ ಸಾಹಿತ್ಯಗಳ ದೋಷ. ಅದು ಕೂಡ ಕಾಂಪ್ರಮೈಸಿಂಗ್ ಸ್ಪಿರಿಟ್ ಆಫ್ ವ್ಯಾಸದೇವ, ರಾಜಿ ಮನೋಭಾವ. ಸೊ ಅವರು ಇಲ್ಲ, ನೀವು ಮಾಡಿ, ಭೌತಿಕವಾದ ಕಾರ್ಯಗಳನ್ನು ಮಾಡಿ, ಮತ್ತೆ ನೀವು ಅದು ಕೂಡ ಆಧ್ಯಾತ್ಮ ಒಂದು ಕಾರ್ಯವೇ. ಆ ರೀತಿಯಲ್ಲಿ ಅವರು ಹೇಳಿದ್ದವರು. ಬೇರೆ ಬೇರೆ ದೇವತಾ ಪೂಜೆಗಳು, ಬೇರೆ ಬೇರೆ ನಮಗೆ ಭೌತಿಕ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಅವ್ರು ಕೊಟ್ಟ ಒಂದು ಧಾರ್ಮಿಕ ಮಾರ್ಗದರ್ಶನ, ಇದು ತಪ್ಪು ಅಂತ. 17ನೇ ಶ್ಲೋಕದಲ್ಲಿ ಕರ್ತವ್ಯಗಳೆಂದು ಕರೆಯಲಾಗುವ ತ್ಯಾಗ ಭಕ್ತಿಯ ಮೊರೆ ಹೋದರೆ ಅವನು ಸೋತವನಲ್ಲ, ಭಕ್ತನಲ್ಲದವನು ಏನನ್ನು ಗಳಿಸುವುದಿಲ್ಲ. ಅದಿದೆ ತ್ಯಕ್ತ್ವಾ ಸ್ವಧರ್ಮಂ ಶ್ಲೋಕ. ಹದಿನೇಳನೇ ಶ್ಲೋಕ ಆ ಉದ್ದೇಶಪೂರ್ವಕ ಅಂತ್ಯಕ್ಕಾಗಿ ಮಾತ್ರ ಪ್ರಯತ್ನಿಸು. ಆಕ್ಚುಲಿ 17ನೇ ಶ್ಲೋಕ ಅವ್ರು ಹೇಳ್ತಾರೆ, ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯತ್ ಭ್ರಮತಾಮ ಪರ್ಯದಃ. ಅದು ನಮಗೆ ಹೇಳೋದಾರು, ಆದ್ದರಿಂದ ನಾವು ಈ ಜೀವನದಲ್ಲಿ ನಾವು ಅದಕ್ಕೋಸ್ಕರ ಪ್ರಯತ್ನ ಪಡ್ಬೇಕು. ಯಾವುದು ನಮಗೆ ಎಲ್ಲಿ ಹೋದ್ರೂ ಸಿಗೋದಿಲ್ಲ. ಎಲ್ಲಿ ಹೋದ್ರು ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅಮೆರಿಕ ಹೋಗೋಣ, ದುಬೈಗೆ ಹೋಗೋಣ, ಯುರೋಪ್ ಹೋಗೋಣ, ಇಲ್ಲ ಅಂದ್ರೆ ಆಧ್ಯಾತ್ಮಿಕ ಇದು ನಾವು ವೈದಿಕ ಇದನ್ನು ಪಾಲನೆ ಮಾಡ್ತಾ ಸ್ವರ್ಗಕ್ಕೆ ಹೋಗೋಣ, ಬ್ರಹ್ಮಲೋಕ. ಎಲ್ಲೂ ಹೋದ್ರು ಕೂಡ ಆ ಬ್ರಹ್ಮಭವನ ಲೋಕ, ಎಲ್ಲೂ ಹೋದ್ರು ಮೇಲಿಂದ ಕೆಳಗೆ ಎಲ್ಲ ಲೋಕ ಭೌತಿಕ ಜಗತ್ತಿನಲ್ಲಿ ಸಿಗುವಂತ ಏನದು ನಮಗೆ ಸಿಗೋದಿಲ್ಲ. ಎಲ್ಲ ನಮ್ಗೆ ಕರ್ಮಾನುಸಾರ ನಾವು ಎಲ್ಲೆಲ್ಲೂ ಹೋದ್ರು ಕೂಡ ನಮಗೆ ಸಿಗುತ್ತೆ. ಸೊ ಯಾವ್ದು ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ನಾವು ಮನುಷ್ಯ ಜನ್ಮದಲ್ಲಿ ಪ್ರಯತ್ನಿಸ್ಬೇಕು. ಸಸ್ಯವೇತೋ ಪ್ರಯತೇತ ಕೋವಿದ ನ ಲಭ್ಯತೆ ಬ್ರಹ್ಮತಾಂ ತಲ್ಲಭ್ಯತೆ ದುಃಖ ಅನ್ಯತಾ ಸುಖಂ. ಸೊ ಅಲ್ಲಿ ಹೇಳ್ತಾರೆ, ಭೌತಿಕವಾಗಿ ನಮಗೆ ಸಿಗ್ತಾ ಇರೋದು ಸುಖ ದುಃಖ, ಇದೊಂದು ಮಿಕ್ಸ್ಚರ್. ಒಂದ್ಸಲ
ಪ್ರಾಬ್ಲಮ್ಸೇ ಇರ್ತವೆ. ಒಂದೊಂದ್ಸಲ ಮಿಕ್ಸ್ಡ್ ಹ್ಯಾಪಿನೆಸ್, ಪ್ರಾಬ್ಲಮ್ ಮಧ್ಯದಲ್ಲಿ ಮಧ್ಯದಲ್ಲಿ ಏನೋ ಒಂದು ಆಕ್ಚುಲಿ ನಿಜವಾದ ಸುಖ ಅಲ್ಲ. ಈ ಭೌತಿಕ ಜಗತ್ತಲ್ಲಿ ಹೇಗೆ ಹೇಳ್ತಾರೆ, ನಿಜವಾದ ಸುಖ ಅಂದ್ರೆ ಕೂಡ ಇಲ್ಲಿ ನಮಗೆ ಈ ಸ್ವೀಟ್ ರೈಸ್ ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಆದ್ರೆ ಸ್ವಲ್ಪ ಅದಕ್ಕೆ ಮಣ್ಣು ಇದು ಹಾಕಿದ್ರೆ, ಪಾರ್ಟಿಕಲ್ಸ್ ಹಾಕಿದ್ರೆ ಅಷ್ಟು ನಮ್ಗೆ ತಿನ್ನಕ್ ಆಗಲ್ಲ. ಮಧ್ಯ ಚೆನ್ನಾಗಿ ಅನಿಸ್ತಾ ಇದೆ ಸ್ವೀಟ್ ರೈಸ್ ತುಂಬಾ ಚೆನ್ನಾಗಿ ಆನಂದ. ಆದ್ರೆ ಅಲ್ಲಿ ಮಧ್ಯೆ ಕಲ್ಲುಗಳು ಬಿದ್ದರೆ ಸ್ವಲ್ಪ ಹೊತ್ತಾದ್ಮೇಲೆ ಅನ್ಸುತ್ತೆ ಬೇಡಪ್ಪ ಈ ಸ್ವೀಟ್ ರೈಸ್, ಅದನ್ನ ಉಗಿದ್ ಬಿಡ್ತು. ಆನಂದ ಇದೆ ಇಲ್ಲ ಅಂತಲ್ಲ, ಆದ್ರೆ ಮಧ್ಯೆ ಅಷ್ಟು ಪ್ರಾಬ್ಲಮ್ಸ್. ಹಾಗೆ ನಮ್ಗೆ ಭೌತಿಕ ಜೀವನ ಅನ್ನೋದು, ಭೌತಿಕ ಜೀವನ ಹಾಗೆ ನಿಜವಾದ ನಮ್ಗೆ ಶುದ್ಧ ಆನಂದ ಇಲ್ಲ. ಶುದ್ಧ ಆನಂದ ನಮ್ಗೆ ಆಧ್ಯಾತ್ಮಿಕ ನೆಲೆಯಲ್ಲೇ ನಾವು ಮುಕ್ತ ಪುರುಷರಾದಾಗ ಭಗವಂತ ಕೃಷ್ಣ ಸೇವೆಯಲ್ಲಿ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಭೌತಿಕ ಸುಖ ಅಂದ್ರೆ ಅದು ಮಿಕ್ಸ್ಡ್ ಹ್ಯಾಪಿನೆಸ್. ಅಲ್ಲಿ ಮಧ್ಯದಲ್ಲಿ ನಮ್ಗೆ ಇದಿದೆ. ಈ ಸ್ವೀಟ್ ರೈಸು ನಾವು ಈ ಕಲ್ಲು ಮಣ್ಣು ಜೊತೆ ತಿನ್ನೋ ರೀತಿ ಈ ಸುಖ ನಿಜವಾದ ಸುಖ. ಅದಕ್ಕೋಸ್ಕರ ಹೇಳ್ತಾರೆ ನಾವು ಇಲ್ಲಿ ನಮ್ಮ ಕರ್ಮಾನುಸಾರ ಸಿಗುತ್ತೆ ನಮ್ಗೆ ಏನು ನಮ್ಗೆ ಭೌತಿಕ ಸುಖ ಅನ್ನೋದೇ ಸಿಗುತ್ತೆ. ಹೇಗೆ ದುಃಖ ಸಿಗುತ್ತೆ ಹಾಗೆ ಸುಖ ಸಿಗುತ್ತೆ ನಮ್ಗೆ. ಇದಕ್ಕೆ ನಾವು ಪ್ರಯತ್ನಿಸಲ್ಲ. ನಾವು ಕೇವಲ ಯಾವ್ದಕ್ಕೆ ಪ್ರಯತ್ನಿಸ್ಬೇಕು ಅಂದ್ರೆ ನಮ್ಮ ಆಧ್ಯಾತ್ಮಿಕ ಮುನ್ನಡೆ, ನಾವು ಹೇಗೆ ಕೃಷ್ಣನ ತೃಪ್ತಿ ಮಾಡೋದು ಅದನ್ನೇ ನಾವು ಬೆಳೆಸಲಿಕ್ಕೆ ನಾವು ಮಾಡಬೇಕು ಅಷ್ಟೇ ಅಂತ ಅವರು ಈ 18ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರನೇ ನಮ್ಮ ಎಲ್ಲ ಶ್ರಮವನ್ನು. ನೆಕ್ಸ್ಟ್ 19ನೇ ಶ್ಲೋಕದಲ್ಲಿ ಅವ್ರು ಹೇಳೋದು, ಕೃಷ್ಣ ಭಕ್ತರು ಒಮ್ಮೆ ಸ್ವಲ್ಪ ಭಕ್ತಿ ಮಾಡಿ ಅವ್ರು ಪತನಗೊಂಡ್ರು ಸಹ ಅವರು ಸಾಧಾರಣ ವ್ಯಕ್ತಿಗಳಾಗಲ್ಲ. ಅವರು ಸಾಧಾರಣ ವ್ಯಕ್ತಿಗಳಂದ್ರೆ ಅವರು ಅವರ ಕರ್ಮಾನುಸಾರ ಅವರ ಜೀವನ ನಡೀತಾ ಇದೆ. ಆದ್ರೆ ಭಕ್ತರಾದವರು ಅವರೊಮ್ಮೆ ಕೃಷ್ಣನ ಆಶ್ರಯದಲ್ಲಿ ಬಂದಾಗ ಅವರು ಹೇಳ್ತಾರೆ, ಅವರು ಹೇಗೆ ಒಬ್ಬ ಅನಾಥನು ಮತ್ತೆ ಇನ್ನೊಬ್ಬ ಯಾರೋ ಒಬ್ಬ ತುಂಬ ಮುಖ್ಯ ವ್ಯಕ್ತಿ, ಒಬ್ಬ ಶ್ರೀಮಂತ ವ್ಯಕ್ತಿ ಏನಾದ್ರು ಅವರ ಮಗು ಇದ್ದಾಗ. ಸೊ ಇಬ್ಬರು ಕೂಡ ಒಮ್ಮೊಮ್ಮೆ ತಬ್ಬಲಿಯಾಗಿ ಅನಾಥರಾಗಿ ಅಲ್ಲಿ ಹೊರಗೆ ಬೀದಿಯಲ್ಲಿ ಅಲಿತಾ ಇರ್ಬೋದು. ಅದೇ ಅನಾಥನಾದ್ರು ಅನಾಥನು ಏನ್ ಮಾಡೋಕ್ಕಾಗುತ್ತೆ, ಅವನ ಇದು ಕರ್ಮವೇ ಹಾಗೆ. ಆದ್ರೆ ಒಬ್ಬ ಶ್ರೀಮಂತನ ಮಗನು ಅವನು ಅಲ್ಲಿ ಆ ರೀತಿಯಲ್ಲಿ ಅವನ ಬೀದಿ ಅಲಿತಾ ಇದ್ರು ಕೂಡ ಅವನ ತಂದೆಯ ಆಶ್ರಯದಲ್ಲಿ ಬಂದಿದ ತಕ್ಷಣವೇ ಅವನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಕೆಪಾಸಿಟಿ. ಆಮೇಲೆ ಆ ಶ್ರೀಮಂತನ ಮಗನಾಗಿದ್ದರಿಂದ ಶ್ರೀಮಂತನು ಅವ್ರು ಪ್ಲಾನ್ ಮಾಡ್ತಾ ಇರ್ತಾರೆ, ಹೇಗೆ ಇವರಿಗೆ ಮತ್ತೆ ನಾನು ಒಂದು ಸೌಕರ್ಯ ಕೊಡ್ಬೇಕು, ಒಂದು ಸೌಲಭ್ಯ ಕೊಡ್ಬೇಕು, ಮತ್ತೆ ಇವರಿಗೆ ಅಲ್ಲೂ ಕೂಡ ಅವನು ಅನಾಥನಾಗಿ ಇದ್ರು ಕೂಡ ಅವನಿಗೆ ಒಂದು ಇದು ಹೇಗೆ ನೋಡ್ಕೊಳ್ಳು ಅಂತ ಅವನ ಮೇಲೆ ಹೋಗಿದೆ. ಸೊ ಹಾಗೆ ಹೇಳ್ತಾರೆ, ಭಕ್ತರ ಸ್ಥಿತಿ ಭಕ್ತರು ಮತ್ತೆ ಸಾಮಾನ್ಯ ವ್ಯಕ್ತಿಗಳು ಯಾರು ಭಕ್ತಿ ಮಾಡದೆ, ಕೃಷ್ಣನ ಅವ್ರಿಗೆ ಜ್ಞಾನವಿಲ್ಲದೆ ಅವ್ರಿಗೆ ಭೌತಿಕವಾಗಿ ಅವರ ಕರ್ತವ್ಯಗಳೆಲ್ಲ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾ ಇರ್ಬೋದು. ಕರ್ಮಿಗಳಾಗಿ ಅವರು ಹೇಳ್ತಾರೆ, ಇದು ನನ್ನ ಡ್ಯೂಟಿ, ಡೂ ಯುವರ್ ಡ್ಯೂಟಿ, ಕಾಯಕವೇ ಕೈಲಾಸ, ನೀವು ಕರ್ತವ್ಯ ಮಾಡಿ ಎಲ್ಲ ನೀವು ಸಕ್ಸಸ್ ಆಯ್ತು, ಅದೇ ನೀವು ಮಾಡಿ. ಯಾಕೆ ನೀವು ಕೃಷ್ಣ ಭಕ್ತಿ ಮಾಡಬೇಕು, ಯಾಕೆ ನೀವು ಇದು ಎಲ್ಲ ಎಥಿಕ್ಸ್ ಮೊರಾಲಿಟಿ ಅವ್ರು ಅನ್ಕೊಳ್ಳೋದು ಭೌತಿಕವಾಗಿ ನೀವು ಒಳ್ಳೆ ವ್ಯಕ್ತಿಯಾಗಿ. ಆಕ್ಚುಲಿ ಭೌತಿಕವಾಗಿ ಯಾರು ಒಳ್ಳೆ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಮೊದಲಾಗಿ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲವ ಜಗತ್ತು ಕೃಷ್ಣನಿಗೆ ಸೇರಿತ್ತು, ಇದು ನನ್ನದಲ್ಲ, ಇದು ನಿಮ್ಮದಲ್ಲ. ಯಾರು ಸೈಂಟಿಸ್ಟ್ ವಿಜ್ಞಾನಿಗಳು ಸೃಷ್ಟಿ ಮಾಡಿಲ್ಲ ಇದು ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ, ಅದು ಕೃಷ್ಣ. ನಮ್ಗೆ ಗೊತ್ತಿಲ್ಲದೆ ಅಜ್ಞಾನದಲ್ಲಿ ನಾವೇನೋ ನೀತಿ ನಿಯಮ ಮೊರಾಲಿಟಿ ಎಥಿಕ್ಸ್ ಏನೋ ಮಾತಾಡ್ತೀವಿ, ದೊಡ್ಡ ದೊಡ್ಡ ಪದಗಳನ್ನ, ಅದೆಲ್ಲ ಬೊಗಳೆ ಅಷ್ಟೇ. ನಿಜವಾದ ಮತ್ತೆ ಮೊರಾಲಿಟಿ ಎಥಿಕ್ಸ್ ಯಾವಾಗ ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕು, ಕೃಷ್ಣ ಇದರ ಒಡೆಯ, ಸರ್ವಲೋಕ ಮಹೇಶ್ವರ. ಅದ್ ಅರ್ಥ ಮಾಡ್ಕೊಂಡು ಕೃಷ್ಣ ತೃಪ್ತಿಗೋಸ್ಕರ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ನಿಜವಾದ ಎಥಿಕ್ಸ್, ನಿಜವಾದ ನಮ್ಮ ಇದು ಆರಂಭ. ಇಲ್ಲಾಂದ್ರೆ ನಮ್ಗೆ ಆ ನಿಷ್ಠೆ ನಿಷ್ಠೆ ನಿಯಮ ಅದು ಎಲ್ಲ ಬದಲಾವಣೆ ಆಗುತ್ತೆ. ಇವತ್ತೊಂದು ಹೇಳ್ತೇನೆ ನಾನು ನಾಳೆ ಇನ್ನೊಂದು ಹೇಳ್ತೇನೆ. ನಾನು ಮನೋರಥೇನ ಆಸತ್ತೋ ದಾವತ್ತೋ ಬಹಿ ನಾನು ಹೇಳ್ತೇನೆ. ಇಲ್ಲಿ ಎಲ್ಲರಿಗೂ ಜನರಿಗೆ ಆಹಾರ, ಅವ್ರಿಗೆ ಹಸಿವನ್ನು ನೀಗಿಸ್ಬೇಕು, ಬಡವರ ಹೊಟ್ಟೆಯನ್ನು ತುಂಬಿಸ್ಬೇಕು ಅಂತ ನಾನು ದೊಡ್ಡ ದೊಡ್ಡ ಮಾತುಗಳು ಹೇಳ್ಬೋದು ನಾನು. ಆಮೇಲೆ ಏನ್ ಮಾಡ್ತೀನಿ, ನಾನು ಹೋಗಿ ಯಾವುದೋ ಒಂದು ಪ್ರಾಣಿಯನ್ನು ಕೊಂದು ನಾನು ಯಾಕೆ ಪ್ರಾಣಿಗಳನ್ನ ಕೊಲ್ಲೋದೇನು ತಪ್ಪಿದೆ ಅಂತ. ಅದು ಕೂಡ ಜೀವನೇ, ಅದು ನಮಗೆ ಕಾಣೋದಿಲ್ಲ. ಯಾಕಂದ್ರೆ ದರ್ಶನ ಇಲ್ಲ ನಮಗೆ, ಆಧ್ಯಾತ್ಮಿಕ ದರ್ಶನ ಇಲ್ಲ, ಭೌತಿಕ ದರ್ಶನವೇ ನಮಗೆ, ಆತ್ಮದ ಜ್ಞಾನ ಇಲ್ಲ ನಮಗೆ. ಸೊ ನನ್ನ ಸ್ವಾರ್ಥ, ನನ್ನ ನಾಲಿಗೆಯ ರುಚಿಗೋಸ್ಕರ ನಾನು ಒಂದು ಜೀವಿಯನ್ನು ಕೊಲ್ಲಕ್ಕೆ ಕೂಡ ನಾನು ಮಾಡೋದಿಲ್ಲ. ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ಧರ್ಮದ ಹೆಸರಲ್ಲಿ ಕೂಡ ನಾನು ಹೇಳ್ತೇನೆ, ಅವುಗಳಿಗೆ ಆತ್ಮ ಇಲ್ಲ ಆಗಿದೆ, ಅದನ್ನು ತಿನ್ಬಹುದು ಅಂತ. ಹೀಗೆ ಯಾರು ನಿರ್ಣಯ ಮಾಡೋರು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಣಯ ಮಾಡೋರು ಯಾರು? ಇದು ಸರಿ ತಪ್ಪು ಅನ್ನೋದು ನಾವು ನಿರ್ಣಯ ಮಾಡಕ್ಕಾಗಲ್ಲ, ಇದು ಕೃಷ್ಣ ನಿರ್ಣಯ ಮಾಡೋದು, ಇದು ಹೈಯೆಸ್ಟ್ ಅಥಾರಿಟಿ ನಿರ್ಣಯ ಮಾಡೋದು ಭಗವಂತ.
ಸೊ ಹೀಗೆ ಭೌತಿಕವಾಗಿ ಇದು ಆ, ಯಾರು ಅವರ ಕರ್ತವ್ಯಗಳು ಸರಿಯಾಗಿ ಮಾಡ್ತಾ ಇದೀನಿ ಇನ್ನೊಂದು ಕೆಲ ಮಾಡಿದ್ರು ಕೂಡ ಅವರು ಸಾಧಾರಣ ಇರುವ ಭಕ್ತನು ಪತಿತನಾದ ಭಕ್ತನಿಗೆ ಕೂಡ ಹೋಲಿಕೆ ಪತಿತನ ಭಕ್ತನು ಏನ್ ಹೇಳ್ತಾರೆ, ಒಬ್ಬ ಹೇಗೆ ಉದಾಹರಣೆ ಕೊಟ್ಟದ್ದು, ಒಬ್ಬ ಸಾಹುಕಾರನ ಮಗ, ಅವನು ಬೀದಿ ಇದು ಪಾಲಾಗಿ ಅವನಿದ್ರು ಕೂಡ ಅವನು ಅವನ ಸ್ಥಿತಿ ಅವನ ಸ್ಥಿತಿ ಅವರ ಶ್ರೀಮಂತ ತಂದೆ ಅವ್ರನ್ನ ನೋಡ್ತಾ ಇದ್ದಾರೆ. ಹಾಗೆ ಭಕ್ತರ ಸ್ಥಿತಿ ಹಾಗೆ, ಭಕ್ತರು ಒಮ್ಮೆ ಭಕ್ತಿಯನ್ನು ಬಿಟ್ಬಿಟ್ಟು ಅವ್ರು ಮತ್ತೆ ಭೌತಿಕವಾಗುವುದು ಕೂಡ ಹೇಳ್ತಾರೆ. ಅವ್ರು ಮತ್ತೆ ಮತ್ತೆ ಅವ್ರಿಗೆ ಯೋಚನೆ ಬರ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿತ್ತು ಕೃಷ್ಣ ಸೇವೆ, ಎಷ್ಟು ಚೆನ್ನಾಗಿತ್ತು ಕೃಷ್ಣ ಭಕ್ತಿ ಕಾರ್ಯಗಳು, ಈಗ ನಾನು ಹೀಗಿದ್ದೇನೆ ಮತ್ತೆ ಮತ್ತೆ ಅವರು ಅದನ್ನ ಹಂಬಲಿಸ್ತಾ ಇರ್ತಾರೆ. ಮತ್ತೆ ಸಮಯದಲ್ಲಿ ಕೃಷ್ಣ ಬಿಡೋದಿಲ್ಲ. ಯಾಕಂದ್ರೆ ನಾವು ಮಾಡಿದ ಸ್ವಲ್ಪ ಆಧ್ಯಾತ್ಮಿಕ ಕಾರ್ಯಗಳು, ಭಕ್ತಿ ಕಾರ್ಯಗಳು ಇದು ಶಾಶ್ವತವಾಗಿ ನಮಗೆ ಅದಕ್ಕೆ 18ನೇ ಶ್ಲೋಕ ಹೇಳ್ತಾರೆ, ರಿಮೆಂಬರ್ ದಟ್ ಎಕ್ಸ್ಟಸಿ ಅಗೇನ್ ಅಂಡ್ ಅಗೇನ್. ಶ್ರೀಕೃಷ್ಣನ ಭಕ್ತನು ಇತರರಂತೆ ಭೌತಿಕ ಅಸ್ತಿತ್ವಕ್ಕೆ ಒಳಗಾಗುವುದಿಲ್ಲ, ಆ ಭಾವ ಪರವಶ್ಯತೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾನೆ. ಇವಾಗ ಭರತ ಮಹಾರಾಜರು ನಾವು ಕೇಳೋದು, ಅವರು ಪತನರಾದರು, ಇದು ಪತನರಾಗಿ ಅವರು ಒಂದು ಜಿಂಕೆ ಆಗ್ಬಿಟ್ರು ಅವರು, ಆದ್ರೂ ಕೂಡ ಅವರ ನೆನಪು ಹೋಗ್ಲಿಲ್ಲ. ಅದು ಪತನ ಸ್ಥಿತಿ ಡೆಫಿನೆಟ್. ಆದರೆ ಆ ಜಿಂಕೆ ಒಂದು ಜನ್ಮದಲ್ಲೂ ಕೂಡ ಅವರು ಕೃಷ್ಣನ ಭಕ್ತಿಯನ್ನು ಮುಂದುವರಿಸಿದ್ರು. ಅಯ್ಯೋ ನಾನು ಏನ್ ಮಾಡ್ಬಿಟ್ಟೆ, ನಾನು ಯಾಕೆ ಹೀಗಾಗ್ಬೇಕು, ಅದು ಕಂಟಿನ್ಯೂ ಮಾಡೋದು. ಸೊ ಭಕ್ತರ ಒಂದು ಪತನ ಸ್ಥಿತಿ ಇನ್ನೊಬ್ಬರು ಭೌತಿಕವಾದ ವ್ಯಕ್ತಿ ಇರೋ ಸ್ಥಿತಿಗೆ ಅದು ಸಮವಲ್ಲ, ಒಂದೇ ಅಲ್ಲ. ಭಕ್ತರ ಸ್ಥಿತಿ ಯಾವಾಗಲೂ ಕೂಡ ಅದು ತುಂಬ ಮೇಲೆ. ಗ್ರೂಪ್ ಎಕ್ಸರ್ಸೈಸ್ ಹೇಳ್ತಾ ಇದ್ದಾರೆ. 17ರಿಂದ 19ನೇ ಶ್ಲೋಕದವರೆಗೆ ಹೇಳಿಕೆಗಳು, ಪದ್ಯಗಳು, ಅನುವಾದ ಮತ್ತು ಭಾವಾರ್ಥಗಳನ್ನು ಆಯ್ಕೆ ಮಾಡಿ ಕೃಷ್ಣ ಪ್ರಜ್ಞೆ ಪ್ರಕ್ರಿಯೆಯಲ್ಲಿ ನಿಮ್ಮ ಶ್ರದ್ಧೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆಯ್ದ ಹೇಳಿಕೆಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಸಂಸ್ಕೃತ ನುಡಿಗಟ್ಟುಗಳನ್ನು ಗುರುತಿಸಿ ನಿಮ್ಮ ಚರ್ಚೆಯ ಫಲಿತಾಂಶಗಳನ್ನು ಪ್ರಸ್ತುತಪಡಿಸಲು ಗುಂಪಿನ ಸದಸ್ಯರನ್ನು ಆಯ್ಕೆ ಮಾಡಿ. ಸೊ ಇದರಲ್ಲಿ ಗ್ರೂಪ್ ಮಾಡಿ ನಾವು ಬ್ರೇಕ್ಔಟ್ ರೂಮ್ಸ್ ಮಾಡಬೇಕು. ಎಷ್ಟು ಮಾಡಬೇಕು ರೂಮ್ಸ್? ಇಲ್ಲಿ 34 ಜನ ಇದ್ದೀರಾ? ಮಾತಾಜಿ ಬಂದಿದ್ದಾರಾ? ಯಾರು ಸಂಗೀತ ಮಾತಾಜಿ? ಪ್ರಭುಜಿ 6 ಮಾಡಿದ್ರೆ ಆಗುತ್ತೆ ಪ್ರಭುಜಿ. ಇದು ಅಟೆಂಡೆನ್ಸ್ ಕೂಡ ತೆಗಿಬೇಕು ಮಾತಾಜಿ. ಆ ಲಿಂಕ್ ನೀವು ಪೋಸ್ಟ್ ಮಾಡಿ ಆಮೇಲೆ ಅದು ಒಂದು ಇದು ಮಾಡಿ. ಪ್ರಭುಜಿ ನನ್ಗೆ ಕಳಿಸ್ಲಿಕ್ಕೆ ಕೊಡ್ಲಿಲ್ಲ ಪ್ರಭುಜಿ. ನನ್ನ ಹತ್ರನೇ ಇದೆಯಾ ಅದು ಲಿಂಕ್? ಓಕೆ ಯಾರು ನೀವೇ ಕಳಿಸಿದ್ದ ಲಿಂಕ್? ಸಚಿನ್ ಅಂತ ಕಳಿಸಿದ್ದ? ಇಲ್ಲ ಪ್ರಭುಜಿ ಕಳಿಸಿರ್ಬೇಕು. ಫಸ್ಟ್ಗೆ ಅಟೆಂಡೆನ್ಸ್ ಮಾಡಬೇಡ ಅಲ್ಲ ಮಾತಾಜಿ? ಮತ್ತೆ ಓಕೆ ಪ್ರಭುಜಿ. ರೆಸ್ಪಾನ್ಸಿವ್. ಸೊ 17ರಿಂದ 19ನೇ ಶ್ಲೋಕ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿ ಇಷ್ಟು ಅಟೆಂಡೆನ್ಸ್. ಓಕೆ, ಇಲ್ಲಿ ಇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ. ಕಾಪಿ ಆಗ್ತಾ ಇಲ್ಲ. ಇಲ್ಲ ಮಾತಾಜಿ, ನಿಮ್ಗೆ ಕಳಿಸ್ತೇನೆ, ನೀವು ಹಾಕ್ಬೋದಾ? ಸರಿ ಪ್ರಭುಜಿ. ಕಂಪ್ಯೂಟರ್ ಏನು ಆಗ್ತಾ ಇಲ್ಲ ನನಗೆ. ಓಕೆ, ಇಲ್ಲಿ ಡಿಸಪಿಯರ್ ಆಗಿದೆ. ಇರ್ಲಿ, ನನಗೆ ಸದ್ಯಕ್ಕೆ ಬ್ರೇಕ್ಔಟ್ ರೂಮ್ ಮಾಡಿ.
ಓಕೆ, ಎಲ್ಲರೂ ನೋಡ್ತಾ ಇದ್ದೀರಾ ಇದು ಇಂಗ್ಲಿಷ್ ನಲ್ಲಿ ಏನಿದೆ ಇದು? Select statements from shloka from 5:17 to 19 versus translation and ನನ್ಗೆ ಸೆಂಡ್ purpose. ಮಾಡಿದ್ರಾ? ಇಲ್ಲ, ಅದು ಬರ್ತಾ ಇಲ್ಲ ಮತ್ತೆ ನೋಡ್ತೀನಿ ನಾನು. ಮತ್ತೆ ನೋಡೋಣ. Which help to increase your conviction in the process of Krishna consciousness. Identify specific Sanskrit verses related to the selected statements. Select member of group to present the results of your discussion. So 17, 18, 19 ಮೂರು ಶ್ಲೋಕದ ಶ್ಲೋಕ ಅನುವಾದ ಭಾವಾರ್ಥ. ಅದು ನಿಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಿಮಗೆ ಹೆಚ್ಚು ನಿಮಗೆ ವಿಶ್ವಾಸ, ನಂಬಿಕೆ ಬೆಳೀಲಿಕ್ಕೆ, ನಿಮಗೆ ದೃಢತೆ ಬೆಳೀಲಿಕ್ಕೆ ಅನುಕೂಲ ಮಾಡುವಂಥದ್ದು. ಆ ರೀತಿಯ ಒಂದು ವಾಕ್ಯಗಳೇನಿದೆ, ಅದು ಶ್ಲೋಕದ ಮಾತೆ ಆಗಿರ್ಬೋದು, ಸಂಸ್ಕೃತದಲ್ಲಿ ಇಲ್ಲಂದ್ರೆ ಶ್ರೀಲ ಪ್ರಭುಪಾದರು ಕೊಟ್ಟ ಅನುವಾದನ ಭಾವಾರ್ಥ ಆಗಿರ್ಬೋದು, ಅದನ್ನ ಡಿಸ್ಕಸ್ ಮಾಡಿ ಅದನ್ನ ಯಾರಾದ್ರೂ ಪ್ರೆಸೆಂಟ್ ಮಾಡಿ ಅಂತ. ಮಾತಾಜಿ ಎಷ್ಟು ಗ್ರೂಪ್ ಮಾಡ್ಬೇಕು ಮಾತಾಜಿ ಈಗ? ಪ್ರಭುಜಿ 6 ರೂಮ್ ಸಾಕಾಗುತ್ತೆ ಪ್ರಭುಜಿ. 6 ಗ್ರೂಪ್ ಮಾಡ್ಬೇಕಾ? ಹೌದು. ಓಕೆ. ಇನ್ಕ್ಲೂಡ್ co-host to breakout rooms. ಆಮೇಲೆ ಓಕೆ, ಅಸೈನ್ ಆಟೋಮ್ಯಾಟಿಕಲಿ. ಓಕೆ, ಓಕೆ ಮಾತಾಜಿ. ಓಪನ್ ಆಲ್ ರೂಮ್ಸ್. ಹಾ ಪ್ರಭುಜಿ. ಓಕೆ. ಹಾ.
ರೈಸನ್ ಇದು ಇಂಟೆಲ್
ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಓಕೆ, ಈಗ ಇಲ್ಲಿ ರೂಮ್ 1 ಇಂದ ನೋಡೋಣ ಹೇಗೆ. ಇಲ್ಲ ರೂಪಶಂಕರ್ ಮಾತಾಜಿ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ. ಯಾವ ಗ್ರೂಪ್ ಅವರು? ರೂಮ್ 5 ಮಧುಮಯ್ ಕೃಷ್ಣಕಾಂತ್ ಮಾತಾಜಿ. ಯಾವುದು? ರೂಮ್ 3 ಸಂಗೀತ ಮಯ್ಯ ಮಾತಾಜಿ. ರೂಮ್ 2 ಮತ್ತೆ ದಿಲೀಪ್. ರೂಮ್ 4 ಮತ್ತೆ ಶಶಿಕುಮಾರ್ ಅವರು. ರೂಮ್ 6 ಮತ್ತೆ ಇನ್ಯಾವುದು? ರೂಮ್ 1 ಅಲ್ಲಿ ಯಾರು? ಪ್ರಭುಜಿ ಗ್ರೂಪ್ 1 ನಮ್ಮದೇ ಅಲ್ವಾ? ರೂಮ್ 1 ನೀವು ರೂಮ್ 2 ಮಾತಾಜಿ. ಹೌದಾ? ಹಾ ನಾವು 2 ಮಾತಾಡಿ. ಹಾ, ಸ್ವಾಮಿ ಭಟ್ಟ ಮಾತಾಜಿ, ಮಾತಾಜಿ ಉಷಾ ಭಟ್ಟ ಮಾತಾಜಿ. ಎಸ್, ಓಕೆ, ಅವರಿದ್ದಾರೆ ರೂಮ್ 1 ಅಲ್ಲಿ. ಸೊ ಫಸ್ಟ್ ಹೇಗೆ ಯಾರು ರೆಪ್ರೆಸೆಂಟ್ ಮಾಡ್ತೀರಾ? ಈ ಆರ್ಡರ್ ಹೋಗ್ಬೇಕಾ? ಹ್ಯಾಂಡ್ಸ್ ರೈಸ್ ಮಾಡೋ ಆರ್ಡರ್ ಹೋಗಿ, ಇಲ್ಲ ರೂಮ್ ಆರ್ಡರ್ ಹೋಗ್ಬೇಕಾ? ಪ್ರಭುಜಿ ಹ್ಯಾಂಡ್ ರೈಸ್ ಮಾಡಿದ ಆರ್ಡರ್ ಅಲ್ಲಿ. ಓಕೆ, ರೂಪಶಂಕರ್ ಮಾತಾಜಿ ಯಾವ್ದು ರೂಮ್? ನೀವು ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಗೌರವ್ ಪ್ರಿಯಾ ಸುಸೇವಿ ಮಾತಾಜಿ, ನೇತ್ರ ಮೋಹನ್ ಮಾತಾಜಿ, ರೀನಾ ಮಹೇಂದ್ರ ಮಾತಾಜಿ, ನಮಿತಾ ಮಾತಾಜಿ ಮತ್ತೆ ರೂಪಶಂಕರ್. ಓಕೆ, ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ನಾವು 100% ಕೃಷ್ಣ ಕಾನ್ಸಿಯಸ್ಗೆ ಬಂದಾಗ ನಮ್ಗೆ ಐಹಿಕದ ಕಾರ್ಯವನ್ನು ನಾವು ಕಂಪ್ಲೀಟ್ ಆಗಿ ಬಿಡಬಹುದು. ಈಗ ನಾವು ಇಲ್ಲಿ ಇಸ್ಕಾನ್ ಜಾಯಿನ್ ಆಗ ಸ್ಟಾರ್ಟಿಂಗ್ ನಮ್ಗೆ ಸಹ ತುಂಬಾ ನಮ್ಗೆ ಡಿಫಿಕಲ್ಟ್ ಆಯ್ತು. ಅಂದ್ರೆ ಎಲ್ಲ ಬೆಳಿಗ್ಗೆ ಇಡೋದಿಲ್ಲ. ಅದು ಕ್ರಮೇಣ ನಾವು ಮಾಡಿ ಈಗ ಸ್ವಲ್ಪ ನಮ್ಗೆ ಅಭ್ಯಾಸ ಆಯ್ತು ಇದು ಭಕ್ತಿ ಸೇವೆ ಮಾಡ್ಲಿಕ್ಕೆ. ಸೊ ಹಾಗೆ ಇಲ್ಲಿ ಭಗವಂತ ಇಲ್ಲಿ ನಾವು ಯಾವ ಸ್ಟೇಜಿನಲ್ಲಿ ಇದ್ದರೂ ಕೂಡ ನಾವು ಪತಿತ ಆಗುವ ಚಾನ್ಸಸ್ ಇದೆ. ಅಂದ್ರೆ ಎಕ್ಸಾಂಪಲ್ ಇಲ್ಲಿ ಭರತ್ ಮಹಾರಾಜ, ಚಿತ್ರಕೇತು, ಅಜಾಮಿಳ. ಸೊ ಭಗವಂತ ನಮ್ಮ ಕೈ ಬಿಡಲ್ಲ. ಪತನ ಹೊಂದಿದರೆ ಮತ್ತೆ ಭಗವಂತ ನಮ್ಗೆ ಅವಕಾಶ ಕೊಡ್ತಾ ಇರ್ತಾನೆ. ಸೊ ಭಗವಂತನ ಸೇವೆಯಲ್ಲಿ ಒಮ್ಮೆ ತೊಡಗಿಸಿದ್ರೆ ಸಾಕಂತೆ ಭಗವಂತ ನಮ್ಮನ್ನು ಗಂಡಾಂತರದಿಂದ ಎಲ್ಲ ಪಾರು ಮಾಡ್ತಾನೆ. ಸೊ ಇಲ್ಲಿ ಒಂದು ಭಗವದ್ಗೀತೆಯ 2.14 ಶ್ಲೋಕ ಇದೆ. ಸ್ವಲ್ಪ ಮಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ ಹೇಳ್ತಾರೆ. ಈಗ ನಮ್ಗೆ ಇಲ್ಲಿ ಈ ಐಹಿಕ ಜಗತ್ತಿನಲ್ಲಿ ನಮ್ಗೆ ಸಿಗುವುದು ಯಾವುದು? ಆಹಾರ, ನಿದ್ರಾ, ಭಯ, ಮೈಥುನ ಸುಲಭವಾಗಿ ಸಿಗ್ತದೆ. ಆದರೆ ಭಗವಂತನ ಭಕ್ತಿ ನಮಗೆ ಸುಲಭವಾಗಿ ಸಿಗುವುದಿಲ್ಲ. ಸೊ ಇಲ್ಲಿ ನಮ್ಗೆ ಈ ಐಹಿಕ ಜಗತ್ತಿನ ನಮ್ಗೆ ದುಃಖವೇ ಬೇಡ, ಸುಖವೇ ಬೇಕಂತ ಅನಿಸ್ತದೆ. ಆದ್ರೆ ಇಲ್ಲಿ ಐಹಿಕದಲ್ಲಿ ಅದು ಸುಖ ಇರುದು, ನಮ್ಗೆ ಸುಖ ದುಃಖ ಬರ್ತಾ ಇರ್ತದೆ. ಸೊ ನಮ್ಗೆ ಈಗ ನಮ್ಮ ಇಂಟೆನ್ಷನ್ ನಾವು ಯಾವಾಗಲೂ ಭಗವಂತನ ಧಾಮಕ್ಕೆ ಹೋಗುವ, ಅದೇ ಭಗವಂತನ ಸೇವೆ ಮಾಡುವುದೇ ನಮ್ಮ ಇಂಟೆನ್ಷನ್ ಇರ್ಬೇಕು. ಸೊ ನಾವು ಎಷ್ಟು ಪ್ರಯತ್ನ ಮಾಡಿದರೆ ಅದು ಯೂಸ್ಲೆಸ್ ಇಲ್ಲ. ಅದು ನಮ್ಗೆ ಸುಖ ದುಃಖ ತಂತಾನೆ ಬರ್ತದೆ ಹೋಗ್ತದೆ. ಅದಕ್ಕಾಗಿ ನಾವು ಸಮಯ ವ್ಯರ್ಥ ಮಾಡಬಾರ್ದು. ಅಂತಹ ಭಾಗವತಂನೇ ಹೇಳ್ತದೆ ಯಾವುದು ದುರ್ಲಭ ಅಂತ. ಅಂದ್ರೆ ಭಕ್ತಿವಿನೋದ್ ಠಾಕೂರ್ ಅವರು ಹೇಳ್ತಾರೆ 14 ಭುವನ ಲೋಕೆ ಕುಚು ನಾಹಿ ಅಂತ ನೋಡಿ. ಸೊ ಇಲ್ಲಿ ಯಾವುದು ಬೆಲೆಯುಳ್ಳದು ಯಾವುದೂ ಇಲ್ಲ. ಈ 14 ಲೋಕದಲ್ಲಿ ಯಾವುದು ಬೆಲೆಯುಳ್ಳದು ಯಾವುದೇ ಇಲ್ಲ ಅಂತ ಹೇಳ್ತಾರೆ. ಸೊ ಬೆಲೆಯುಳ್ಳದು ಒಂದೇ ಒಂದು, ಅದು ಹರೇ ಕೃಷ್ಣ ನಾಮ. ಸೊ ಹಾಗಾಗಿ ನಾವು ಭಗವಂತನ ಪಡೆದುಕೊಳ್ಳಲೇಬೇಕು, ಅದು ದುರ್ಲಭ. ಸೊ ಬುದ್ಧಿವಂತರು ಭಗವಂತನ ತತ್ವಜ್ಞಾನ ಪಡೆಯಲು ಪ್ರಯತ್ನ ಮಾಡ್ತಿದ್ದಾರೆ. ಸೊ ನಮಗೆ ಎಷ್ಟು ಸುಖ ದುಃಖ ಬರ್ತದೆ ಅದು ಪೂರ್ವ ಜನ್ಮದ ಕರ್ಮದ ಫಲದಿಂದ. ಸೊ ನಾವು ಪ್ರಭುಪಾದ ಇಲ್ಲಿ ಏನ್ ಹೇಳ್ತಾರೆ, ಐಹಿಕ ಜಗತ್ತಿನಲ್ಲಿದ್ದವರು ಇದು ಎಲ್ಲ ಐಹಿಕ ನಾವು ಇಲ್ಲಿ ಎಲ್ಲ ತಾತ್ಕಾಲಿಕ ಸುಖ ಇದೆ. ಸೊ ಈ ಐಹಿಕ ಜಗತ್ತಿನಲ್ಲಿ ಸುಖವೇ ಇಲ್ಲ. ಇಲ್ಲಿ ಸ್ವಲ್ಪ ಸಿಕ್ಕುದು ಎಲ್ಲ ಕ್ಲೇಶ, ದುಃಖ ಮತ್ತು ಸುಖದ ಮಿಶ್ರಿತ ಸುಖಗಳು. ಸೊ ಇಲ್ಲಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಕ್ಲೇಶಗಳನ್ನು ತಪ್ಪಿಸಲು ನಾವು ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಐಹಿಕ ಜಗತ್ತು. ಸೊ ಯಾರಿಗೂ ಇದರಿಂದ ಏನು ಪ್ರಯೋಜನ ಇಲ್ಲ. ಸೊ ನಾವು ಕ್ಷುಲ್ಲಕ ವಸ್ತುಗಳನ್ನ ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡಬಾರದು ಎಂದು ಪ್ರಭುಪಾದ ಇಲ್ಲಿ ಹೇಳ್ತಾರೆ ಈ ಭಾವಾರ್ಥದಲ್ಲಿ.
ಸೊ ನಮ್ಮದು ಪ್ರಯತ್ನ ಏನಿರಬೇಕು, ನಾವು ಭಗವದ್ ಧಾಮಕ್ಕೆ ಮರಳಿಗೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಸೊ ಇಲ್ಲಿ ಭಕ್ತ ಭಗವಂತನ ಭಕ್ತನು ಯಾವಾಗಲೂ ಭಗವಂತನ ಪಾದಕಮಲದ ಮಕರದ ರುಚಿಯೇ ನೋಡಿದ್ದಾನೆ. ಅದಕ್ಕಾಗಿ ಅವನಿಗೆ ರಸಗ್ರಹ ಎಂದು ಕರೀತಾರೆ. ಸೊ ಭಕ್ತನಿಗೆ ಭಗವಂತನ ಆಶ್ರಯ ಇದೆ, ಅವನು ಯಾವಾಗಲೂ ಅನಾಥನಾಗುವುದಿಲ್ಲ. ಸೊ ಸಮಯ ಆಯ್ತು ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನಗೆ ಹೇಳಿದ್ರಾ ಪ್ರಭುಜಿ? ಹಾ ಮಾತಾಜಿ, ನೀವು ಮಾಡಿ. ನೀವು ಯಾವ ಗ್ರೂಪ್ ಮಾತಾಜಿ? ಹೇಳ್ಬೇಕಾ ಪ್ರಭುಜಿ? ಥರ್ಡ್ ಗ್ರೂಪ್. ಓಕೆ, ಹೇಳ್ಬೇಕು. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಶ್ಲೋಕ 17, ಯತ್ರ ಕ್ವಾ ಅಭದ್ರಂ ಅಬೂಧ ಅಮುಷ್ಯ ಕಿಂ ಕೋ ವಾರ್ತ ಆಪ್ತೋ ಅಭಜತಾಂ ಸ್ವಧರ್ಮತಃ. ಈಗ ಕೃಷ್ಣ ಪ್ರಜ್ಞೆ ಎಲ್ಲವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಗೆ ಬಂದ್ಕೊಂಡ್ರೆ ಅಲ್ಲಿ ವ್ಯಕ್ತಿ ಕಂಪ್ಲೀಟು ಕೃಷ್ಣ ಪ್ರಜ್ಞೆ ಹೋಗದೆ ಸ್ವಲ್ಪ ಅಪಕ್ವ ಸ್ಥಿತಿಯಲ್ಲಿ ಇದ್ದಾಗ ಪತಿತನಾಗಬಹುದು, ಹೋಗ್ಬೋದು. ಆದ್ರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ನಷ್ಟ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯತ್ ಅಂತ ಭಗವದ್ಗೀತೆಯಲ್ಲಿ ಅನೇಕ ಕಡೆ ಇನ್ನೂ ಹೇಳಿದ್ದಾರೆ. ನಮೇ ಭಕ್ತಃ ಪ್ರಣಶ್ಯತಿ ಅಂತ ಹೇಳಿದ್ದಾರೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದ್ದಾರೆ ಭಗವಂತ. ಮತ್ತೆ ಅವರಿಗೆ ಮತ್ತೆ ಚಾನ್ಸ್ ಕೊಡ್ತಾರೆ. ಅಂದ್ರೆ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ಅಭಿಜಾಯತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಉದಾಹರಣೆಗೆ ಇಲ್ಲಿ ನಮ್ಗೆ 3 ಉದಾಹರಣೆ ಕೊಟ್ಟಿದ್ದಾರೆ ಈ ಭಾವಾರ್ಥದಲ್ಲಿ. ಭರತ ಮಹಾರಾಜರು ಜಿಂಕೆ ವ್ಯಾಮೋಹಕ್ಕೆ ಬಿದ್ದು ಜಿಂಕೆಯಿಂದ ಜನಿಸಿದ್ರು ಕೂಡ ಅವರಿಗೆ ಮತ್ತೆ ಹಿಂದೆ ಅವರಿಗೆ ಇದು ಕೃಷ್ಣ ಪ್ರಜ್ಞೆಯನ್ನ ಪೂರ್ಣ ಮಾಡ್ಕೊಂಡು ಹೋದ್ರು. ಅದೇ ತರಹ ಚಿತ್ರಕೇತು ಮತ್ತೆ ಇವರದ ಉದಾಹರಣೆ ಕೊಟ್ಟಿದ್ದಾರೆ, ಅಜಾಮಿಳನ ಉದಾಹರಣೆ ಕೊಟ್ಟಿದ್ದಾರೆ. ಅದು ಬಿಟ್ಟು ಒಬ್ಬ ಕೃಷ್ಣ ಪ್ರಜ್ಞೆಗೆ ಬರಲಿಲ್ಲ, ಅವನು ತನ್ನ ಸ್ವಧರ್ಮದಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಜೀವನ ಮಾಡಿದ್ದಾರೆ ಐಹಿಕ ಲೋಕದಲ್ಲಿ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಅವನು ಮಾನವ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಳಿಕ್ಕೆ ಅವನು ಬಳಸಲೇ ಇಲ್ಲ, ತನ್ನ ಇಂದ್ರಿಯ ಭೋಗಕ್ಕಾಗಿ ಬಳಸಿದ್ದಾನೆ. ಆದ್ರಿಂದ ಅವನಿಗೆ ಮತ್ತೆ ಮತ್ತೆ ಐಹಿಕ ಲೋಕದಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಒಳಗೆ ಮತ್ತೆ ಚಕ್ರದಲ್ಲಿ ಸಿಲುಕ್ತಾನೆ ಅಂತ. ಆದ್ರಿಂದ ಭಕ್ತಿ ಸೇವೆಯಲ್ಲಿ ನಾವು ಏನನ್ನು ಸ್ವಲ್ಪವೇ ಅಚೀವ್ ಮಾಡಿದ್ರು ಕೂಡ ಪತನ ಹೊಂದಿದ್ರು ನಮಗೆ ನಷ್ಟ ಇಲ್ಲ ಅಂತ ಇಲ್ಲಿ ತಿಳಿತೇವೆ. ಶ್ಲೋಕ 18ರಲ್ಲಿ ಮುಖ್ಯವಾದದ್ದು ಸಂಸ್ಕೃತ ಇದು ಪಾರ್ಟ್. ತಲ್ಲಭ್ಯತೆ ದುಃಖವತ್ ಅನ್ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರ ರಂಹಸ. ಅಂದ್ರೆ ಇಲ್ಲಿ ನಮಗೆ ಐಹಿಕ ಜಗತ್ತಲ್ಲಿ ನಮಗೆ ದುಃಖ ಸುಖ ಎನ್ನೋದು ತನ್ನಿಂತಾನೇ ಬರ್ತದೆ. ಸುಖ ಪಡ್ಲಿಕ್ಕಾಗಿ ನಾವು ತುಂಬಾ ಹೆಚ್ಚು ಸ್ಟ್ರಗಲ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಹಣ ಸಂಪಾದನೆ ಮಾಡಿ, ಅದರಿಂದ ನಾವು ಇಂದ್ರಿಯ ಸುಖಕ್ಕೆ ಬೇಕಾದದ್ದನ್ನೆಲ್ಲ ಪ್ರಯತ್ನ ಮಾಡ್ಲಿಕ್ಕೆ ನಾವು ಮಾಡ್ತೇವೆ. ಆದ್ರೆ ಅದು ಏನೂ ಉಪಯೋಗ ಇಲ್ಲ. ಯಾಕೆಂದ್ರೆ ಅದು ಹಿಂದಿನ ಪಾಪ ಪುಣ್ಯ ಈ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ನಮಗೆ ತನ್ನಿಂತಾನೆ ದುಃಖ ಹೇಗ್ ಬರುತ್ತೋ ಹಾಗೆ ಸುಖವೂ ಕೂಡ ಬರುತ್ತೆ. ಸೊ ಅದರಿಂದ ಇಲ್ಲಿ ಈ ಜಗತ್ತಲ್ಲಿ ಎಲ್ಲವೂ ಕ್ಷುಲ್ಲಕ. ಪ್ರಭುಪಾದರು ಹೇಳ್ತಾರೆ, ಈ ಜಗತ್ತಲ್ಲಿ ಎಲ್ಲವೂ ಇಷ್ಟು ಕ್ಷುಲ್ಲಕ ಅಂದ್ರೆ ಇದರಲ್ಲಿ ಯಾವುದೂ ಒಳ್ಳೆಯದಿಲ್ಲ. ಒಂದೇ ಒಂದು ಒಳ್ಳೆಯ ವಸ್ತು ಅಂದ್ರೆ ಹರಿನಾಮ ಜಪ ನಮಗೆ ಕೊಟ್ಟಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭು. ಹರೇ ಕೃಷ್ಣ. ಸೊ ಅದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶ್ಲೋಕ 19 ಇದರಲ್ಲಿ ಏನಂತಂದ್ರೆ ಸಮಯ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಮ್ದು ಗ್ರೂಪ್ ನಂಬರ್ 4 ಪ್ರಭು ನಾವು 17 ಶ್ಲೋಕದಲ್ಲಿ ಏನ್ ಅರ್ಥ ಮಾಡ್ಕೊಂಡ್ರೆ, ಉದಾಹರಣೆಗೆ ಭರತ ಮಹಾರಾಜನ ತಗೊಂಡ್ವಿ ನಾವು, ಹಾಗೆ ಚಿತ್ರಕೇತುಗಳನ್ನ ತಗೊಂಡ್ವಿ, ಸೊ ಅಜಾಮಿಳನ ಸ್ಟೋರಿಯನ್ನ ತಗೊಂಡ್ವಿ ಪ್ರಭು. ಅಂದ್ರೆ ನಾವು ಎಷ್ಟೇ ಈ ಭೌತಿಕ ಪ್ರಪಂಚದಲ್ಲಿ ವ್ಯಾಮೋಹ ಆದ್ರೂ ಕೂಡ ಬಟ್ ಭಗವಂತನ ಭಕ್ತಿ ಸೇವೆಯಲ್ಲಿ ಒಂದು ಸಲ ನಾವು ಕಂಪ್ಲೀಟ್ ಆಗಿ ಶರಣಾಗತಿ ಆದ್ರೆ ನಾವು ಎಷ್ಟೇ ಲೈಕ್ ಈ ಭೌತಿಕ ಪ್ರಪಂಚದಲ್ಲಿ ಜನ್ಮ ತಗೊಂಡು ಕೂಡ ಮುಂದಿನ ಜನ್ಮದಲ್ಲಿ ನಾವು ಒಬ್ಬ ಭಗವಂತನ ಭಕ್ತನಾಗಿ ಬರಬಹುದು ಅನ್ನೋದಕ್ಕೆ ನಾವು ಈ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಪ್ರಭು. ಅದೇ ರೀತಿ 18ನೇ ಶ್ಲೋಕಕ್ಕೆ ಬಂದಾಗ ಈ ಈ ಭೌತಿಕ ಪ್ರಪಂಚದಲ್ಲಿ ಹೇಗೆ ಜನ ಇರ್ತಾರೆ ಅಂತಂದ್ರೆ ಎಲ್ಲ ಕಡೆಗಳಿಂದಲೂ ಕೂಡ ನಾನಾ ರೀತಿಯ ಅವರು ಉದ್ಯಮಗಳಲ್ಲಿ, ವ್ಯಾಪಾರಗಳಲ್ಲಿ, ಆರ್ಥಿಕ ಅಭಿವೃದ್ಧಿಗೋಸ್ಕರ, ರಾಜಕೀಯಕ್ಕೋಸ್ಕರ ಮೊದಲಾದಗಳಲ್ಲಿ ಅವರಿಗೆ ಆಸಕ್ತಿಗಳು ಜಾಸ್ತಿ ಇರ್ತದೆ. ಸೊ ಅವ್ರು ಬೇರೆ ಬೇರೆ ಲೋಕಗಳಲ್ಲಿ ಹೋಗಿ ಬೇರೆ ಬೇರೆ ಕಷ್ಟಗಳನ್ನ ಪಡ್ಬೇಕಾಗ್ತದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಈ ಸೈಂಟಿಸ್ಟ್ಗಳು ಸ್ಪೂಟಿಕ್ ನಿಂದ ಮೊದಲಾದ ಯಂತ್ರಗಳನ್ನ ಅವರು ಬಳಸಿ ಚಂದ್ರಲೋಕಗಳಿಗೆ ಹೋಗ್ತಾರೆ. ಬಟ್ ಅಲ್ಲೂ ಕೂಡ ಅವರು ಯಶಸ್ಸಾಗಿ ಅಲ್ಲಿ ಇರ್ಲಿಕ್ಕೆ ಆಗಲ್ಲ. ಸೊ ಎಂಡ್ ಆಫ್ ದ ಡೇ ಫೈನಲ್ ಆಗಿ ಭಗವಂತನಿಗೆ ಶರಣಾಗತಿ ಆಗ್ಬೇಕು ಅಂತ ಕೂಡ ನಾವು ತಿಳ್ಕೊಂಡಿರ್ಬೋದು. ಬಟ್ ಒಬ್ಬ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅವನು ಒಬ್ಬ ಒಳ್ಳೆ ಐಶ್ವರ್ಯ ಇರೋ ಮನೆಯಲ್ಲಿ
ಫೈನಾನ್ಷಿಯಲಿ ಇರುವ ಮನೆಯಲ್ಲಿ ಅವನು ಜನ್ಮವನ್ನ ತಗೊಳ್ತಾನೆ. ಸೊ ಸತ್ಕರ್ಮದ ಫಲವಾಗಿ ಕೂಡ ಅವನಿಗೆ ಜನ್ಮ, ಒಳ್ಳೆ ವಿದ್ಯೆಗಳು ಇರ್ಬೋದು, ಐಶ್ವರ್ಯಗಳಿರ್ಬೋದು, ಸೊ ಭಗವಂತ ಕೊಡೋದನ್ನ ನಾವು ಕಾಣ್ತೀವಿ, ಕಾಣಬಹುದು ಪ್ರಭು. ಸೊ ಇದರಿಂದ ಮುಂದಿನ ಜನ್ಮದಲ್ಲಿ ನಾವು ಒಳ್ಳೆ ಪದವಿಗಳನ್ನ ಪಡಿಬಹುದು. ಸೊ ಓವರ್ ಆಲ್ ಆಗಿ ನಾವು ಯಾವುದು ಕೂಡ ಲೈಕ್ ಭೌತಿಕ ಪ್ರಪಂಚದಲ್ಲಿ ಮಾಡುವಂತ ಕೆಲಸಗಳು ಅದು ಪರ್ಮನೆಂಟ್ ಅಲ್ಲ. ಸೊ ಆಧ್ಯಾತ್ಮಿಕ ಬೇಕಾಗಿರೋದು ನಾವು ಭಗವಂತನ ಪಾದಕ್ಕೆ ಶರಣಾಗತಿ ಹೊಂದಬೇಕು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡೆ ಪ್ರಭು. ಬಟ್ ಶ್ಲೋಕ 19ರಲ್ಲಿ ಏನ್ ಅರ್ಥ ಮಾಡ್ಕೊಂತಾನೆ, ಅನಾಥನೊಬ್ಬ ಅಂದ್ರೆ ಲೈಕ್ ದುಃಖ ಮತ್ತು ರಾಜನ ಪ್ರಿಯಪುತ್ರ ಎರಡೂ ಒಂದಲ್ಲ. ಸೊ ಅನಾಥನು ನಿಜವಾಗಿ ನಿರ್ಗತಿಕ, ಯಾಕಂದ್ರೆ ಅವನನ್ನು ನೋಡಿಕೊಳ್ಳೋರು ಯಾರು ಇಲ್ಲ. ಆದ್ರೆ ಶ್ರೀಮಂತರ ಮಕ್ಕಳನ್ನ ಎಲ್ಲರೂ ನೋಡ್ಕೊಳ್ತಾರೆ, ಯಾಕಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಇರುತ್ತೆ. ಸೊ ಒಳ್ಳೆ ಮನೇಲಿ ಜನ್ಮ ಪಟ್ಟಿರ್ತಾನೆ. ಆದ್ರೆ ನಿರ್ಗತಿಕ ಮನೆಯಲ್ಲಿ ಅವನ ನೋಡುವವರು ಯಾರು ಇಲ್ಲ. ಆದ್ರೆ ಅವನು ಭಗವಂತನ ಪಾದಗಳಿಗೆ ಶರಣ ಆದ್ರೆ ಇವತ್ತಿಲ್ಲ ನಾಳೆ ಖಂಡಿತವಾಗ್ಲೂ ಅವನು ಭಗವಂತನ ಲೋಕಕ್ಕೆ ಹೋಗ್ಬೋದು ಅನ್ನೋದನ್ನ ಇಲ್ಲಿ ಭಗವಂತ ನಮಗೆ ಶೀಲ ಪ್ರಭುಪಾದರು ಅರ್ಥ ಮಾಡಿಕೊಟ್ಟಿದ್ದಾರೆ. ಸೊ ಎಷ್ಟೇ ಒಬ್ಬ ಭಕ್ತರು ವಿದ್ಯಾರ್ಹತೆ ಉಳ್ಳ ಬ್ರಾಹ್ಮಣರ ಕುಟುಂಬದಲ್ಲಿ ಅಥವಾ ಶ್ರೀಮಂತರ ವರ್ತಕರ ಕುಟುಂಬದಲ್ಲಿ ಜನ್ಮದ ಅವಕಾಶಗಳನ್ನು ಪಡಿಬಹುದು ಎಂದು ಕೂಡ ಇಲ್ಲಿ ಭಗವದ್ಗೀತೆಯಲ್ಲಿ ನಾವು 19 ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು. ಸೊ ಫೈನಲ್ ಆಗಿ ನಾವು ಅರ್ಥ ಮಾಡ್ಕೊಂಡಿರ್ಬೋದು, ಏನೇ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಎಷ್ಟೇ ಪಾತ್ರಗಳನ್ನು ಹೊಂದಿದ್ರು ಕೂಡ, ಬಟ್ ಎಂಡ್ ಆಫ್ ದ ಡೇ ನಾವು ಭಗವಂತನ ಪಾದಗಳಲ್ಲಿ ಶರಣಾಗತಿ ಆದ್ರೆ ಖಂಡಿತವಾಗಿಯೂ ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು ಅನ್ನೋದನ್ನ ನಾನು ಈ 3 ಶ್ಲೋಕದಲ್ಲಿ ಅರ್ಥ ಮಾಡ್ಕೊಂಡಿದ್ದೇನೆ. ಹರೇ ಕೃಷ್ಣ. ಎಸ್, ಧನ್ಯವಾದಗಳು ಪ್ರಭು. ಮತ್ತೆ ಶಶಿಕುಮಾರ್ ಪ್ರಭು ನೀವಿರ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾವು ನಮ್ಮ ಗ್ರೂಪಿನಲ್ಲಿ 6ನೇ ಗುಂಪಿನಲ್ಲಿ ನಾವು ಶ್ಲೋಕ 17ರಿಂದ 19ರವರೆಗೆ ಚರ್ಚೆ ಮಾಡಿದ್ವಿ. ಮೊದಲನೇ 17ನೇ ಶ್ಲೋಕದಲ್ಲಿ ಯಾರು ಭಗವಂತನ ಚರಣಾಂಬುಜವನ್ನು ಭಜನೆ ಮಾಡುವುದು, ಶರಣಾಂಬುಜವನ್ನು ಸೇವೆ ಮಾಡುವುದರಲ್ಲಿ ಅದನ್ನು ಸ್ವಧರ್ಮವಾಗಿ ಮಾಡಿಕೊಳ್ತಾನೆ, ಅವನು ಪತಿತನಾದರೂ ಕೆಲವು ಸಮಯ ಪತಿತನ ಹೊಂದಿದರೂ ಪರವಾಗಿಲ್ಲ, ಭಗವಂತ ಅಲ್ಲಿಂದ ರಕ್ಷಣೆ ಮಾಡ್ತಾನೆ, ಯಾವ ಕಷ್ಟವೂ ಇರುವುದಿಲ್ಲ ಅದರಲ್ಲಿ. ಆದ್ರೆ ಯಾರು ಐಹಿಕ ಇದು ಕೆಲಸಗಳನ್ನು ಅದನ್ನು ಸ್ವಧರ್ಮ ಮಾಡ್ಕೊಂಡಿರ್ತಾನೆ, ಅಪ್ತು ಭಜತಾಂ ಸ್ವಧರ್ಮತಃ, ಅದನ್ನು ಯಾರು ಮಾಡ್ಕೊಂಡಿರ್ತಾನೆ ಅಂತವನು ಎಷ್ಟೇ ಒಳ್ಳೆಯದಾಗಿ ಆ ಧರ್ಮವನ್ನು ಸಲಹಿಸಿದರೂ ಕೂಡ ಕೋವಾರ್ಥ, ಏನು ಸುಖ ಅಂತ ಇಲ್ಲಿ 17ನೇ ಅಧ್ಯಾಯದ ಒಂದು ಇದು ನಾವು ಕೀ ವರ್ಡ್ಸ್ ನೋಡ್ಕೋಬಹುದು. ಮತ್ತೆ 18ನೇ ಅಧ್ಯಾಯದಲ್ಲಿ ಆ ಬ್ರಹ್ಮ ಭುವನ ಲೋಕ ನ ಲಭ್ಯತೆ ಯದ್ಭ್ರಮತ ಮುಪರ್ಯದಃ, ಯಾವುದು ಈ ಲೋಕಗಳಲ್ಲಿ ಸಿಗುವುದಿಲ್ವೋ ಆ ಬ್ರಹ್ಮ ಭುವನ ಅಂದ್ರೆ ಬ್ರಹ್ಮಲೋಕದಿಂದ ಹಿಡಿದು ನಮಗೆ ಇದು ಪಾತಾಳ ಲೋಕದವರೆಗೂ ಯಾವ ವಸ್ತು ಸಿಗುವುದಿಲ್ವೋ ಅಂತಹ ವಸ್ತುವನ್ನು ನಾವು ಪಡೆಯಲಿಕ್ಕೋಸ್ಕರ ಬುದ್ಧಿವಂತರು ಪ್ರಯೋಜನ ಪಡಬೇಕು. ಅಂತಹ ವಸ್ತು ಯಾವುದು ಅಂದ್ರೆ ನ ಲಭ್ಯತೆ ಯದ್ಭ್ರಮತ ಮುಪರೀಯದ. ಯಾವುದು ನ ಲಭ್ಯತೆ ಅಂದ್ರೆ ಅದು ಕೃಷ್ಣ ಪ್ರಜ್ಞೆ, ಅದು ಭಗವಂತನ ಸೇವಾ ಒಂದು ಭಾವ ಒಂದೇನಿದೆ ಅದು ಸಿಗುವುದಿಲ್ಲ ಇಲ್ಲಿ. ಅಂಥದನ್ನು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ಕೊಳ್ಬೇಕು ಅಂತ ಈ ಶ್ಲೋಕ ಎತ್ತಿ ತೋರಿಸುತ್ತೆ. ಶ್ಲೋಕ 19ರಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂದ್ರೆ ಭಕ್ತನ ಅನುಭವ, ಯಾರು ಭಕ್ತರಲ್ಲವ ಅನುಭವಕ್ಕಿಂತ ಅತ್ಯಂತ ಭಿನ್ನವಾಗಿರ್ತದೆ. ಭಕ್ತನು ಭಕ್ತಿಯ ಮಕರಂದವನ್ನು ಒಮ್ಮೆ ಸವಿದರೆ ಅದು ರಸಾಗ್ರಹ, ಆ ರಸಾಗ್ರಹವನ್ನು ಅವನು ಎಂದಕ್ಕೂ ಬಿಡ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಸೊ ಅವನು ಆ ರಸಗ್ರಹವನ್ನು ಬಿಟ್ಟು ಬೇರೆ ಯಾವುದನ್ನು ಪಡೆಯಲಿಕ್ಕೆ ಅವನು ಪ್ರಯತ್ನ ಪಡುವುದಿಲ್ಲ. ಆದ್ದರಿಂದ ಭಗವಂತನಾದ ಕೃಷ್ಣನ ಪಾದಗಳನ್ನು ಸದಾ ಸ್ಮರಿಸುವುದು ಭಕ್ತನಿಗೆ ಒಂದು ಶಾಶ್ವತವಾದ ನಿಧಿಯಾಗುತ್ತದೆ. ಆದ್ರಿಂದ ಈ 19ನೇ ಶ್ಲೋಕದಲ್ಲಿ ನಾವು ರಸಾಗ್ರಹ ಅನ್ನೋ ಶಬ್ದವನ್ನು ನಾವು ಕೀವರ್ಡ್ ಅಂತ ನಮ್ಮ ಭಕ್ತಿ ಸಾಧನೆಗೆ ಅನುಕೂಲವಾಗುವಂತಹ ಶಬ್ದ ಅಂತ ನಾವು ಪರಿಗಣಿಸಿದ್ದೇವೆ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಎಸ್, ಇಂಪಾರ್ಟೆಂಟ್ ವರ್ಡ್ಸ್ ಪ್ರತಿಯೊಂದು ಶ್ಲೋಕದಲ್ಲೂ. ಎವ್ರಿ ವರ್ಡ್ ಪ್ರಭುಪಾದ ಹೇಳ್ತಾರೆ, ಎವ್ರಿ ಲೈನ್, ಎವ್ರಿ ವರ್ಡ್ ಆಫ್ ಶ್ರೀಮದ್ ಭಾಗವತಂ ಇಸ್ ಫಾರ್ ದ ಗುಡ್ ಆಫ್ ಹ್ಯೂಮನ್ ಕೈಂಡ್. ಎವ್ರಿ ಪೇಜ್, ಎವ್ರಿ ಲೈನ್, ಎವ್ರಿ ವರ್ಡ್, ಹೇಗೆ ಎಲ್ಲ ಒಂದೊಂದು ವೇದವ್ಯಾಸ ರಚನೆ, ಹೇಗೆ ಒಂದೊಂದು ಶ್ಲೋಕನೂ ಕೂಡ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಪದಗಳಲ್ಲಿ ಎಷ್ಟು ಅರ್ಥ ಇದೆ. ನೀವು ಹೇಳೋ ರೀತಿಯಲ್ಲಿ ಕೋವಾರ್ಥ, ಯತ್ವ, ಸ್ವಧರ್ಮ, ಪ್ರತಿಯೊಂದು ಪದನೂ ಕೂಡ ಎಷ್ಟು ಮೀನಿಂಗ್ಫುಲ್. ರಸ, ಎಸ್, ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ, ನಮ್ದೊಂದು ಗ್ರೂಪ್ ಬಾಕಿ ಇದೆ. ನಿಮ್ದು ಮತ್ತೆ ಮಾತಾಜಿ ಉಷಾ ಮಾತಾಜಿ. ಉಷಾ ಮಾತಾಜಿ ಅವ್ರು ಮಾಡ್ತಾರಾ? ಮಾಡ್ಲಿ ಪ್ರಭುಜಿ.
ಹೆಚ್ಚಾಗುತ್ತೆ ನಮ್ಗೆ ಸ್ವಲ್ಪ ಶ್ರದ್ಧೆ ಇರುತ್ತೆ ಎಲ್ಲರಿಗೂ. ಆದ್ರೆ ಮಾಡೋದೋ ಬೇಡವೋ ಹೇಗೆ ಅಂತ ನಾವು ಲೌಕಿಕದಲ್ಲೇ ಉಳ್ಕೊಂಬಿಟ್ಟು. ಕೇಳಿಸ್ತಿದ್ಯಾ ಪ್ರಭುಜಿ? ಕೇಳಿಸುತ್ತೆ ಮಾತಾಜಿ, ಹೇಳಿ. ನಾವು ಇಷ್ಟು ದಿವಸ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕಿಂತ ಮುಂಚೆ ನಾವು ಮನೇಲೆಲ್ಲ ಏನ್ ಮಾಡ್ತಿದ್ರೋ ಅದನ್ನೇ ಅನುಸರಿಸ್ಕೊಂಡು ದೇವತೆಗಳ ಆರಾಧನೆ ಮಾಡ್ಕೊಂಡು ಆ ತರನೇ ನಾವು ಕಾಲ ಕಳ್ಕೊಂಡು ಅಷ್ಟ್ ಮಾಡಿದ್ರೆ ಸಾಕು, ನಮಗೆ ಎಲ್ಲ ಸಿಗುತ್ತೆ, 4 ವಿಧ ಚತುರ್ವಿಧ ಪುರುಷಾರ್ಥ ಸಿಗುತ್ತೆ ಅಂತ ಅನ್ಕೊಂಡೇ ಇದ್ವಿ. ಆದ್ರೆ ಇವಾಗ ಬಂದ್ಮೇಲೆ ಗೊತ್ತಾಯ್ತು ಮೇನ್ ಮರದ ಬೇರೆ ನೀರ್ ಹೇಗ್ ಹಾಕ್ಬೇಕು, ಅದ್ರಲ್ಲಿ ಪೋಷಣೆ ಮಾಡಿದ್ರೆ ಎಲ್ಲದಕ್ಕೂ ಸಿಗುತ್ತೆ ಅನ್ನೋದೊಂದು ವಿಚಾರ ತಿಳಿ ಬಂದಿಂದ ಸ್ವಲ್ಪ ಬಾಯಲ್ಲಿ ಹುಣ್ಣಾಗಿದೆ ಪ್ರಭುಜಿ, ಸರಿಯಾಗಿ ಮಾತಾಡಕ್ಕಾಗಲ್ಲ, ಕ್ಷಮಿಸಿ. ಸೊ ಹಾಗಾಗಿ ಅದ್ರಿಂದ ನಾವು ಅದಕ್ಕೆ ಶ್ರದ್ಧೆ ಬೆಳೆಸ್ಕೋಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ತಿಳಿದಿದೆ. ಈ 17ನೇ ಇದ್ರಲ್ಲಿ ಅಜಾಮಿಳ ಅವ್ರದೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ 17ನೇ ಶ್ಲೋಕದಲ್ಲಿ. ಸೊ ಅವರು ಮುಂಚೆ ಎಷ್ಟು ಭಕ್ತನಾಗಿದ್ದ, ಆದ್ರೆ ಮಧ್ಯದಲ್ಲಿ ಅವನು ಪತಿತನಾದ, ಅಂದ್ರೆ ಅವನ ಡೌನ್ ಫಾಲ್ಗೆ ಅವನೇ ಕಾರಣ. ಬಟ್ ಆದ್ರೂ ದೇವರು ಭಗವಂತ ಅವನ್ನ ಕೈ ಬಿಡ್ಲಿಲ್ಲ. ಸೊ ಹಾಗಾಗಿ ಅಂತ ಪರಿಸ್ಥಿತಿನಲ್ಲೂ ಭಗವಂತ ನಮ್ಗೆ ಕಾಪಾಡ್ತಾನೆ ಅನ್ನೋದೊಂದು ನಾವು ಅಚಲವಾದ ಶ್ರದ್ಧೆನ ಇಟ್ಕೋಬೇಕು ಅನ್ನೋದು ನಮ್ಗೆ ತಿಳಿಯುತ್ತೆ. ಸೊ ನೆಕ್ಸ್ಟ್ 18ನೇದ್ರಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಭಗವಂತನ ಅನುಗ್ರಹ ಭಕ್ತರ ಮೇಲೆ ಸದಾ ಇದ್ದೇ ಇರುತ್ತೆ. ಅವನು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಯಾರು ಅವನ್ನ ಪಾದಕಮಲ ಸ್ಮರಣೆ ಮಾಡ್ತಾರೋ ಅವನ ಮೇಲೆ ಶ್ರದ್ಧೆ ಇಟ್ಕೊಂಡು, ಅದೇ ಹೇಳಿದಾರಲ್ಲ ಪ್ರಭುಜಿ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ, ಏನ್ ಕೊಟ್ರು ನನಗೆ ಭಕ್ತಿಯಿಂದ ಕೊಟ್ರೆ ನನಗೆ ತುಂಬಾ ಇಷ್ಟ ಅಂತ ಭಗವಂತ ಹೇಳಿರೋ ತರ ನಾವು ಆ ರೀತಿಯ ಶ್ರದ್ಧೆ ಇಟ್ಕೊಂಡು ನಾವು ಮುಂದುವರಿಬೇಕು. ನಮ್ಗೆ ಏನೇ ಕಷ್ಟಗಳು, ಐಹಿಕದಲ್ಲಿ ಬೇಕಾದಷ್ಟು ಕಷ್ಟಗಳು ಬರುತ್ತೆ, ಆದ್ರೆ ಅದನ್ನೆಲ್ಲ ಇದೆಲ್ಲ ನಾವು ಭಗವಂತ ಕೊಟ್ಟಿರೋದು ಅನುಗ್ರಹ ಅಂತ ತಿಳ್ಕೊಂಡು ನಾವು ಮುಂದೆ ಬರಿಬೇಕು, ಶ್ರದ್ಧೆಯನ್ನ ಬಿಡಬಾರ್ದು ಅನ್ನೋದು ತಿಳಿಸುತ್ತೆ ಪ್ರಭುಜಿ. ಆಮೇಲೆ ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ತರ ನಮೇ ಭಕ್ತ ಪ್ರಣಶ್ಯತಿ, ನನ್ ಭಕ್ತ ಎಂದೂ ನಾಶ ಆಗೋದಿಲ್ಲ ಅಂತ ಅನೌನ್ಸ್ ಹೇಳು ಎಲ್ಲರಿಗೂ ಅಂತ ಅರ್ಜುನನ ಮೂಲಕ ಭಗವಂತ ತಿಳಿಸ್ಕೊಡ್ತಾನೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಅದೇ ಭಕ್ತನಿಗೆ 3 ಲೋಕಗಳದ ಐಶ್ವರ್ಯ ಕೊಟ್ರು ಕೂಡ ಅವನ್ಗೆ ಏನು ಬೇಕಾಗೋದಿಲ್ಲ. ಅವನ್ಗೆ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಭಗವಂತನ ಪಾದ ಕಮಲಗಳು ಸ್ಮರಿಸ್ತಾ ಅದೇ ಶ್ರದ್ಧೆಯನ್ನ ಅವನು ಬೆಳೆಸ್ಕೊಂಡು ಅದೇ ಕಾಪಾಡ್ಕೊಂಡು ಹೋಗ್ತಾನೆ. ಆಮೇಲೆ ಭಗವಂತ ಬೇಕಂತಾನೆ ಭಕ್ತನ್ ಟೆಸ್ಟ್ ಮಾಡೋದಕ್ಕೋಸ್ಕರ ಅವನ ಹತ್ರ ಇರೋ ಎಲ್ಲದನ್ನು ಕಿತ್ಕೋತಾನೆ. ಅದಕ್ಕೆ ಶ್ರೀಲ ಪ್ರಭುಪಾದರ ಉದಾಹರಣೆ ಇದೆ. ಇಲ್ಲಿ ಅಮೆರಿಕಾಗ್ ಬಂದಾಗ ಅವ್ರದ್ದು ಟೈಪ್ ರೈಟರ್ ಕಳ ಆಗುತ್ತೆ, ಹೀಗೆ ಪ್ರತಿಯೊಂದರಲ್ಲೂ ಅವ್ರು ಕಷ್ಟ ಪಡ್ತಾರೆ. ಆದ್ರೆ ಅವ್ರು ಅಷ್ಟು ದೃಢ ಚಿತ್ತರಾಗಿ ಆ ಶ್ರದ್ಧೆಯಿಂದ ಅವರು ಈ ಸೆಂಟ್ರಲ್ ಪಾರ್ಕು ನ್ಯೂಯಾರ್ಕ್ ಅಲ್ಲೆಲ್ಲ ಕುತ್ಕೊಂಡು ಅವ್ರು ಭಜನೆ ಮಾಡಿ ನನಗೇನು ಆಗೋದಿಲ್ಲ, ಕೃಷ್ಣ ಕಾಪಾಡ್ತಾನೆ, ಕೃಷ್ಣನ್ನೇ ನಾನ್ ನಂಬಿರೋದು ಅಂತ ಹೇಳಿ ಅವ್ರು ಅಷ್ಟು ಮಾಡೋದ್ರಿಂದ ಅವರೇ ನಮ್ಗೆ ಉದಾಹರಣೆಯಾಗಿ ನಾವು ತಗೋಬಹುದು ಪ್ರಭುಜಿ. ನೆಕ್ಸ್ಟ್ ಏನಂದ್ರೆ ಆಮೇಲೆ ಇನ್ನೊಂದು ನಾವು 18ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ದೇನು ಅಂದ್ರೆ ಪ್ರತಿಯೊಂದನ್ನು ಒಂದು ಸಾಮಾನು ಬಿಡದಂಗೆ ಎಲ್ಲದನ್ನು ಕೃಷ್ಣನ್ಗೆ ಸೇರಿರೋದು. ಹಾಗಾಗಿ ನಾವು ಕೃಷ್ಣನಿಗೆ ಸೇರಿರೋದ್ರಿಂದ ನಮಗ್ ಸೇರಿರೋದು ಅನ್ನೋದೊಂದು ನಾವು ತಿಳ್ಕೋಬಾರ್ದು. ಹಾಗಾಗಿ ಕೃಷ್ಣನಿಗೆ ಸೇರಿರೋದ್ರಿಂದ ನಾವು ಶ್ರದ್ಧೆಯಿಂದ ಅದೇ ಕೃಷ್ಣನಿಗೆ ಸೇರಿರೋದನ್ನ ಕೃಷ್ಣನ್ಗೆ ಕೊಡ್ತಾ ಇದೀವಿ ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಆ ರೀತಿಯ ಶ್ರದ್ಧೆನ ಡೆವಲಪ್ ಮಾಡ್ಕೊಂಡು ಹೆಚ್ಚು ಮಾಡ್ಕೊಂಡು ನಾವು ಮುಂದುವರಿಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ಅನ್ನೋದು ತಿಳ್ಕೊಂಡಿ ಪ್ರಭುಜಿ. ನಮ್ ಗ್ರೂಪ್ ಅಲ್ಲಿ 5-6 ಜನ ಇದ್ರು, ಮುರಾರಿ ಪ್ರಭು, ಹರಣಿ ಮಾತಾಜಿ ಎಲ್ಲ. ಇನ್ನೇನಾದ್ರು ನನ್ ಬಿಟ್ಟಿದ್ರೆ ಅವ್ರು ಬೇಕಾದ್ರೆ ಆಡ್ ಮಾಡ್ಬೋದು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ನಮ್ ಗ್ರೂಪ್ ಅಲ್ಲಿ ಛಾಯಾದೇವಿ ಮಾತಾಜಿ ಮತ್ತೆ ಶಕುಂತಲಾ ಮಾತಾಜಿ, ನದಿಯಾ ಚೈತನ್ಯ ದಾಸ್ ಪ್ರಭುಜಿ ಮತ್ತು ಗುರು ಮಾತಾಜಿ ಇದ್ರು. ಪ್ರಭುಜಿ ಅವರೆಲ್ಲ ಹೇಳಿದ ಪಾಯಿಂಟ್ಸ್ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಲೈಫ್ ಇಸ್ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ ಶುದ್ಧ ಭಕ್ತರನ್ನು ನೋಡಿ ಇವರ ಬಗ್ಗೆ ತಿಳಿದಾಗ ನಮ್ಗೆ ತಿಳಿಯುತ್ತೆ. ಭರತ ಮಹಾರಾಜರಿರ್ಲಿ, ಚಿತ್ರಕೇತು ಇರ್ಲಿ ಅಥವಾ ಅಜಾಮಿಳ ಇರ್ಲಿ, ಸೊ
ಅವರು ಪತಿತರಾಗಿದ್ರು ಕೂಡ ಅವರು ಹಿಂದಿನ ಒಂದು ಜನ್ಮದ ಒಂದು ಏನು ಪುಣ್ಯಕರ್ಮ ಮಾಡಿರ್ತಾರೆ ಅದರ ಫಲಾನುಸಾರವಾಗಿ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತೇಳಿ. ಸೊ ವ್ಯಕ್ತಿಯು ಅಪಕ್ವ ಸ್ಥಿತಿಯಲ್ಲಿರುವಾಗ ಪತಿತನಾಗ್ತಾನೆ ಅಂತೇಳಿ. ಆದ್ರೆ ಅವನು ಭಕ್ತಿಗೆ ಬರದಿದ್ರೆ, ಅಂದ್ರೆ ಈಗ ಭಕ್ತನಲ್ಲದವನು ತನ್ನ ವೃತ್ತಿಯಲ್ಲಿ ಪೂರ್ಣನಾಗಿದ್ರು ಕೂಡ ಅವನು ಭಕ್ತಿಗೆ ಬರದಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ತಿಳಿತೇವೆ. ಮತ್ತೆ ಒಮ್ಮೆ ಭಗವಂತನ ಪಾದ ಸೇವೆ ಯಾರು ಆ ಒಂದು ಸವಿಯನ್ನು ಅನುಭವಿಸಿರ್ತಾರೆ ಅವರು ಪತಿತರಾಗೋದಿಲ್ಲ ಅಂತೇಳಿ. ಅಂದ್ರೆ ಭಗವಂತನ ಭಕ್ತರು ಏನಾದ್ರೂ ಕಾರಣದಿಂದ ಪತಿತನ ಹೊಂದಿದ್ರು ಕೂಡ ಅವ್ರು ಈ ಲೋಕದಲ್ಲಿ ಮತ್ತೆ ಈ ಕಾಮ್ಯಕರ್ಮಗಳಲ್ಲಿ ತೊಡಗುದಿಲ್ಲ. ಯಾಕಂದ್ರೆ ಅವರಿಗೆ ಮತ್ತೆ ಮತ್ತೆ ಭಗವಂತನ ಸ್ಮರಣೆ ಬರ್ತಾ ಇರುತ್ತೆ ಅಂತೇಳಿ. ಭಕ್ತ ಪತಿತನಾದ್ರು ಅಂತೇಳಿ ನಾವು ಹೇಳುವಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ಈ ಮುಕ್ತಿದೇವಿ ಕೈ ಮುಗಿದು ಬಾಗಿಲ ಬಳಿ ಬಂದು ನಿಂತರು ಕೂಡ, ಅಂದ್ರೆ ಅವಳೇ ಬಂದು ಬಾಗಿಲ ಬಳಿ ನಿಂತರು ಕೂಡ ಭಕ್ತನಾದವರಿಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ ಅಂತೇಳಿ ನಾವು ಬಿಲ್ವಮಂಗಲ್ ಠಾಕೂರ್ ಅವರು ಹೇಳಿರೋದನ್ನ ನೋಡಿರ್ತೇವೆ. ಮತ್ತೆ ಈ 3 ಲೋಕಗಳ ಐಶ್ವರ್ಯಗಳನ್ನು ಕೊಟ್ಟರು ಕೂಡ ಭಕ್ತನಿಗೆ ಯಾವುದು ಬೇಡ. ಭಕ್ತಿ ಸೇವೆಯ ಪ್ರಗತಿಯ ಪರಿಪಕ್ವವಾದ ಲಕ್ಷಣ ಇದಾಗಿರುತ್ತೆ. ಜ್ಞಾನ ಆನಂದಗಳಿಂದ ಕೂಡಿದ ಶಾಶ್ವತ ಜೀವನಕ್ಕಾಗಿಯೇ ಅವನು ಯತ್ನಿಸ್ಬೇಕು. ಆಗ ಮತ್ತೆ ಈ ಕ್ಲೇಶಮಯ ಜೀವನಕ್ಕೆ ಹಿಂದಿರುಗುವುದಿಲ್ಲ ಅಂತೇಳಿ. ಕ್ಲೇಶ ಮತ್ತು ದುಃಖ ಮಿಶ್ರಿತ ಸುಖಗಳನ್ನು ಇವೆರಡು ಈ ಲೋಕ ಜೀವನದ 2 ಲಕ್ಷಣಗಳು ಅಂತೇಳಿ. ಅವು ಬೇರೆ ಲೋಕಗಳಲ್ಲೂ ಕೂಡ ಪಡೆಯಬಹುದು. ಈ ಕ್ಷುಲ್ಲಕ ವಸ್ತುಗಳಿಗಾಗಿ ಕಾಲ ವ್ಯಯಿಸಬಾರದು. ಭಗವದ್ಧಾಮಕ್ಕೆ ಮರಳಲು ಪ್ರಯತ್ನಿಸ್ಬೇಕು. ಇದೇ ಮಾನವನ ಜೀವನದ ಗುರಿ ಅಂತ ನಾವು ಚರ್ಚೆ ಮಾಡಿದ್ವಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭು, ನಾನು ಗ್ರೂಪ್ 1 ಅಲ್ಲಿ ಇದ್ವಿ ಪ್ರಭುಜಿ. ಅಲ್ಲಿ ಒಂದು ಪಾಯಿಂಟ್ ನಾವು ಮಿಸ್ ಮಾಡಿದ್ವಿ ಪ್ರಭುಜಿ. ಪ್ರಶ್ನೆ ನಮ್ಗೆ ಇದ್ದಿದ್ದು 17ರಿಂದ 19ನೇ ಶ್ಲೋಕದ ಹೇಳಿಕೆಗಳು ಮತ್ತೆ ಅನುವಾದಗಳು, ಭಾವಾರ್ಥಗಳನ್ನ ಆಯ್ಕೆ ಮಾಡಿ ಕೃಷ್ಣ ಪ್ರಜ್ಞೆ ನಮ್ಮ ಶ್ರದ್ಧೆಯನ್ನು ಹೆಚ್ಚಿಸಲು ಹೇಗೆ ಸಹಾಯ ಮಾಡ್ತಂತ ಪ್ರಶ್ನೆ ಇದ್ದಿತ್ತು ಪ್ರಭುಜಿ. ಅದರಲ್ಲಿ 17ನೇ ಶ್ಲೋಕದಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಅಂದ್ರೆ ಪ್ರತಿಯೊಬ್ಬ ಜೀವಿಗೂ ತನ್ನ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಪಾಪ ಪುಣ್ಯ ಕಷ್ಟ ಸುಖ ಎಲ್ಲ ಡಿಸೈಡ್ ಆಗಿರುತ್ತೆ. ದೇವತೆಗಳಿಗೆ ಹೇಗೆ ರೀತಿ ಸುಖ ಅದೇ ರೀತಿ ಕೆಳಗಿನ ಒಂದು ಕರ್ಮ ಜೀವಿಗಳಿಗೂ ಸಹ ಅದೇ ರೀತಿ ಕಷ್ಟ ಕೂಡ ಎಲ್ಲ ಈಕ್ವಲ್ ಆಗಿ ಇದ್ದೇ ಇರುತ್ತೆ. ಒಂದ್ ರೀತಿ ಸುಖಾನ ಮೊದ್ಲೇ ನಮ್ ಪೂರ್ಣ ನಿರ್ಧಾರಿತವಾಗಿರ್ತದೆ. ಆ ರೀತಿ ಸುಖಾನ ಪಡ್ಕೊಂಡು ಅದನ್ನ ದೊಡ್ಡದಾಗಿ ಬೆಳೆಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ಒಂದು ಕಾಲ ಆದ್ಮೇಲೆ ಅದೆಲ್ಲ ನಾಶ ಆಗುತ್ತೆ. ಅದೇ ರೀತಿ ದುಃಖನೂ ಸಹ ನಮ್ಗೆ ಟೈಮ್ ಬಂದಾಗ ಅದು ಕಳೆದೋಗ್ಬಿಡ್ತಾ. ಈ ರೀತಿ ಇರುವಾಗ ನಾವು ಈ ಒಂದು ಕ್ಷುಲ್ಲಕ ವಸ್ತುಗಳಿಗಾಗಿ ನಾವು ಯಾವುದೇ ರೀತಿ ಕಷ್ಟ ಪಡೋದ ಅವಶ್ಯಕತೆ ಇರಲ್ಲ. ನಾವು ಭಕ್ತಿನ ಯಾವಾಗ ನಾವು ಸ್ಟಾರ್ಟ್ ಮಾಡ್ತೀವೋ ಆವಾಗ ಇದನ್ನೆಲ್ಲ ನಾವು ಪಾರಾಗಿ ಮತ್ತೆ ಭಗವಂತ ನಾಮಕ್ಕೆ ಸೇರಕ್ಕೆ ಸಹಾಯ ಆಗುತ್ತೆ. ಒಂದು ಎಕ್ಸಾಂಪಲ್ ತುಂಬಾ ಚಂದ ಕೊಡಿದ್ರು. ಅದನ್ನ ನಾವು ಇಲ್ಲಿ ಮಿಸ್ ಮಾಡಿದ್ವಿ ಪ್ರಭುಜಿ 17ನೇ ಶ್ಲೋಕದಲ್ಲಿ. ಮತ್ತೆ ಪ್ರತಿ ಮಾನವನ ಜೀವನ ಧ್ಯೇಯವಾಗಿರ್ಬೇಕು ಮತ್ತೆ ಭಕ್ತಿಲಿ ನಾವು ಬೆಳೆಯಲಿಕ್ಕೆ ಸಹಾಯ ಮಾಡ್ಬೇಕು ಅಂತ ಒಂದು ಪಾಯಿಂಟ್ ಇತ್ತು. ಅದನ್ನ ಮಿಸ್ ಮಾಡಿದ್ವಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಅಂದ್ರೆ ನಾವು ಇಡೀ ಲೈಫ್ ನಾವು ಬರೀ ಭೋಗ ಜನಕ್ಕೋಸ್ಕರ ಸ್ಪೆಂಡ್ ಮಾಡ್ತೀವಿ. ಬಟ್ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಯಾರ್ಗ್ ಏನ್ ಸಿಗ್ಬೇಕು, ತಗೊಳ್ಬೇಕು, ಕೊಡ್ಬೇಕು ಅಂತ. ಅದನ್ನ ನಾವು ಅರ್ಥನೇ ಮಾಡ್ಕೊಳಲ್ಲ. ಆ ಒಂದು ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ 17ನೇ ಶ್ಲೋಕದಲ್ಲಿ. ಮುಗಿಸ್ಕೊಳ್ಳೋಣ ಪ್ರೆಸೆಂಟೇಶನ್ ಏನಿದೆ. ಭಜನ್ ಅಪಕ್ವೋ ಅಥ ಪತೆ ತಥೋ ಯದಿ. ಆದ್ದರಿಂದ ಇಲ್ಲಿ ಹೇಳಲಾಗಿದೆ ಭಜನ್ ಅಪಕ್ವೋ ಅಥ ಪತೆ ತಥೋ ಯದಿ. ಯಾವಾಗಲೂ ಅಲ್ಲ, ಅಪಕ್ವ ಸ್ಥಿತಿಯಲ್ಲಿ ಕೆಲವೊಮ್ಮೆ ಪತಿತನಾಗಬಹುದು. ನಂತರ ಯತ್ರ ಕ್ವಾವಾ ಅಭದ್ರಂ ಅಭೂದಮುಷ್ಯಕಿಂ. ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ನಾವು ಪತನವೂ ಕೂಡ ಆಗೋದಿಲ್ಲ ನಾವು. ಸೊ ಅಂತ ಹೇಳ್ತಾ ಇದೆ. ಸೊ ಓಕೆ. ನಂತರ ಯತ್ರ ಕ್ವಾವಾ ಅಭದ್ರಂ ಅಭೂದಮುಷ್ಯಕಿಂ. ಹಾಗಾದರೆ ಅಲ್ಲಿ ನಷ್ಟವೇನು? ಅವನು ವಿಫಲನಲ್ಲ, ಅವನು ಇನ್ನೂ ಲಾಭದಾಯಕ. ಏಕೆಂದರೆ ತಾತ್ಕಾಲಿಕವಾಗಿ ಅವನು ಪ್ರಾಮಾಣಿಕವಾಗಿ ಕೃಷ್ಣ ಸೇವೆಯನ್ನು ಮಾಡಿದರೂ ಅದು ಶಾಶ್ವತವಾಗಿ ಉಳಿಯುತ್ತದೆ. ಅದು ಎಂದಿಗೂ ಪತನ ಹೊಂದುವುದಿಲ್ಲ. ಪ್ರಾಮಾಣಿಕವಾಗಿ ಮಾಡಿ, ಆಗ ನೀವು ಎಂದಿಗೂ ಪತನ ಹೊಂದುವುದಿಲ್ಲ. ಶ್ರೀ ಹೇಳ್ತಾರೆ. ಏನ್ ಗ್ಯಾರಂಟಿ ಇದೆ? ಒಮ್ಮೆ ನಮ್ಗೆ ಅನ್ಸುತ್ತೆ ಅಡ್ವಾಂಟೇಜ್ ತಗೊಳ್ಳೋಣ, ತೊಂದರೆ ಇಲ್ಲ, ನಾನು ಪತನ ಆಗಿದ್ದೀನಿ, ಹಾಗೆ ಇರ್ಲಿ, ತೊಂದರೆ ಇಲ್ಲ, ನನಗೆ ಚಾನ್ಸ್ ಕೊಡ್ತಾನೆ ಕೃಷ್ಣ ಕೊಡ್ತಾನೆ ಇದ್ದಾನೆ ತುಂಬ ಕೊಟ್ಟಿದ್ದಾನೆ ನನಗೆ. ನೆಕ್ಸ್ಟ್ ಜನ್ಮದಲ್ಲೂ ಕೂಡ ಹೇಳ್ದಾಗೆ ನನಗೆ
ಒಳ್ಳೆ ಜನ್ಮನೇ ಸಿಗುತ್ತೆ, ಒಳ್ಳೆ ಒಂದು ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ, ಒಳ್ಳೆ ಶ್ರೀಮಂತ ಕುಟುಂಬ ನಾವು. ಸೊ ಹಾಗೆ ಅಂತ ನಾವು ಅನ್ಕೊಳ್ಬೋದು ನಾವು, ಹಾಗೆ ಅಂತ ಆಗಿದೆ ಗೀತೆಯಲ್ಲಿ ಕೃಷ್ಣ ಇರ್ಬೋದು ಕೂಡ, ಶುಚಿನಾಂ ಶ್ರೀಮತಾಂ ಗೇಹೆ. ಆದ್ರೆ ಶ್ರೀಲ ಪ್ರಭುಪಾದರು ಹೇಳೋದೇನೆಂದ್ರೆ, ಏನ್ ಗ್ಯಾರಂಟಿ ಇದೆ ಮತ್ತೆ ನೀವು ಮರು ಜನ್ಮದಲ್ಲೂ ಕೂಡ ನೀವು ಸೀರಿಯಸ್ ಆಗಿ ತಗೊಳ್ತಿರೋ ಏನು? ಹೇಗೆ ಈ ಜನ್ಮದಲ್ಲಿ ನಾನು ಸೀರಿಯಸ್ ಆಗಿ ತಗೊಳ್ದೆ, ನನ್ನ ಪತನ ಆಗ್ಬಿಟ್ಟೆ, ಈ ಮರು ಜನ್ಮದಲ್ಲೂ ಕೂಡ ನಾನು ಸೀರಿಯಸ್ ಆಗಿ ತಗೊಳ್ದೆ, ಮತ್ತೆ ನಾನು ಹಾಗೆ ಕಂಟಿನ್ಯೂ ಆಗ್ಬೋದು, ಮತ್ತೆ ಇನ್ನೊಂದು ಜನ್ಮ, ಮತ್ತೆ ಇನ್ನೊಂದು ಜನ್ಮ, ಮತ್ತೆ ಇನ್ನೊಂದು ಜನ್ಮ. ಸೊ ಇದು ಹಾಗೆ, ಅದಕ್ಕೆ ಈಗಲೇ ನಾವು ಸಿಕ್ಕಿರೋ ಒಂದು ಆಪರ್ಚುನಿಟಿ, ಅವಕಾಶ, ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಇದೆ ಸಾಧ್ಯತೆ, ತಿರ್ಗಾ ಪತನ ಆಗುವ ಸಾಧ್ಯತೆ ಇದೆ, ಇನ್ನೊಂದು ಜನ್ಮದಲ್ಲೂ ಕೂಡ ಇದೆ, ಮತ್ತೇನು ಕೂಡ ಇದೆ, ಮತ್ತೇನು ಕೂಡ ಇದೆ. ಹಾಗೆ ಎನಿವೆ, ಸೊ ಇದನ್ನ ಆದಷ್ಟು ನಾವು ಈಗಲೇ ಸದ್ಯದಲ್ಲೇ ಇದನ್ನ ನಾವು ಆ ಶ್ರೀಲ ಪ್ರಭುಪಾದರು ನಿರ್ದೇಶನ ಈ ಜನ್ಮದಲ್ಲೇ ಮುಗಿಸ್ಬಿಡಿ, ಕಾಯ್ಬೇಡಿ, ಮತ್ತೆ ಇನ್ನೊಂದು ಜನ್ಮ ಕಾಯ್ಬೇಡಿ. ಆಮೇಲೆ ಅವರ ನಿರ್ದೇಶನಗಳು ಏನು ನಮಗೆ ಆಕ್ಚುಲಿ ದೊಡ್ಡದಲ್ಲ, ಅವರ ಆಚಾರ್ಯರು ಇದು ನಿರ್ದೇಶನ 5 ಕಮ್ಯಾಂಡ್ಮೆಂಟ್, ಆಯ್ತು, ಮಹಾಮಂತ್ರವನ್ನು ಜಪಿಸಬೇಕು 16 ಸುತ್ತು ಕನಿಷ್ಠ ನಾವು, ಮತ್ತೆ 4 ನಿಯಮಗಳು, ಇದನ್ನು ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ನಾವು. ಸೊ ಯಾಕಂದ್ರೆ ಇಷ್ಟೇ ಅಷ್ಟು ಸುಲಭ ಅಲ್ಲ ಈ ನಿಯಮಗಳು ಪಾಲನೆ ಮಾಡೋದು. ಎಷ್ಟೋ ನಮ್ಮ ಇರುವ ಭೌತಿಕ ಮನಸ್ಸು ನಮಗೆ ಎಷ್ಟೋ ಅಡಚಣೆಗಳನ್ನ ಕೊಡುತ್ತೆ ನಾವು ಇದನ್ನ ಮಾಡೋದ್ರಲ್ಲಿ ನಾವು. ಸೊ ಅದರಿಂದ ಮತ್ತೆ ಅದನ್ನ ಮನಸ್ಸನ್ನು ಇನ್ನ ಸರಿಯಾಗಿ ರೀತಿಯಲ್ಲಿ ಅದನ್ನ ಮಾಡಲಿಕ್ಕೆ ಆಚಾರ್ಯರು, ಸಂಸ್ಥಾಪಕ ಆಚಾರ್ಯರು, ಅವರ ನಿರ್ದೇಶನಗಳು, ಅವರ ಇಚ್ಛೆಗಳು ಪೂರೈಕೆ ಮಾಡೋದ್ರಲ್ಲಿ ನಾವು ಅದಕ್ಕೆ ಇದಾದರೆ ಅದಕ್ಕೆ ಒಂದು ಸ್ಪಿರಿಚುವಲ್ ಇದರಲ್ಲಿ ನಾವು ಆಧ್ಯಾತ್ಮಿಕವಾಗಿ ನಾವು ನಮ್ಮ ಕಾರ್ಯಗಳು, ನಮ್ಮ ಆಂಗ್ಸೈಟಿ ಅದಕ್ಕೆ ತಗೊಂಡ್ರೆ ಭೌತಿಕವಾದ ನಾವು ಇದನ್ನ ಬಿಡ್ಬೋದು. ನಾವು ಅವ್ರ ಕೃಪೆಯಿಂದ ನಾವು ಸ್ಥಿರವಾಗಿ ಆ ನಿಯಮಗಳನ್ನು ಪಾಲನೆ ಮಾಡ್ಬೋದು. ತಸ್ಸೇವ ಹೇತೋ ಪ್ರಯತೇತ ಕೋವಿದೋ, ತತ್ವಜ್ಞಾನದಲ್ಲಿ ಒಲವಿರುವವನು ಆ ಒಂದೇ ಕಾರಣಕ್ಕಾಗಿ ಪ್ರಯತ್ನಿಸಬೇಕು. ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಹೆಚ್ಚಿನ ಸಮಯವನ್ನು ಐಹಿಕ ವಿಷಯಗಳ ಸುಧಾರಣೆಗಳಿಗಾಗಿ ನೀಡಬಾರದು. ಸೊ ನೀಡಬಾರದು, ಸೊ ಇದು ಹೇಳ್ತಾ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಸೊ ಎಷ್ಟು ಬೇಕೋ ಅಷ್ಟು ನಾವು ಅಷ್ಟೇ, ನಾವು ಬ್ಯಾಡ್ ಬಾರ್ಗೇನ್, ದೇಹ ಸಿಕ್ಕಿದೆ ನಮಗೆ, ಸೊ ಇದ್ರ ಮೇಂಟೆನೆನ್ಸ್ ಬೇಕು ನಮಗೆ, ಭೌತಿಕ ಕಾರ್ಯಗಳು ಮಾಡ್ಬೇಕು ನಾವು, ಆದ್ರೆ ಎಷ್ಟು ಬೇಕೋ ಅಷ್ಟೇ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನಾವು ಹೆಚ್ಚಿನ ಅಯ್ಯೋ ಅವ್ರ ಹತ್ರ ಪಕ್ಕದ ಮನೆಯವ್ರ ಹತ್ರ ದೊಡ್ಡ ಬಿಲ್ಡಿಂಗ್ ಇದೆ, ದೊಡ್ಡ ಬಂಗಲೋ ಇದೆ, ಇಲ್ಲ ಅವ್ರದ್ದು ದೊಡ್ಡ ಕಾರ್ ಇದೆ, ಇಲ್ಲಾಂದ್ರೆ ಅವ್ರ ಮಗ ಅವ್ರ ಮಕ್ಕಳು ಅಮೇರಿಕಲ್ಲಿ ಓದ್ತಾ ಇದ್ದಾರೆ, ಸೊ ನಾವು ಹಾಗೆ ಮಾಡಬೇಕು. ನಾವು ಭೌತಿಕವಾಗಿ ಕಾಂಪಿಟೇಷನ್ ನಾವು ಇಟ್ಕೊಳ್ಳಲ್ಲ. ನಾವು ನಮ್ಮ ಕರ್ಮ ಅನುಸಾರವಾಗಿ ಭೌತಿಕವಾಗಿ ಏನು ಸಿಕ್ಕಿದೆ ಅದನ್ನು ತೃಪ್ತರಾಗಿ ನಾವು ಆಧ್ಯಾತ್ಮಿಕ ಬೆಳವಣಿಗೆಗೆ ನಾವು ನಮ್ಮ ಗೋಲ್, ನಮ್ಮ ಗುರಿ ನಾವು ಆ ಕಡೆ ಇಟ್ಕೊಳ್ಳೋಣ. ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಹೆಚ್ಚಿನ ಸಮಯವನ್ನು ಐಹಿಕ ವಿಷಯಗಳ ಸುಧಾರಣೆಗಳಿಗಾಗಿ ನೀಡಬಾರದು. ಉತ್ತಮ ಸಮಯವನ್ನು ಉಳಿಸಿ ಮತ್ತು ಆ ಸಮಯವನ್ನು ಕೃಷ್ಣ ಪ್ರಜ್ಞೆಯನ್ನು ಸುಧಾರಿಸಲು ಬಳಸಿಕೊಳ್ಳಿ. ಅದು ಪರಿಪೂರ್ಣತೆ, ಅದು ಶಾಸ್ತ್ರಗಳ ಆದೇಶ. ತಸ್ಸೇವ ಹೇತೋ ಪ್ರಯತೇತ ಕೋವಿದಃ. ಎಸ್, ನೀವೆಲ್ಲರೂ ಹೇಳ್ತಾ ಇದ್ರಿ ಶ್ಲೋಕಗಳಲ್ಲಿ, ಮುಖ್ಯ ಇದು ತ್ಯಕ್ವಾ. ಅದು ತಸ್ಸೇವ ಹೇತು ಪ್ರಯತೇತ ಕೋವಿದ, ಬುದ್ಧಿವಂತನು ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ತಸ್ಸೇವ ಹೇತು ಪ್ರಯತೇತ, ತಸ್ಸೇವ ಹೇತು ಪ್ರಯತೇತ ಕೋವಿದ. ತತ್ವಜ್ಞಾನದಲ್ಲಿ ಒಲವಿರುವವನು ಆ ಒಂದೇ ಕಾರಣಕ್ಕಾಗಿ ಪ್ರಯತ್ನಿಸಬೇಕು. ಅಂದರೆ ನಾನು ನನ್ನ ಸಂತೋಷಕ್ಕಾಗಿ ಪ್ರಯತ್ನಿಸಬಾರದೇ? ಇಲ್ಲ, ನೀವು ಪ್ರಯತ್ನಿಸಿದರೆ ನಿಮ್ಮ ಸಂತೋಷ ಎಲ್ಲಿದೆ? ನೀವು ನಿಮಗೆ ಲಭ್ಯವಿದ್ದಷ್ಟು ಸಂತೋಷವನ್ನು ಮಾತ್ರ ಪಡೆಯಬಹುದು, ಅದಕ್ಕಿಂತ ಹೆಚ್ಚಿಲ್ಲ. ಹಾಗಾದರೆ ನೀವು ನಿಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು? ಶ್ರೀಲ ಪ್ರಭುಪಾದರ ಒಂದು ಉದಾಹರಣೆ ಕೊಡೋದು, ಯಾರೊಬ್ರು ದೊಡ್ಡ ವ್ಯಕ್ತಿ ಅಂದ್ರೆ ಅವ್ರ ಕಾಲದಲ್ಲಿ 100 ವರ್ಷದ ಕಾಲದಲ್ಲಿ ಬ್ರಿಟಿಷ್, ಈಗ ಅಮೆರಿಕ ಇದೆ, ಅವಾಗ ಬ್ರಿಟನ್ನಾಗ. ಸೊ ಅಲ್ಲಿ ಹೋಗಿ ದೊಡ್ಡ ಎಜುಕೇಶನ್ ವೈದ್ಯ, ಅಲ್ಲಿ FRCS MRC ಎಲ್ಲ ಮುಗಿಸಿ ಬಂದಿದ್ದಾರೆ. ಹೇಳ್ತಾರೆ ಶ್ರೀಲ ಪ್ರಭುಪಾದರು ಕಲ್ಕತ್ತಾದಲ್ಲಿ ತುಂಬಾ ಬಡತನದಲ್ಲಿದ್ದಾರೆ. ಅವರು ಅಷ್ಟು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದು ಹೊರದೇಶದಲ್ಲೆಲ್ಲ ಮಾಡಿ ಬಂದ್ರು ಕೂಡ ಅವರು ಅಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಅವ್ರು ನೋಡಿದಾಗೆ ಬಡತನ, ಅವ್ರ ಕರ್ಮ ಏನ್ ಮಾಡೋದು, ಏನೋ ಅವರು ಪ್ರಯತ್ನ ಪಟ್ಟು ಇದು ಮಾಡಿ ಹಿಂದಿನ ಕರ್ಮ
ಅಥವಾ ಒಂದು ದೊಡ್ಡ ವಿದ್ಯಾಭ್ಯಾಸನೇ ಇರ್ಬೋದು ಲೌಕಿಕವಾಗಿ, ಆದರೆ ಅವರ ಕರ್ಮಾನುಸಾರವಾಗಿ ಅವರು ಬಡತನದಲ್ಲೇ ಇದ್ದಾರೆ. ಇನ್ನೊಬ್ಬರು ಯಾರು ಶ್ರೀಲ ಪ್ರಭುಪಾದರು ಇರ್ತಾರೆ, ಇನ್ನೊಬ್ಬರು ಯಾರೋ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮ್ಯಾನ್, ವ್ಯಾಪಾರಿ, ಅವರಿಗೆ ಸಹಿ ಬರಹ ಒಂದು ಸಿಗ್ನೇಚರ್ ಮಾಡೋಕ್ಕೂ ಬರೋದಿಲ್ಲ. ಸಿಗ್ನೇಚರ್ ನಮಗೆ ಸೈನ್ ಮಾಡಬೇಕು, ಸೈನ್ ಮಾಡಿ ಚೆಕ್ ನಾವು ವಿಡ್ರಾ ಮಾಡಬೇಕು ಬ್ಯಾಂಕಿಂದ, ಇನ್ನೊಂದು ಅಂದರೆ ಸೈನ್ ಮಾಡಬೇಕು ನಮ್ಮ ಅಕೌಂಟಿಂದ ಖಾತೆಯಿಂದ ತೆಗಿಲಿಕ್ಕಲ್ಲ. ಸೊ ಪ್ರಭುಪಾದರು ಹೇಳ್ತಾರೆ, ಅವರು ಅಲ್ಲಿ ಬ್ಯಾಂಕಲ್ಲೂ ಕೂಡ ಯಾರ ಹತ್ರ ಸಹಾಯ ಕೇಳ್ತಾ ಇದ್ದಾರೆ, ಇದು ದಯವಿಟ್ಟು ಇದು ಬರ್ಕೊಡಿ, ಇದು ಏನ್ ಬರಿಬೇಕು, ಇದು ಸೆಲ್ಫ್ ಅಂತ ಚೆಕ್ ಬರ್ಕೊಟ್ಟು ಹಣ ಎಷ್ಟು. ಸೊ ಅವ್ರಿಗೆ ಅವ್ರು ಏನ್ ಬರೆದ್ರು ಗೊತ್ತಾಗೋದಿಲ್ಲ ಇವ್ರಿಗೆ. ಪ್ರಭು ಆತರ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿಗೆ ನೀವು ನಿಮ್ಮ ಹೆಸರು ಬರ್ಕೊಂಡ್ಬಿಟ್ಟು ಹಣ ತಗೊಂಡು ಹೋಗ್ಬಿಡ್ಬೋದು ನೀವು. ಆದ್ರೆ ಏನ್ ಮಾಡೋದು, ಅವನ ಕರ್ಮ ಇದೆ, ಅವನ್ ದೊಡ್ಡ ಶ್ರೀಮಂತ, ಒಬ್ಬ ಮಿಲಿಯನೇರ್. ಸೊ ಹೀಗೆ ನೋಡ್ತೀವಿ, ಹೀಗೆ ಕೇವಲ ನಮ್ಮ ಪ್ರಯತ್ನದಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ವಿದ್ಯಾಭ್ಯಾಸದಿಂದ, ಇನ್ನೊಂದೇನಂದ್ರೆ ನಮ್ಮ ಒಂದು ಭಾಗ್ಯ, ನಮ್ಮ ಇದು ಅಂತ, ಇದು ನಮ್ಮ ಇಂದಿನ ಜನ್ಮದೋ ಇನ್ನೊಂದು ಜನ್ಮದೋ ಇನ್ನೊಂದು. ಸೊ ಆ ರೀತಿಯಲ್ಲಿ ಇದು ಸಿಗುವಂಥದ್ದು ಈ ಕರ್ಮ ಭೌತಿಕವಾಗಿ ನಮ್ಮ ಸುಖ ದುಃಖ. ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ನಾವು ಚಿಂತಿಸಬಾರ್ದು. ನಮ್ಮ ಚಿಂತನೆ ಕೇವಲ ಆಧ್ಯಾತ್ಮಿಕವಾಗಿ ಇದನ್ನು ಸುಧಾರಿಸಲಿಕ್ಕೆ ನಮ್ಮ ಪ್ರಯತ್ನ. ಆಧ್ಯಾತ್ಮಿಕವಾಗಿ ಹೇಗೆ ನಾನು ಸುಧಾರಿಸಿ ನಾನು ಕೃಷ್ಣನ ಆಶ್ರಯ ಪಡಿತೀನಿ, ಮಾನವ ಜನ್ಮದ ಏಕೈಕ ಕರ್ತವ್ಯ ನಮಗೆ ಅದೇ ನಮಗೆ. ಸೊ ಅಂತ ಇಟ್ಕೊಂಡೆ, ಆ ಉದ್ದೇಶವನ್ನು ಇಟ್ಕೊಂಡೆ ನಾವು ಅದಕ್ಕೆ ಶ್ರಮಿಸ್ಬೇಕು. ಅದಕ್ಕೆ ನಾವು ಸ್ಮರನ್ ಮುಕುಂದಾಂಗ್ರಿ ಉಪವನಂ ಪುನಃ. ಸ್ಮರನ್ ಮುಕುಂದಾಂಗ್ರಿ, ಸೊ ಕೃಷ್ಣನ ಪಾದಕಮಲಗಳು. ಸೊ ಅದು ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಅಯ್ಯೋ, ಕೃಷ್ಣ ಭಕ್ತಿ ಸೇವೆ ಮಾಡಿದ್ದು ಆ ರಸ, ನಾವೇನು ಹೇಳ್ತಾ ಇದ್ದೇವೆ ಇಲ್ಲಿ, ರಸಗ್ರಹ. ಸೊ ಅದು ಮತ್ತೆ ಮತ್ತೆ ನಮ್ಗೆ ಹಿಡಿತಾ ಇರುತ್ತೆ. ಸೊ ಕೃಷ್ಣನ ಕೃಪೆ. ಸೊ ಎಲ್ಲರೂ ನಾವು ಅನುಭವ ಮಾಡಿದಾಗೆ, ಅಯ್ಯೋ ಎಷ್ಟು ಚೆನ್ನಾಗಿತ್ತು ಕೃಷ್ಣ ಸೇವೆ, ಅಯ್ಯೋ ಎಷ್ಟು ಚೆನ್ನಾಗಿತ್ತು ಕೃಷ್ಣ ಕೀರ್ತನೆ, ಅಯ್ಯೋ ಇದು ಅನುಭವ ಮತ್ತೆ ಮತ್ತೆ ನಮ್ಮನ್ನ ಹಿಡ್ಕೊಂಡ್ ಬರುತ್ತೆ. ಹರೇ ಕೃಷ್ಣ ಎಂದು ಜಪಿಸುವವನು ಅದನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಅವನು ಮತ್ತೆ ಬರಬೇಕು, ಈ ಜನ್ಮ ಅಥವಾ ಮುಂದಿನ ಜನ್ಮ. ಕೃಷ್ಣ ಅವನನ್ನು ಬಿಡುವುದಿಲ್ಲ. ಕೃಷ್ಣ ಎಂದು ಒಮ್ಮೆ ಮನಪೂರ್ವಕವಾಗಿ ಶರಣಾಗತನಾಗಿ, ಕೃಷ್ಣ ನಾನು ನಿನ್ನವನು ಎಂದರೆ ಕೃಷ್ಣ ಅವರನ್ನು ಎಂದಿಗೂ ಬಿಡುವುದಿಲ್ಲ. ಆತನು ನಿನ್ನನ್ನು ರಕ್ಷಿಸುವನು. ಶ್ರೀಲ ಪ್ರಭುಪಾದ ನ್ಯೂ ವೃಂದಾವನ. ಅಜಾಮಿಳಗೆ ಕೃಷ್ಣ ನೋಡಿ, ನಾರಾಯಣ. ಈ ಅಧ್ಯಾಯದ ಆಕ್ಚುಲಿ ಅಧ್ಯಾಯ ಅಷ್ಟೇ ಅನ್ಸುತ್ತೆ. ಲೆಸನ್ 3 ಯೂನಿಟ್ 2 ಲೆಸನ್ 3 ಅಂದ್ರೆ ಈ ಅಧ್ಯಾಯ ಫಿನಿಶ್. ಸೊ ಓದಿ ಇದನ್ನ, ಇದು ದೊಡ್ಡ ಅಧ್ಯಾಯ. ವೇದವ್ಯಾಸರು ಕೂಡ ವೇದವ್ಯಾಸ ಅಲ್ಲ, ನಾರದ ಮುನಿಗಳು ಅವರ ಬ್ರೀಫ್, ಹೇಗೆ ಅವರು ಇಷ್ಟು ಶುದ್ಧ ಭಕ್ತರಾದರು, ಅವರ ಹಿನ್ನೆಲೆ, ದಾಸೀಪ ಮಗನಾಗಿ ಹುಟ್ಟಿದ್ದು ಅವರು. ಸೊ ಆ ಒಂದು ವೃತ್ತಾಂತವನ್ನು ಹೇಳಿದ್ದಾರೆ. ಆ ಶ್ಲೋಕ ಯಾವುದು, 23ರಿಂದ 31 ಶ್ಲೋಕ. ಸೊ ಅಲ್ಲಿ ಅವ್ರು ಹೇಳೋದು. ಸೊ ಹೆಚ್ಚಾಗಿ ನಾವು 17 to 22, 13 ಸ್ಟಾರ್ಟ್ ಮಾಡಿದ್ದು ನಾವು. ಇವತ್ತು ನೋಡಿದ್ದು, ಇವತ್ತು ಲೆಸನ್ ಪ್ಲಾನ್ ಅದು ಕೊಟ್ಟಿರೋದು ನಮಗೆ. ಇಲ್ಲಾಂದ್ರೆ ನಾರದರ ಇದು ಇತಿಹಾಸ ಕೊಟ್ಟಿದ್ದಾರೆ, ಹೇಗೆ ಅವರು ಒಂದು ಶುದ್ಧ ಭಕ್ತರ ಸಂಘದಲ್ಲಿ, ಅವರು ಒಂದು ಚಿಕ್ಕ ಬಾಲಕನಾಗಿದ್ರು, ಅಷ್ಟು ವಿದ್ಯಾಭ್ಯಾಸ ಇಲ್ಲ, ಏನೂ ಇಲ್ಲ, ತುಂಬಾ ಬಡತನ. ಅವರ ತಾಯಿ ಅವರಿಗೆ ಸೇವೆ ಮಾಡಿದ್ದು. ಸೊ ಅವರ ಇದರಿಂದ ಇವರು ಕೂಡ ಒಬ್ಬರು ಆ ಶುದ್ಧ ಭಕ್ತರು, ಮಹಾತ್ಮರು, ಮಹಾಭಾಗವತರು, ಭಕ್ತಿ ವೇದಾಂತರು ಅಂತ ಶ್ರೀಲ ಪ್ರಭುಪಾದ ಅಂತಾರೆ. ತುಂಬಾ ಮಹಾತ್ಮರು. ಸೊ ತುಂಬಾ ಭಾಗ್ಯವಂತರು ನಾರದ ಮುನಿಗಳು. ಹಾಗೆ ಆ ಥರ ಒಂದು ಶುದ್ಧ ಭಕ್ತರ ಒಂದು ಸಂಘ ಸಿಗೋದು ಅವರಿಗೆ. ಸೊ ಅವರ ಸಂಘದಿಂದ ಇವರು ಆ ರೀತಿಯ ಬೆಳವಣಿಗೆ, ಆ ರೀತಿಯ ಆಸಕ್ತಿ ಕೃಷ್ಣನ ಭಕ್ತಿಯಲ್ಲಿ, ಕೃಷ್ಣನ ವಿಷಯ ಶ್ರವಣ ಮಾಡೋದರಲ್ಲಿ ಆ ರುಚಿ ಬೆಳೀತು ಅಂತ. ಚಿಕ್ಕ ಮಗುವಾಗಿದ್ರು ಬೆಳೀತು. ಮತ್ತೆ ಅವರು ತಿಂದ ಒಂದು ಉಚ್ಚಿಷ್ಟವನ್ನು, ಪ್ರಸಾದವನ್ನು ಅವರು ತೆಗೆದುಕೊಂಡಿತ್ತು. ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಮಾರ್ಗದಲ್ಲಿ ಅವರ ಅನುಭವ ನಾರದ ಮುನಿಗಳು ವೇದವ್ಯಾಸರಿಗೆ ಹೇಳ್ತಾರೆ, ಈ ರೀತಿ ನನ್ನ ಬೆಳವಣಿಗೆ ಆಯ್ತು, ಆ ಚರಿತ್ರೆ ಅವರು ಹೇಳ್ತಾರೆ. ಸೊ ಭಕ್ತಿ ವೇದಾಂತಗಳೊಂದಿಗೆ ನಾರದರ ಅವರ ಸಂಘ, ನಾರದರಿಗೆ ಅಷ್ಟು ಹಾಗೆ ಏನು ನಾರದರ ಪ್ರಭುಪಾದರು ಹೇಳೋದು, ನಾರದರ ಮಟ್ಟಿಗೆ ಭಕ್ತರು ಇನ್ನೊಬ್ಬರಿಲ್ಲ ಅಂತ.
ಸೊ ಆ ರೀತಿಯಲ್ಲಿ ಅವರು ತಯಾರಾದರು, ಆ ರೀತಿಯ ಭಕ್ತರಾಗಿದ್ದಾರೆ ನಾರದರು. ಆಮೇಲೆ ಶ್ರೀ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಅಷ್ಟು ಕರುಣೆಯಿಂದ, ಅಷ್ಟು ನಿಧಾನದಿಂದ, ಕೃಪೆಯಿಂದ ನಾರದರು ಈಗ ಈ ಅಧ್ಯಾಯದಲ್ಲಿ ಅವರು ಆಗಮಿಸಿದ್ದಾರೆ ಅಂತ ಪ್ರಭುಪಾದರು ಅನುಮಾನಿಸ್ತಾರೆ ನಾರದರು. ಸೊ ನಾರದರು ಮತ್ತೆ ತಿರ್ಗಾ ಅವರು ಕರ್ಮಯೋಗ, ಹೇಗೆ ನಾವು ನಮ್ಮ ಭೌತಿಕ ಇದನ್ನು ಜಗತ್ತಿನಲ್ಲಿ ಭೌತಿಕ ದೇಹ ಮನಸ್ಸನ್ನು ನಾವು ಇಟ್ಕೊಂಡು ಹೇಗೆ ಕೃಷ್ಣ ಸೇವೆ ಮಾಡೋದು, ನಾವು ಅದನ್ನು ಮಾಡೋದ್ರಿಂದ ಮೂಲಕ ಈ ಭೌತಿಕವಾದದ್ದು ಆಧ್ಯಾತ್ಮಿಕವಾಗುತ್ತೆ ಅಂತ ಹೇಳಿ ಒಂದು ಉದಾಹರಣೆ ಕೊಡೋದವರು, ಹೇಗೆ ಒಂದು ಎಕ್ಸ್ಪರ್ಟ್ ಡಾಕ್ಟರ್ ಬೈ ಪರ್ಟಿಕ್ಯುಲರ್ ಆಯುರ್ವೇದದಲ್ಲಿ ಹೇಳ್ತಾರೆ, ನಮ್ಗೇನಾದರೂ ಹೆಚ್ಚು ಹಾಲಿನ ಪದಾರ್ಥಗಳಾದರೆ ನಮಗೆ ಬೇದಿ ವಾಂತಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮಗೆ ಅವ್ರು ಹೇಳ್ತಾರೆ, ಅದು ಯಾವ ಒಂದು ವಸ್ತುವಿಂದ ಒಂದು ರೋಗ ಬಂದಿದೆ, ಅದೇ ವಸ್ತುನ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅದು ನಮಗೆ ಮದ್ದಾಗಿ ಆಗುತ್ತೆ. ಸೊ ಹೇಳ್ತಾರೆ, ಈಗ ಈ ಥರ ಹಾಲಿನ ಪದಾರ್ಥದಿಂದ ಆದ ಒಂದು ಬೇದಿ ವಾಂತಿಗಳಿಗೆ ಅದಕ್ಕೆ ಪರಿಹಾರ ಅಂದರೆ ಮೊಸರು ಮತ್ತು ಸ್ವಲ್ಪ ಏನೇನಾದರೂ ಅದಕ್ಕೆ ಏನೇನಾದ್ರು ಸ್ವಲ್ಪ ಅದು ಆ್ಯಡ್ ಮಾಡ್ಬೋದು ಅದಕ್ಕೆ ನಿವಾರಣೆ ಮಾಡೋಕ್ಕೆ. ಸೊ ಅದು ಹಾಲಿನ ಪದಾರ್ಥವೇ, ಹಾಲಿನದಿಂದನೇ ಆಗಿದ್ದು ರೋಗ, ಆದರೆ ಇವಾಗ ಹಾಲಿಂದನ ಇನ್ನೊಂದು ರೂಪದಲ್ಲಿ ಅದರ ನಿವಾರಣೆ ಆಗುತ್ತೆ, ಅದನ್ನು ನಿಲ್ಲಿಸ್ಬೋದು. ಸೊ ಹಾಗೆ ಹೇಳ್ತಾರೆ, ಭೌತಿಕವಾಗಿ ನಾವು ಇದೇ ದೇಹವನ್ನು ಉಪಯೋಗಿಸ್ತಾ ಇದ್ದೇವೆ, ಇದೇ ಇಂದ್ರಿಯಗಳು ನಮಗೆ, ಇದೇ ಮನಸ್ಸು ನಮಗೆ, ಇದೇ ನಮ್ಮ ವಸ್ತುಗಳಿರ್ಬೋದು, ಇದೇ ನಮ್ಮ, ಆದರೆ ಇದನ್ನೆಲ್ಲವನ್ನು ನಾವು ಕೃಷ್ಣ ಸಂಪರ್ಕ ಮಾಡಿದರೆ ನಾವು ಇದೇ ಭೌತಿಕವಾದ್ದು ಆಧ್ಯಾತ್ಮಿಕವಾಗಿ ನಮ್ಮನ್ನು ಬಿಡುಗಡೆ ಮಾಡುತ್ತೇವೆ. ಸೊ ಹಾಗೆ ಆಚಾರ್ಯರು ನಮ್ಮ ಭೌತಿಕವಾದ ವಸ್ತುವನ್ನು ಆಧ್ಯಾತ್ಮಿಕವಾಗಿ ಮಾಡ್ಬೋದು ನಾವು. ಸೊ ಆಚಾರ್ಯ ನಾರದ ಮುನಿಗಳು ಅವನ ಕರ್ಮಯೋಗ, ನಮ್ಮ ಚಟುವಟಿಕೆಗಳು, ನಮ್ಮ ಕೆಲಸಗಳು, ಪ್ರತಿಯೊಬ್ಬರು ಒಂದೊಂದು ಕೆಲಸ ಒಂದೊಂದರಲ್ಲಿ ಪರಿಣತರಾಗಿರ್ಬೋದು. ಆ ಪರಿಣತಿಯಲ್ಲಿ ಅವರು ಪೂರೈಕೆ, ಒಬ್ಬ ದೊಡ್ಡ ಫಿಸಿಸಿಸ್ಟ್, ಒಬ್ಬ ದೊಡ್ಡ ಕೆಮಿಸ್ಟ್, ಒಬ್ಬ ದೊಡ್ಡ ಸ್ಟೇಟ್ಸ್ ಮ್ಯಾನ್, ಬೇರೆ ಬೇರೆ ರೀತಿ ಒಬ್ಬೊಬ್ಬರು ಇರ್ಬೋದು, ಒಂದೊಂದು ಮಾರ್ಗದಲ್ಲಿ ಒಂದೊಂದು ಅವರು ನಿಪುಣರಾಗಿರ್ಬೋದು. ಸೊ ಅದರಲ್ಲೇ ಅವರು ಕೃಷ್ಣನನ್ನು ಹುಡುಕುತ್ತಾ, ಕೃಷ್ಣನನ್ನು ಶೋಧಿಸುತ್ತಾ, ಕೃಷ್ಣನ ಸೇವೆಗೆ ಅವರು ಅದನ್ನ ಕನೆಕ್ಷನ್ ಮಾಡಿಕೊಂಡ್ರೆ ಅವರು ಪರಿಪೂರ್ಣವಾಗಿ. ಒಬ್ಬ ಬಿಸ್ನೆಸ್ ಮ್ಯಾನ್, ಡೂ ದ ಬಿಸ್ನೆಸ್ ಫಾರ್ ಕೃಷ್ಣ, ಕೃಷ್ಣನಿಗೋಸ್ಕರ ಅವ್ರು ಮಾಡ್ತಾ, ಅವರು ಒಂದು ಲಾಭವನ್ನು ಕೃಷ್ಣನಿಗೆ ಕೊಡ್ತಾ ಅವರು ಅದನ್ನು ಪರಿಪೂರ್ಣತೆಯಾಗಿ ಮಾಡ್ಕೊಳ್ಬೋದು. ಸೊ ಯಾವುದು ಕೂಡ ಭೌತಿಕವಲ್ಲ, ಅದು ಎಕ್ಸ್ಪರ್ಟ್ ಸ್ಪಿರಿಚುವಲ್ ಮಾಸ್ಟರ್ ಆಚಾರ್ಯರು, ಶುದ್ಧ ಭಕ್ತರು, ಅವರ ನಿರ್ದೇಶನದಲ್ಲಿ ನಾವು ಅದನ್ನು ಅಳವಡಿಸ್ಬೇಕು. ಅದನ್ನು ಅಳವಡಿಸಿದಾಗ ನಮ್ಮ ಪರಿಪೂರ್ಣತೆ ಆಗುತ್ತೆ ಅಂತ ಹೇಳಿ. ಅಧ್ಯಾಯ ಓದಿ ದಯವಿಟ್ಟು ಎಲ್ಲರೂ ಕೂಡ ಭಾಗವತದ ಈ ಅಧ್ಯಾಯ, ಫುಲ್ ಅಧ್ಯಾಯ. ಸೊ ಮತ್ತೆ ನಾರದರ ಇನ್ಸ್ಟ್ರಕ್ಷನ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಅಧ್ಯಾಯ ವೇದವ್ಯಾಸರು ಕೇಳ್ತಾರೆ ಇನ್ನ ಹೆಚ್ಚು ಅವ್ರ ಗುರುಗಳ ಬಗ್ಗೆ, ಏನಾಯ್ತು ನಿಮ್ಮ ಇವರು ಬಿಟ್ಟು ಹೋದ್ಮೇಲೆ ಆ ಭಕ್ತಿ ವೇದಾಂತ, ಮತ್ತೆ ಹೇಗೆ ನಿಮ್ಮ ಜೀವನ, ನಿಮ್ಮ ಆಧ್ಯಾತ್ಮಿಕ ಜೀವನ ಹೇಗಾಯ್ತು, ಅದರ ನೆಕ್ಸ್ಟ್ ಅಧ್ಯಾಯದಲ್ಲಿ ನಾರದರು ವ್ಯಾಸದೇವರಿಗೆ ಮನವರಿಕೆ ಮಾಡಲು ತರಿಸುತ್ತಿದ್ದಾರೆ. ನೀವು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುತ್ತೀರಿ, ನಿಮ್ಮ ಬಳಿ ಏನಿದ್ದರೂ ಇದುವರೆಗೆ ಬರೆದ ಪುಸ್ತಕಗಳು ನಿಷ್ಪ್ರಯೋಜಕವಾಗಿವೆ. ಈಗ ನೀವು ಏನನ್ನಾದರೂ ಬರೆಯಿರಿ, ಅದನ್ನು ಓದುವ ಮೂಲಕ ಒಬ್ಬ ವ್ಯಕ್ತಿಯು ತಕ್ಷಣವೇ ಕೃಷ್ಣ ಪ್ರಜ್ಞೆಯನ್ನು ಹೊಂದುತ್ತಾನೆ. ಅವರಿಗೆ ಮತ್ತೆ ಅವ್ರಿಗೆ ಆದೇಶಿಸುವುದು, ಅವರು ಕೃಷ್ಣ ಇದರ ಮೇಲೆ ಗ್ರಂಥವನ್ನು ಬರೀಬೇಕು, ಈ ಭಾಗವತವನ್ನು ಬರೀಬೇಕು. ಹರೇ ಕೃಷ್ಣ ಎಲ್ಲ ಭಕ್ತರಿಗೆ ತುಂಬಾ ಟೈಮ್